ಉಳ್ಳಾಲ ಬ್ಲಾಕ್ ಹಿಂದುಳಿದ ವರ್ಗಗಳ ಸಮಿತಿ ಬೊಕ್ಕ ಮಹಿಳಾ ಸಮಿತಿದ ವತಿರ್ದು ರಾಜ್ಯ ಸರ್ಕಾರದ ಹಿಂದುಳಿದ ಆಯೋಗದ ಸದಸ್ಯರಾದ ನೇಮಕ ಆಯ್ನ ಪ್ರತಿಭಾ ಕುಳಾಯಿರಿಗೆ ತೊಕ್ಕೋಟುಡು ಮಾನದಿಗೆ ನಡಪಾಯಿರು. ಉಳ್ಳಾಲ ಬ್ಲಾಕ್ ನಿರೆಂಡು ಹಿಂದುಳಿದ ವರ್ಗದ ಘಟಕ ಬೊಕ್ಕ ಮಹಿಳಾ ಸಮಿತಿದ ವತಿರ್ದು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ರಾಜ್ಯ ಸದಸ್ಯರಾದ ನೇಮಕ ಆಯ್ನ ಪ್ರತಿಭಾ ಕುಳಾಯರಿಗೆ ಮಾನದಿಗೆ ಲೇಸನ ತೊಕ್ಕೋಡು ಬ್ಲಾಕ್ ಕಾಂಗ್ರೆಸ್ ಸಭಾಂಗಣ ಐತಾರ ಬಯಗ ನಡಪಾಯಿರು. ಶ್ರೀಮತಿ ಪ್ರತಿಭಾ ಕುಳಾಯಿ ಅವರಿಗೆ ನಮ್ಮ ಬ್ಲಾಕ್ನಲ್ಲಿ ಸನ್ಮಾನ ಮಾಡಬೇಕಂತ ಹೇಳಿಕೊಂಡು ಅದರಿಂದ ಈಗ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರಾದಂಥ ಸುರೇಶ್ ಭಟ್ನಗರ್ ಅವರು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದ ನಂತರ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೂಡ ಸನ್ಮಾನ ಮಾಡಲಿಕ್ಕಿದೆ. ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾಗಿ ನೇಮಕಗೊಂಡಂಥ ಶ್ರೀಮತಿ ಪ್ರತಿಭಾ ಕುಳಾಯಿ ಅವರಿಗೆ ನಮ್ಮ ಕ್ಷೇತ್ರ ಶಾಸಕರಾದ ಶ್ರೀಯುತ UT ಖಾದರ್ರವರು ನಮ್ಮ ಒಂದು ಬ್ಲಾಕಿನ ಪರವಾಗಿ ಅವರಿಗೆ ಅಭಿನಂದನೆ ಸಭೆಯನ್ನು ನಿರ್ವಹಿಸಬೇಕಂತೇಳಿ ತಿಳಿಸಿರುತ್ತಾರೆ. ಆ ಪ್ರಕಾರವಾಗಿ ನಾವು ಇವತ್ತು ಒಂದು ಪಕ್ಷರಹಿತವಾಗಿ, ಯಾಕಂತ ಹೇಳಿದರೆ ಶ್ರೀಮತಿ ಪ್ರತಿಭಾ ಕುಳಾಯಿ ಅವರಿಗೆ ಕೂಡ ಪಕ್ಷ ಇಲ್ಲ ಇನ್ನು 3 ವರ್ಷ. ನಮ್ಮ ಸಭಾಧ್ಯಕ್ಷರಿಗೆ ಯಾವ ರೀತಿ ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಭಾಗವಹಿಸಲಿಕ್ಕೆ ಇರಲಿಲ್ಲವೋ ಅದೇ ರೀತಿ ಪ್ರತಿಭಾ ಕುಳಾಯಿ ಅವರಿಗೆ ಕೂಡ ಅವರ 3 ವರ್ಷದ ಅವಧಿಗೆ ಪಕ್ಷದ ಚಿಹ್ನೆ ಅಡಿಯಲ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿಲ್ಲ. ಆದ್ದರಿಂದ ಈ ರೀತಿಯ ಒಂದು ವೇದಿಕೆಯನ್ನು ತಯಾರಿಸಿಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಒಂದು ಕಾಲು ಗಂಟೆ ಬಿಟ್ಟು ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಂತ UT ಖಾದರ್ ಅವರು ಬರಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅನೇಕ ಮಹಿಳಾ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಅನೇಕ ಜನಪರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನೀವು ನೋಡಿರ್ಬೋದು. ನಮ್ಮ ಸುರತ್ಕಲ್ನಲ್ಲಿ ಟೋಲ್ ಗೇಟ್ನ ಹೋರಾಟ ಸಮಿತಿಯಲ್ಲಿ ಇದ್ದುಕೊಂಡು ಆ ಟೋಲ್ ಗೇಟನ್ನು ಕಿತ್ತು ಎಸೆಯುತ್ತೇನೆ ಎಂಬ ಒಂದು ಭಾಷೆಯನ್ನು ಕೊಟ್ಟು ಅದನ್ನು ಕಿತ್ತು ಎಸೆದಂಥ ಒಬ್ಬ ಮಹಿಳೆ ಅಂತ ಹೇಳಿದರೆ ನಮ್ಮ ಪ್ರತಿಭಾ ಕುಳಾಯಿ ಅವರು. ಯಾಕಂತ ಹೇಳಿದ್ರೆ ಇಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಜನಪ್ರಿಯರಾಗಿದ್ದಾರೆ. ತನಗೆ ಮೇಯರ್ ಪಟ್ಟ ಸಿಗದಿದ್ದರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪಾಲಿಕಾ ಸದಸ್ಯೆಯಾಗಿ ಎಲ್ಲರೊಂದಿಗೂ ಕೂಡ ಭಾಗವಹಿಸಿ ಇವತ್ತು ನಮ್ಮ ಈ ಒಂದು ಕರ್ನಾಟಕ ಸರ್ಕಾರ ಅವರನ್ನು ಗುರುತಿಸಿ ಒಮ್ಮೆ ಬೇರೆ ಪಕ್ಷಗಳಿಗೆ ಆ ರೀತಿಯ ಸದಸ್ಯ ಆದರೂ ಕೂಡ ನಮ್ಮವರು ಯಾರು ಎಲ್ಲರೂ ಹೋರಾಟ ಮಾಡಿ ಪ್ರತಿಭಾ ಕುಳಾಯಿ ಅವರನ್ನು ನೇಮಕ ಮಾಡಬೇಕೆಂದು ಒತ್ತಾಯ ಮಾಡಿದ ಕಾರಣ ಇವತ್ತು ಶ್ರೀಮತಿ ಪ್ರತಿಭಾ ಕುಳಾಯಿ ಅವರು ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷ ದಿನೇಶ್ ಕುಂಬಲ್ ಅವರು ಬಂದರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವರು ಪುತ್ತೂರಿನ ಮಾಜಿ ಶಾಸಕಿ, ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥವರು ನಮ್ಮ UT ಖಾದರ್ ಅವರಿಗೆ ಓಟನ್ನು ಕೂಡ ಹಾಕುವವರು, ಅವರ ಫ್ಯಾಮಿಲಿ ಓಟನ್ನು ಕೂಡ ಹಾಕಿಸಿ ಅವರ ಹಿತೈಷಿಗಳ ಓಟನ್ನು ಕೂಡ ಹಾಕಿಸುವಂಥ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ನಮಗೆ ಬಂದಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ರೈಮನ್ ಹೇಳ್ತಾರೆ ಪುತ್ತೂರದ ಮುತ್ತ ಅಂತ, ನಮ್ಮ ಕೂಡ ಅವರು ಮುತ್ತಿ. ಅದೇ ರೀತಿ ನಮ್ಮ ಬ್ಲಾಕಿನ ಇರುವರು ಉಪಾಧ್ಯಕ್ಷರು ನಮ್ಮ ದಿನೇಶ್ ರೈ ಉಳ್ಳಾಲಗುತ್ತು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಬ್ಲಾಕಿನ ಉಪಾಧ್ಯಕ್ಷರಾದಂಥ ಯೂಸುಫ್ ಬಾವರ್ ಅವರಿದ್ದಾರೆ, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಸದಸ್ಯ, ಅವರಿಗೂ ಕೂಡ ಪಕ್ಷ ಇಲ್ಲ, ಯಾಕಂತ ಹೇಳಿದ್ರೆ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಅವರು ಕೂಡ ಪಕ್ಷದ ಚಿಹ್ನೆಯ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಭಾಗವಹಿಸಬಹುದು. ಅವರು ಕೂಡ ನಮ್ಮಲ್ಲಿ ಪ್ರೀತಿ ಇಟ್ಟು ಬಂದಿದ್ದಾರೆ. ಶ್ರೀಯುತ ಶ್ವೇತ್ ಕೂಡ ಅದೇ ಭಾಗವಹಿಸಿ ನನ್ನಿಂದ ಏನಾಗಬೇಕು ಅಂತ ಹೇಳ್ಕೊಂಡು ಸಹಕಾರವಿರುವಂಥವರು ಪ್ರಕಾಶ್ ಅವರು ವಿದ್ಯಾಕ್ಷೇತ್ರ ಆಗಲಿ ಅಥವಾ ದೇವಸ್ಥಾನದ ಕಾರ್ಯಕ್ರಮಕ್ಕಾಗಲಿ ಅಥವಾ ಉರುಸ್ ಸಮಾರಂಭ ಆಗಲಿ ಏನಿದ್ರು ಕೂಡ
ಮಕ್ಕಳ ಶೈಕ್ಷಣಿಕ ವಿಷಯದಲ್ಲಿ ಕೂಡ ತನ್ನಿಂದಾದಂತಹ ಸೇವೆಯನ್ನು ಕೈಗೊಳ್ಳುವ ಶ್ರೀಯುತ ಪ್ರಕಾಶ್ ಕುಂಪಲ್ ಅವರು ಈ ಕಾರ್ಯಕ್ರಮ ಕೂಡ ಬಂದರೆ ಅವರು ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ರಾಜ್ಯ ವಕ್ಫ್ ಸಮಿತಿಯ ಸದಸ್ಯರಂತ ಅಬ್ದುಲ್ ರೆಹಮಾನ್ ಕೋಡಿಚಾಲ್ರವರು ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಹಿಳೆಯರಿಗೆ ಬೇಕಾಗಿ ಈ ವರ್ಷ ತಯಾರಾಗಿದೆ ಮಹಿಳಾ ವಕ್ಫ್ ಸಮಿತಿ ಅಂತ ರಾಜ್ಯ ಮಹಿಳಾ ವಕ್ಫ್ ಸಮಿತಿ ಸದಸ್ಯರ ರಜಿಯಾ ಇಬ್ರಾಹಿಂ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ನನ್ನ ಆತ್ಮೀಯ ಮಿತ್ರರಾದಂಥ ಅಚ್ಯುತ್ ಗಟ್ಟಿ ಅವರಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಿಕಾ ರೈ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಸುರೇಖಾ ಚಂದ್ರಾಸ್ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ಸದಸ್ಯರು, ವಿರೋಧ ಪಕ್ಷದ ನಾಯಕರು, ನಮ್ಮ ಕಿಸಾನ್ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿ ಅವರಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೇವಾದಳದ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದ ರೂಪೇಶ್ ಭಟ್ನಾಗರ್ ಇದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕಿನ ನಮ್ಮ ಕಾರ್ಯದರ್ಶಿಯಾದಂಥ ಮನ್ಸೂರ್ ಮಂಚೂರ್ ಇದ್ದಾರೆ, ನವನೀತ್ ಉಲ್ಲಾಲ್ ಇದ್ದಾರೆ, ಜಿಆರ್ ಅವರಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಬಂದಂಥ ಎಲ್ಲ ಪುರಸಭೆಯ ಸದಸ್ಯರುಗಳು, ಪಟ್ಟಣ ಪಂಚಾಯಿತಿ ಸದಸ್ಯರುಗಳು, ಉಲ್ಲಾಲ್ ನಗರಸಭೆಯ ಕೌನ್ಸಿಲರ್ಗಳು ಅವರೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಇನ್ನೋರ್ವ ಉಪಾಧ್ಯಕ್ಷರಾದ ಮುಸ್ತಫಾ ಅರೇಕಲ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಗ್ರಾಮದ ವಲಯ ಅಧ್ಯಕ್ಷರುಗಳು ಬಂದಿದ್ದೀರಿ, ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಬಂದಿದ್ದೀರಿ, ಗ್ರಾಮ ಪಂಚಾಯತಿನ ಸದಸ್ಯರುಗಳು ಬಂದಿದ್ದೀರಿ. ಅದೇ ರೀತಿ ಮಹಿಳಾ ಘಟಕದ ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅದೇ ರೀತಿ ನಮ್ಮ ಮೆಸ್ಕಾಂ ಸಲಹಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಬಂದಿದ್ದೀರಿ. ಅದೇ ರೀತಿ ಈ ವಿವಿಧ ಘಟಕಗಳ ಅಧ್ಯಕ್ಷರುಗಳು, ನಮ್ಮ ಭೂನ್ಯಾಯ ಸಮಿತಿ, ಅದೇ ರೀತಿ ಎಲ್ಲ ಸಮಿತಿಯ ಸದಸ್ಯರು ಕೂಡ ನೀವು ಭಾಗವಹಿಸಿದ್ದೀರಿ. ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಎಲ್ಲ ವಲಯ ಅಧ್ಯಕ್ಷರನ್ನು, ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು, ಅದೇ ರೀತಿ ಬಂದಂಥ ಎಲ್ಲ ಈ ಒಂದು ಕಾರ್ಯಕ್ರಮದ ಮೇಲೆ ಪ್ರೀತಿಗೆ ಬಂದಂಥ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಸದಸ್ಯರು, ದೃಶ್ಯ ಮಾಧ್ಯಮದ ಸದಸ್ಯರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಪದ್ಮರಾಜ್ ಆರ್ ಪೂಜಾರಿ ಅವರು ಬಂದಿದ್ದಾರೆ. ಅದೇ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅವರು ಕೂಡ ವೇದಿಕೆಗೆ ಬರಬೇಕು, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಧ್ಯಕ್ಷರುಗಳು ಎಲ್ಲ ಅಧ್ಯಕ್ಷರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನೂತನವಾಗಿ ನಮ್ಮ ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರಾಗಿ ವಿವೇಕಾನಂದ್ ಎಸ್ ಸನಿಲ್ ಅವರನ್ನು ನಮ್ಮ ಶಾಸಕರಾದ ಯುಟಿ ಖಾದರ್ ಅವರು ಆದೇಶದ ಮೇರೆಗೆ ನಮ್ಮ ಬ್ಲಾಕ್ ಜಿಲ್ಲಾ ಸಮಿತಿಯವರು ನೇಮಕ ಮಾಡಿದ್ದೇವೆ. ಅವರು ಕೂಡ ವೇದಿಕೆ ಬರಬೇಕು. ಬಹಳಷ್ಟು ಒಳ್ಳೆಯ ಅನುಭವಿಗಳು ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಕುತ್ತಾರಲ್ಲಿ ಟ್ರಸ್ಟಿಯಾಗಿ ಎಲ್ಲ ಜನರ ಸಂಘಟನೆ ಮಾಡಿಕೊಂಡು ಅಲ್ಲಿ ಕೂಡ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಗಣೇಶೋತ್ಸವವನ್ನು ಕೂಡ ನಡೆಸಿದಂಥ ಒಬ್ಬ ಧೀಮಂತ ನಾಯಕರಂತ ವಿವೇಕಾನಂದ ಸನಿಲ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ನಮ್ಮ ಯುಟಿ ಖಾದರ್ ಅವರ ಆದೇಶದ ಮೇರೆಗೆ ಅವರನ್ನು ನೇಮಕ ಮಾಡಿದ್ದಾರೆ. ನಮ್ಮ ಅಶ್ರಫ್ ಕೇಶಿಗಳು ಅಂತೇಳಿ ಚುನಾವಣಾ ಅವರು ಮೊನ್ನೆ ಬಂದು ನಾವು ಸೇರಿದ್ದಲ್ಲ, ಸುಮಾರು 2 ವರ್ಷಗಳಿಂದ ನಮ್ಮ ಪಕ್ಷದಲ್ಲಿದ್ದಾರೆ. ಯುಟಿ ಖಾದರ್ ಅವರ ಚುನಾವಣಾ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಅವರ ಕಣ್ಣಿಗೆ ಬಿದ್ದು ಅವರನ್ನು ನಮ್ಮ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ಮಾಡಬೇಕಂತ ಆದೇಶ ಮಾಡಿದ್ದಾರೆ. ಅದೇ ಪ್ರಕಾರವನ್ನು ಅವರನ್ನು ನಾವು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ಅಶ್ರಫ್ ಕೇಶಿಗಳು ಅವರನ್ನು ಮಾಡಿದ್ದೇವೆ. ಅವರು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅಸಂಘಟಿತ ಕಾರ್ಮಿಕ ಘಟಕ ಬಹಳಷ್ಟು ವರ್ಷದ 1 ವರ್ಷ ನಾವು ಬದರುದ್ದೀನನ್ನು ಹರೆಕಲ ಮಾಡಿದ್ದೇವೆ. ಅವರಿಗೆ ನನಗೆ ಕಷ್ಟ ಸಾಧ್ಯವಾಗ್ತದೆ, ಕೆಲಸ ಕಾರ್ಯಗಳು ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಶಾಸಕರಲ್ಲಿ ಭಿನ್ನವ ಮಾಡಿದ ಕಾರಣ ಒಂದು 6 ತಿಂಗಳಿಂದ ಅದು ಪೆಂಡಿಂಗ್ ಇತ್ತು. ಮೊನ್ನೆ ಬಹಳ ಒಂದು ಒಳ್ಳೆಯ ಹುಡುಗ ಉಳ್ಳಾಳದಲ್ಲಿ ಚಿರಪರಿಚಿತ ಹುಡುಗ ಬಹಳಷ್ಟು ಒಬ್ಬ ಪೋಸ್ಟಿಗೆ ಕೊಡುವಾಗ ನಮ್ಮ ಶಾಸಕರು, ಸಭಾಧ್ಯಕ್ಷರು ಎಲ್ಲವನ್ನು ನೋಡಿಕೊಂಡು ಕೊಡ್ತಾರೆ. ಅದೇ ಪ್ರಕಾರ ಅಶ್ರಫ್ ಉಲ್ಲಾಲ್ ಅವರನ್ನು ನೇಮಕ ಮಾಡಿದ್ದಾರೆ ಅಸಂಘಟಿತ ಘಟಕದ ಅಧ್ಯಕ್ಷರನ್ನಾಗಿ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಅಸಂಘಟಿತ ಘಟಕದ
ಅವರ ಅಧ್ಯಕ್ಷರ ಆದೇಶದ ಮೇರೆಗೆ ಒಬ್ಬ ಹಿಂದೂ ಯುವಕರನ್ನು ನನಗೆ ಕೊಡಬೇಕು ಜಿಲ್ಲಾ ಅಸಂಘಟಿತ ಘಟಕಕ್ಕೆ ಅಂತ ಹೇಳ್ಕೊಂಡು ಆದೇಶ ಮಾಡಿದೆ. ಅದೇ ಪ್ರಕಾರ ನಮ್ಮ ಶಾಸಕರು ಸಭಾಧ್ಯಕ್ಷರು ದಿನೇಶ್ ಶೆಟ್ಟಿ ಚೆಂಬುಗುಡ್ಡೆ ಇವರನ್ನು ಜಿಲ್ಲಾ ಅಸಂಘಟಿತ ಘಟಕದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೊದಲಿನ ಅಧ್ಯಕ್ಷರುಗಳನ್ನು ಕೂಡ ಜಿಲ್ಲಾ ಅವರವರ ಸಮಿತಿಯಲ್ಲಿ ದೊಡ್ಡ ಮಟ್ಟದ ಹುದ್ದೆಯನ್ನು ಕೊಟ್ಟು ಮಾಡಬೇಕಂತೇಳಿ ಕೂಡ ನಾವು ರೆಕಮೆಂಡ್ ಮಾಡಿದ್ದೇವೆ. ಇನ್ನು ಸ್ವಲ್ಪ ಸಮಯದಲ್ಲಿ ನಮಗೆ ಅವಕಾಶಗಳು ಬರ್ತದೆ. ಅದೇ ರೀತಿ ಈ ಭಾಗಕ್ಕೆ ಇನ್ನೂ ಕೂಡ ಜಿಲ್ಲೆಯಲ್ಲಿ ಕೂಡ ಒಬ್ಬ ಅಧ್ಯಕ್ಷ ಆಗುವಂಥ ಯೋಗ್ಯತೆ ನಮ್ಮ ಉಳ್ಳಾಳ ಇದಕ್ಕಿದೆ. ಅದು ಕೂಡ ಸ್ವಲ್ಪ ದಿನದಲ್ಲಿ ಆದೇಶ ಆಗ್ತದೆ. ಆದ್ದರಿಂದ ಎಲ್ಲ ಕಡೆ ಕೂಡ ಒಳ್ಳೆಯರಲ್ಲಿ ಈ ಚುನಾವಣೆ ಸಂದರ್ಭ ಆಗಲಿ ಏನಾಗಲಿ ನಮ್ಮಲ್ಲಿ ಸಂಘಟನೆ ಬೇಕು, ಒಳ್ಳೆಯ ಜನರು ಬೇಕು, ಒಳ್ಳೆಯ ಜನರೊಟ್ಟಿಗೆ ಇರಬೇಕು ಅಂತ ಹೇಳ್ಕೊಂಡು ಈ ರೀತಿಯನ್ನು ಮಾಡಿದರು. ಅದೇ ರೀತಿ ನಮ್ಮ ಮಹಿಳಾ ಘಟಕಕ್ಕೆ ಕೂಡ ನಮ್ಮ ಉಳ್ಳಾಲ ನಗರಕ್ಕೆ ಮಹಿಳಾ ಅಧ್ಯಕ್ಷರನ್ನಾಗಿ ಶ್ರೀಮತಿ ಅನಿತಾ ಅಶ್ವಿನ್ ಅವರನ್ನು ನಮ್ಮ ಶಾಸಕರು ಅದೇ ರೀತಿ ಮಹಿಳಾ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ತಲಪಾಡಿ ಗ್ರಾಮಕ್ಕೆ ಕೂಡ ಮಹಿಳಾ ಅಧ್ಯಕ್ಷರನ್ನು ಮಾಡಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಕೂಡ ಅಧ್ಯಕ್ಷ ಆಗಬೇಕಂತ ಹೇಳಿಕೊಂಡು ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಶ್ರೀಮತಿ ಲತಾ ವಿಶ್ವನಾಥ್ ಕೂಡ. ಅವರನ್ನು ತಲಪಾಡಿ ಗ್ರಾಮದ ಮಹಿಳಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿ ಕಿನ್ಯಾ ಗ್ರಾಮಕ್ಕೆ ಕೂಡ ಮಹಿಳಾ ಅಧ್ಯಕ್ಷರು ಬೇಕು, ಅಲ್ಲಿ ಕೂಡ ಮಹಿಳೆಯರನ್ನು ಸಂಘಟನೆ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಶಾಸಕರಾದಂಥ ಯುಟಿ ಖಾದರ್ ಅವರ ಆದೇಶದ ಮೇರೆಗೆ ಶ್ರೀಮತಿ ಆಯಿಷಾ PA ಎಂಬವರನ್ನು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕೋಟೆಕಾರಿಗೆ ನೀವು 2 ವಿಭಾಗ ಆಗ್ತದೆ, A ಮತ್ತು B. ಸೋಮೇಶ್ವರದಲ್ಲಿ ಯಾವ ರೀತಿ A B ಇದೆಯೋ ಅದೇ ರೀತಿ ಅಲ್ಲಿ ಕೂಡ A ಮತ್ತು B 8 ವಾರ್ಡ್ ಮತ್ತು 7 ವಾರ್ಡ್ಗೆ ಅಲ್ಲಿ ಕೂಡ 2 ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಎಗೆ ಶ್ರೀಮತಿ ತುಳಸಿ ಗಟ್ಟಿ ಅವರನ್ನು ಅಲ್ಲಿಯ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಬಿಗೆ ಶ್ರೀಮತಿ ಆತಿಕಾ ಇವರನ್ನು ಮಹಿಳಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿ ಸೋಮೇಶ್ವರ ಕೂಡ ಅಲ್ಲಿ ಕೂಡ 23 ವಾರ್ಡ್ ಇದೆ, 11 ಮತ್ತು 12. ಅಲ್ಲಿ ಕೂಡ ಇದಕ್ಕೆ ಶ್ರೀಮತಿ ಪರ್ವೀನ್ ಸಾಜಿದ್ ಅವರನ್ನು ಸೋಮೇಶ್ವರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಬಿಗೆ ನಮ್ಮ ಶ್ರೀಮತಿ ಶಾಲಿನಿ ಶೆಟ್ಟಿ ಅವರನ್ನು ಅಲ್ಲಿ ಕೂಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಎಲ್ಲರನ್ನು ಕೂಡ ಮೊನ್ನೆ ನಮ್ಮ ಈ ಒಂದು ಕಾರ್ಯಕ್ರಮದಿಂದಾಗಿ ಎಲ್ಲ ಕಡೆ ಕೂಡ ಬದಲಾವಣೆ ಮಾಡಬೇಕಂತ ಅಲ್ಲಿ KPCCಯಿಂದ ಆದೇಶ ಆಗಿದೆ. ಈಗ ಬ್ಲಾಕ್ ಸಮಿತಿಗಳು ಕೂಡ ಬದಲಾಗ್ತದೆ. ಗ್ರಾಮ ಸಮಿತಿ ಅಧ್ಯಕ್ಷರೆಲ್ಲ ನಾವು ಮಾಡಿದ್ದೇವೆ. ಅದೇ ರೀತಿ ನಾವು ಕೋಟೆಕಾರ್ ಪಟ್ಟಣ ಪಂಚಾಯತಿಯಲ್ಲಿ 3 ಜನರಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ತುಂಬ ಸಮಯ ಇತ್ತು. ಅವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಅಭಿನಂದಿಸಬೇಕೆಂಬ ನಮ್ಮ ಶಾಸಕರಾದ ಯುಟಿ ಖಾದರ್ ಅವರು ತಿಳಿಸಿರುತ್ತಾರೆ. ಅದೇ ಪ್ರಕಾರವಾಗಿ ಶ್ರೀಮತಿ ಸೆಫಿಯಾ ಇವರನ್ನು ನಾಮನಿರ್ದೇಶನ ಸದಸ್ಯರ ಕೋಟೆಕಾರ್ ಪಟ್ಟಣ ಪಂಚಾಯತಿಯಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ. ಅದೇ ರೀತಿ ನವೀನ್ ಬಗಂಬಿಲ ಕೂಡ ಅವರನ್ನು ಕೂಡ ಕೋಟೆಕಾರ್ ಪಟ್ಟಣ ಪಂಚಾಯತ್ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಶ್ರೀ ಮ್ಯಾಥ್ಯೂಸ್ ಡಿಸೋಜ ಅವರನ್ನು ಕೂಡ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದಲ್ಲದೆ ಮೊನ್ನೆ ತಾನೇ ಜರುಗಿದ ಚುನಾವಣೆ ಸಂದರ್ಭ ಕಿಂಗ್ಯಾ ಪಂಚಾಯತ್ ಮತ್ತು ಮುನ್ನೂರು ಪಂಚಾಯತ್ನಲ್ಲಿ ಮೊಹಮ್ಮದ್ ಮುಸ್ತಾಫಾ ಅವರು ವಿಜಯಿಯಾಗಿದ್ದಾರೆ. ಅದೇ ರೀತಿ ಕಿಂಗ್ಯಾದಲ್ಲಿ ನಮ್ಮ ಮೊಯ್ದೀನ್ ಕುಂಜಿ ಅಬ್ಬು ಅವರು ಕೂಡ ಅಲ್ಲಿ ಬಹುಮತದಲ್ಲಿ ವಿಜಯಿಯಾಗಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕಂತ ಹೇಳಿಕೊಂಡು ನಮ್ಮ ಶಾಸಕರು ತಿಳಿಸಿದ್ದಾರೆ. ಎಲ್ಲರನ್ನು ಕೂಡ ಸನ್ಮಾನ ಮಾಡಿಕೊಂಡು ಎಲ್ಲರೂ ಕೂಡ ಅದೊಂದು ಒಳ್ಳೆಯ ಕಾರ್ಯಕ್ರಮ. ಆದ್ದರಿಂದ ಬಂದಂಥ ನಿಮ್ಮನ್ನೆಲ್ಲರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀ ರಮೇಶ್ ಶೆಟ್ಟಿ ಅವರಿಗೂ ಕೂಡ ಸ್ವಾಗತ. ಅದೇ ರೀತಿ ಬಂದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳಲ್ಲಿ, ವಿವಿಧ ಸ್ತರದಲ್ಲಿ, ವಿವಿಧ ಪಂಚಾಯತ್ ಇರಲಿ, ಅದೇ ರೀತಿ ಪಟ್ಟಣ ಪಂಚಾಯತ್, ನಗರ ಪಂಚಾಯತ್ ಎಲ್ಲ ಇದರ ಮಾಜಿ ಅಧ್ಯಕ್ಷರುಗಳು, ಅಲ್ಲಿ ಸದಸ್ಯರುಗಳು ಎಲ್ಲರನ್ನ ಸೇರಿದ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನಾಯಕರು ಕಳೆದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯು ಗೋಕರ್ಣನಾಥ ಕ್ಷೇತ್ರದ ಪ್ರಧಾನ ಕೋಶಾಧಿಕಾರಿಗೂ ಆಗಿರುವ ಶ್ರೀಯುತ ಪದ್ಮರಾಜ್ ಆಜ್ ಪೂಜಾರಿ ಅವರು ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಮ್ಮ ಬ್ಲಾಕ್ನಲ್ಲಿ ಉಳ್ಳಾಲ ಬ್ಲಾಕ್
ಉಳ್ಳಾಲ ಬ್ಲಾಕ್ನಲ್ಲಿ ನಮ್ಮ ಮಂಚೂಣಿ ಘಟಕಗಳ ಅಧ್ಯಕ್ಷರುಗಳ ಕೆಲವರನ್ನು ಹೊಸದಾಗಿ ನೇಮಕ ಮಾಡಿದ್ದಾರೆ. ಅವರ ಪದಗ್ರಹಣ ಸಮಾರಂಭ, ಅದರ ಒಟ್ಟಿಗೆ ಇತ್ತೀಚೆಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿ ನೂತನವಾಗಿ ನೇಮಕಗೊಂಡಿರುವಂತಹ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಾಯಕಿಯಾಗಿ ಸಂಘಟನೆಯಲ್ಲಿ ಬಹಳಷ್ಟು ಮಂಚೂಣಿಯಲ್ಲಿದ್ದು ಸಂಘಟನೆ ಛತ್ರ ಗುರುತಿಸಿಕೊಂಡಿದ್ದಂಥ ಪ್ರತಿಭಾ ಕುಳಾಯಿ ಅವರಿಗೆ ಸನ್ಮಾನ ಸಮಾರಂಭ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿರುವಂತಹ ನಮ್ಮ ಪುತ್ತೂರಿನ ಮಾಜಿ ಶಾಸಕಿಯರು ಆತ್ಮೀಯರು ಆಗಿರುವಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ರಮೇಶ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳಿದ್ದಾರೆ. ನಾನು ಹೆಸರು ಯಾರ್ದು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂತ ಹೇಳಿದರೆ ಒಬ್ಬರ ಹೆಸರನ್ನು ಹೇಳಿದರೆ ಮತ್ತೊಬ್ಬರಿಗೆ ಬೇಸರ ಆಗುತ್ತೆ. ಎಲ್ಲ ಪಕ್ಷಕ್ಕಾಗಿ ದುಡಿದಂಥ ಎಲ್ಲ ವೇದಿಕೆಯಲ್ಲಿರುವಂಥ ನಾಯಕರುಗಳೇ, ಹಾಗೆ ವೇದಿಕೆಯ ಮುಂದಿರುವಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಕಿರಿಯ ಮುಖಂಡರೇ ಹಾಗೂ ಕಾರ್ಯಕರ್ತರೇ, ಇವತ್ತು ಉಳ್ಳಾಲ ಕ್ಷೇತ್ರದ ನಮ್ಮ ಮಂಚೂಣಿ ಘಟಕಗಳಲ್ಲಿ ಹೊಸದಾಗಿ ನೇಮಕಗೊಂಡಿರುವಂತಹ ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ. ಬಹುಶಃ ಈ ಕ್ಷೇತ್ರದ ಒಬ್ಬ ಜನಪ್ರಿಯ ಶಾಸಕರಾಗಿದ್ದುಕೊಂಡು ರಾಜ್ಯದ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ತದನಂತರ ಈ ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ UT ಖಾದರ್ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಬಹುಶಃ ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರು, ಬಹುಶಃ ನನಗೆ ಬ್ಲಾಕ್ ಅಧ್ಯಕ್ಷರುಗಳನ್ನು ಎಲ್ಲರನ್ನು ನಾನು ನೋಡ್ತಾ ಇದ್ದೇನೆ. ಒಬ್ಬ ಅತ್ಯಂತ ಕಾರ್ಯಶೀಲವಾದಂಥ ಒಬ್ಬ ಬ್ಲಾಕ್ ಅಧ್ಯಕ್ಷರು ನಮ್ಮ ರಮೇಶ್ ಶೆಟ್ಟರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತ ಹೇಳಿದರೆ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಬಹಳ ಜವಾಬ್ದಾರಿಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಹೇಳ್ತಾರೆ ಬರಬೇಕು ಅನ್ನುವಂಥದ್ದು, ಎಲ್ಲರನ್ನು ಸೇರಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕೆನ್ನುವಂಥದ್ದು ಬಹುಶಃ ನಮ್ಮ ಸ್ಪೀಕರ್ ಅವರ ಮಾರ್ಗದರ್ಶನದಂತೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಂತೆ ಈ ದಿವಸದ ಕಾರ್ಯಕ್ರಮ ಕೂಡ ಅಷ್ಟೇ. ಇಲ್ಲಿ ಇವತ್ತು ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಅಂತ ನನ್ನಲ್ಲಿ ಹೇಳಿದರು. ಖಂಡಿತವಾಗ್ಲೂ ಅಷ್ಟೇ, ನಾನು ಅಲ್ಪಸಂಖ್ಯಾತ ಘಟಕದ ಈ ಹಿಂದೆ ಅಧ್ಯಕ್ಷರಾಗಿದ್ದವರು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಈ ಪಕ್ಷಕ್ಕಾಗಿ ಅವರ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ಎಲ್ರಿಗೂ ಅವಕಾಶ ಸಿಗಬೇಕೆನ್ನುವ ಉದ್ದೇಶದಿಂದ ಬದಲಾವಣೆ ಕೂಡ ಅಷ್ಟೇ ಅಗತ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಬದಲಾವಣೆಯಾಗಿದೆ. ಹಿಂದೆ ಈ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರನ್ನಿಗೂ ಕೂಡ ಅವರನ್ನು ಅಭಿನಂದಿಸುತ್ತಿದ್ದೇನೆ. ಹಾಗೆ ನೂತನವಾಗಿ ಇವತ್ತು ಅಧಿಕಾರ ಸ್ವೀಕರಿಸಲಿರುವಂತಹ ಅಶ್ರಫ್ KC ರೋಡ್ ಇವರಿಗೂ ಕೂಡ ನಾನು ಅಭಿನಂದಿಸುತ್ತಿದ್ದೇನೆ. ಇವತ್ತು ಒಂದು ಕಡೆ ಒಂದು ಮಾತಿದೆ, ಏನಂತ ಹೇಳಿದರೆ ಬಹುಶಃ ಅಲ್ಪಸಂಖ್ಯಾತರು ಅಂದ ತಕ್ಷಣ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತ ಹೇಳಿ, ಇದನ್ನು ನಾವು ಹಾಗೆ ಇದ್ದಾರೆ ಅಂತ ಹೇಳಿ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಬಹುಶಃ ಇದರಿಂದ ನಮಗೆ ನಷ್ಟಗಳಾಗುವ ಸಂದರ್ಭಗಳು ಜಾಸ್ತಿ ಇದೆ ಅನ್ನುವಂಥದ್ದು. ಇವತ್ತು ನಾವು ವೋಟ್ ಪೋಲರೈಸೇಷನ್ ಅಂತ ನಾವು ಹೇಳ್ತೇವೆ. ಇವತ್ತು ಜಾತಿ ಧರ್ಮದ ಆಧಾರದ ಮೇಲೆ ವೋಟ್ಗಳು ಪೋಲರೈಸೇಷನ್ ಆಗ್ತಾ ಇದೆ ಅನ್ನುವಂಥದ್ದು. ಈ ನಮ್ಮ ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ವೋಟ್ ಪೋಲರೈಸೇಷನ್ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲೇ ಹೋಗ್ತಿದೆ ಅನ್ನುವಂಥದ್ದು. ಇವತ್ತು ಯಾವುದು ಕೋಮುವಾದಿ ಪಕ್ಷಗಳು ಅಂತ ನಾವು ಯಾವುದನ್ನು ಹೇಳ್ತಾ ಇದ್ದೇವೋ ಅವರು ಎಲ್ಲರನ್ನು ಒಡೆಯುವಂಥ ಜಾತಿ ಧರ್ಮದಲ್ಲಿ ಹೆಸರಿನಲ್ಲಿ ಒಡೆದು ಒಂದು ಕಡೆ ಇದರ ಪ್ರಯೋಜನವನ್ನು ಪಡೆಯುತ್ತಿರೋದು ನಾವು ಗಮನಿಸಿಕೊಂಡು ಬರ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಅಲ್ಪಸಂಖ್ಯಾತ ನಮ್ಮ ಘಟಕಗಳಲ್ಲಿ ಕೂಡ ನಾವು ಬಹಳಷ್ಟು ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮನ್ನೇ ಒಡೆಯುವಂಥ ಕೆಲಸ ಕೂಡ ಬಹಳ ಸುಸೂತ್ರವಾಗಿ ಅವರು ಪ್ರಯತ್ನಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತ ಘಟಕಗಳು ಇದು ಕಾಂಗ್ರೆಸ್ನ ವೋಟರ್ಸ್, ಇದನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ಬೋದು ಅನ್ನುವಂಥದ್ದು. ಇವತ್ತು ನಾವು ಬಹುಶಃ ಸೋಷಿಯಲ್ ಮೀಡಿಯಾಗಳನ್ನು ನೋಡಿದರೆ ನಮಗೆ
ನಾವು ನಮಗೆ ಅರ್ಥ ಆಗುತ್ತೆ ಏನು ಆಗ್ತಾ ಇದೆ ಅನ್ನುವಂಥದ್ದು. ಇವತ್ತು ನಮ್ಮ ಒಂದು ಪಕ್ಷದ ಸೋಷಿಯಲ್ ಮೀಡಿಯಾ ಒಂದು ಗ್ರೂಪ್ನಲ್ಲಿದ್ದರೆ ನಮ್ಮ ಪಕ್ಷದ ಆ ಗ್ರೂಪ್ನಲ್ಲಿ ಬಹುಶಃ ವಿರೋಧ ಪಕ್ಷಗಳನ್ನು ದ್ವೇಷಿಸೋಕ್ಕಿಂತ ನಮ್ಮಲ್ಲಿಯೇ ಒಳಗಡೆ ಜಗಳ ಆಗ್ತಿರುವಂಥದ್ದು. ಅದರಲ್ಲಿ ಇಂಥ ಯಾರು ಅವರು ಸುಸೂತ್ರವಾಗಿ ಮಾಡಿಕೊಂಡು ಬರ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮನ್ನು ಹೊಡೆಯುವಂಥ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರ ಜನಗಳಿರ್ತಾರೆ, ಅವರು ಅಷ್ಟು ಆಕ್ಟಿವ್ ಆಗಿ ಇದರಲ್ಲಿ ಪಾಲ್ಗೊಳ್ತಾರೆ. ಇದರಿಂದ ನಾವು ಎಚ್ಚೆತ್ಕೊಳ್ಬೇಕು. ಯಾರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂಥವರನ್ನು ಗುರುತಿಸಿ ಅವರನ್ನು ಹೊರಗಡೆ ಇಡುವಂಥ ಕೆಲಸ ಆಗಬೇಕು. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ನಮಗೆಲ್ಲರಿಗೂ ಬಹಳಷ್ಟು ಹೆಮ್ಮೆ. ಯಾಕೆ ಅಂತ ಹೇಳಿದರೆ ಭಾರತದ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕಾಗಿದ್ದು ಈ ದೇಶದ ಎಲ್ಲ ಪ್ರಜೆಗಳ ಕರ್ತವ್ಯವೂ ಕೂಡ ಹೌದು. ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಏನಿದೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಅಂತ ಕೇಳಿದ್ರೆ ಭಾರತದ ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದರೆ ಅದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಇದನ್ನು ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಆದರೆ ಇವತ್ತು ಒಂದು ಕಡೆಯಿಂದ ಭಾರತದ ಸಂವಿಧಾನವನ್ನೇ ಬದಲಾವಣೆ ಮಾಡಲು ಹೊರಟಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕನ್ನುವಂಥದ್ದು. ಆದ್ದರಿಂದ ನಾನು ಅಲ್ಪಸಂಖ್ಯಾತ ಘಟಕದ ಹೊಸದಾಗಿ ಆಯ್ಕೆಗೊಂಡಿರುವಂಥ ನಮ್ಮ KC ರೋಡ್ ಅಶ್ರಫ್ ಅವರಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಬಹುಶಃ ನಾವು ಇನ್ನಷ್ಟು ಗಾಂಭೀರ್ಯತೆಯಿಂದ ಕೆಲಸ ಮಾಡುವಂಥ ಅಗತ್ಯ ಇದೆ. ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಯಾರು ನಮ್ಮನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರನ್ನು ನಾವು ಮೊದಲೇ ಗುರುತಿಸ್ಕೊಳ್ಬೇಕು. ಅವರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಒಡನಾಟಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ನಾನು ಹೇಳಿದೆ, ಇವತ್ತು BJP ಅಲ್ಪಸಂಖ್ಯಾತರಂದ ತಕ್ಷಣ ಅಲ್ಪಸಂಖ್ಯಾತರು ಅಂದ ತಕ್ಷಣ ಒಂದು ಕಡೆ ಅದು 100% ಕಾಂಗ್ರೆಸ್ನ ವೋಟರ್ಸ್ ಅಂತ ಹೇಳಿ ಯಾವುದೆಲ್ಲ ಬೆಳವಣಿಗೆ ಆಯಿತು. ನಾನು ಯಾವುದೇ ಪಕ್ಷದ ಇದನ್ನು ಬೇರೆ ಪಕ್ಷದವರ ಬಗ್ಗೆ ನಾನು ಮಾತಾಡೋದಿಲ್ಲ. ಅಂಥ ಸಮಯದಲ್ಲಿ ಏನಾಯಿತು ಅಂತ ಕೇಳಿದರೆ ಇವತ್ತು ಇದು ಕಾಂಗ್ರೆಸ್ ಪಕ್ಷದ ವೋಟರ್ಸ್, ಇದನ್ನು ನಮಗೆ ವೋಟ್ ಹಾಕೋದಿಲ್ಲ. ಆದ್ರಿಂದ ಇದನ್ನು ಡಿವೈಡ್ ಮಾಡಿದರೆ ನಮಗೆ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇನ್ನೊಂದು ಪಕ್ಷದವ್ರದ್ದಿರುತ್ತೆ. ಆದ್ರಿಂದ ನಮ್ಮನ್ನು ವಿಭಜನೆ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಬಹಳ ಒಂದು ಒಳ್ಳೆಯ ರೀತಿಯ ಒಂದು ಸುಸೂತ್ರವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಆದ್ರಿಂದ ನಾವು ಬಹಳಷ್ಟು ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಉಳ್ಳಾಲದ ವಿಚಾರದಲ್ಲಿ ಮಾತ್ರ ನಾನು ಈ ವಿಚಾರಗಳನ್ನು ಹೇಳ್ತಿದ್ದೆ. ಉಳ್ಳಾಲದ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ ಪಕ್ಷ ಸಂಘಟನೆಯ ಬಗ್ಗೆ ನನಗೆ ಬಹಳಷ್ಟು ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ಎಲ್ಲ ನಾಯಕರು ಕೂಡ ಬಹುಶಃ ನಮ್ಮ ಶಾಸಕರು, ನಮ್ಮ ವಿಧಾನಸಭಾ ಅಧ್ಯಕ್ಷರವರ ಮಾರ್ಗದರ್ಶನದಂತೆ ಬಹಳ ನಿಷ್ಠೆಯಿಂದ ಕೆಲಸಗಳನ್ನು ತಾವುಗಳೆಲ್ಲರೂ ಮಾಡಿಕೊಂಡು ಬರ್ತಾ ಇದ್ದೀರಿ. ಬಹುಶಃ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನನಗೆ ಸುಮಾರು 34,000ಕ್ಕಿಂತಲೂ ಮಿಕ್ಕಿ ಓಟುಗಳು ಹೆಚ್ಚುವರಿಯಾಗಿ ಇಲ್ಲಿ ಬಂದಿರುವಂಥದ್ದು ಇದನ್ನು ತೋರಿಸಿಕೊಡುತ್ತೆ. ಅದಕ್ಕಾಗಿ ನಾನು ಯಾವತ್ತೂ ಕೂಡ ನಿಮ್ಮೊಟ್ಟಿಗೆ ಇರ್ತೇನೆ. ನಿಮಗೆ ಧನ್ಯವಾದಗಳನ್ನು ಕೂಡ ನಾನು ಈ ಕಾರ್ಯಕ್ರಮ ಯಾವಾಗ ನೀವು ಕರೆದ್ರೂ ಕೂಡ ನಾನು ಬರ್ತೇನೆ. ನಾನು ಹೇಳಿದೆ, ಬಹುಶಃ ರಮೇಶ್ ಶೆಟ್ಟಿ ಎಲ್ಲ ಕಾರ್ಯಕ್ರಮ ನನಗೆ ಹೇಳ್ತಾರೆ, ನನಗೆ ಬಹಳಷ್ಟು ಸಂತೋಷ ಇದೆ. ಇದ್ದಾಗ ಯಾವಾಗಲೂ ಕೂಡ ಊರಲ್ಲಿದ್ದಾಗ ಅವರು ಹೇಳಿದ ಯಾವುದೇ ಕಾರ್ಯಕ್ರಮಗಳನ್ನು ನಾನು ಮಿಸ್ ಮಾಡಿಕೊಂಡಿಲ್ಲ. ಇಲ್ಲಿಂತಲ್ಲ, ಎಲ್ಲಿ ಕರೆದ್ರೂ ನಾವು ಹೋಗ್ತೇವೆ. ಇದೇ ರೀತಿಯಲ್ಲಿ ಪಕ್ಷದ ಸಂಘಟನೆಗಳು ಆಗ್ತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ದಿವಸಗಳು ಬರುತ್ತೆ. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ 8 ವಿಧಾನಸಭಾ ಕ್ಷೇತ್ರಗಳಿದೆ. ನಾವು ಈಗ ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ ನಾವು ಜಯಶೀಲರಾಗಿದ್ದೇವೆ. ಇನ್ನು 6 ಕ್ಷೇತ್ರಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಈ 6 ಕ್ಷೇತ್ರಗಳಲ್ಲಿ ನಮಗೆ ಮತ್ತೆ ನಮ್ಮ MLAಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಆದರೆ ಇದು ಹೇಗೆ ಸಾಧ್ಯ ಆಗಬೇಕು ಅಂದರೆ ಸಾಮೂಹಿಕ ನಾಯಕತ್ವಗಳು ಬೇಕು. ನಾವೆಲ್ಲರೂ ನಮ್ಮಲ್ಲಿ ಮನಸ್ತಾಪಗಳು ಬೇರೆ ಬೇರೆ ವಿಚಾರಗಳಲ್ಲಿ ಇರಬಹುದು. ಅದು ಏನಿದ್ರೂ ಕೂಡ ನಾವು 4 ಗೋಡೆಯ ಒಳಗಡೆ ಕೂತ್ಕೊಂಡು ಇದನ್ನು ಪರಿಹಾರ ಮಾಡುವಂತಾಗಬೇಕು. ಹೊರಗಡೆಗಳಲ್ಲಿ ಈ ವಿಚಾರಗಳನ್ನು ಮಾಡಬಾರ್ದು. ಏನಿದ್ರೂ ಕೂಡ ನಾವು ಪಕ್ಷ ಸಂಘಟನೆ ನಾವೆಲ್ಲರೂ ಒಂದು ಅಂತ ನಾವು ಹೋದ್ರೆ ಖಂಡಿತವಾಗ್ಲೂ ಬಲಿಷ್ಠವಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಲು ನಮ್ಮೆಲ್ಲರ ಹತ್ರ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಇದನ್ನು ನಾನು ಹೇಳ್ತಾ ಇದ್ದೇನೆ.
ಉಳ್ಳಾಲ ಕ್ಷೇತ್ರದಲ್ಲಿ ನೀವು ಮಾಡಿ ತೋರಿಸಿದ್ದೀರಿ. ನೀವೆಲ್ಲರೂ ಕೂಡ ನಮ್ಮ ಉಳಿದ ವಿಧಾನಸಭಾ ಕ್ಷೇತ್ರಗಳಿಗೆ ನೀವು ಕೂಡ ನಿಮ್ಮ ಆರ್ಗನೈಸೇಷನ್ ಏನಿದೆ ಇದನ್ನು ಮಾದರಿಯಾಗಿ ನಾವು ತೆಗೆದುಕೊಂಡು ಹೋಗಬೇಕು ಮುಂದಿನ ದಿವಸಗಳಲ್ಲಿ. ಆ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ನಮಗೆ ಜಿಲ್ಲೆಯಲ್ಲಿ ಬಲಿಷ್ಠಗೊಳಿಸಲಿಕ್ಕೆ ನಮಗೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರೊಟ್ಟಿಗೆ ಇವತ್ತು ಬಹುಶಃ ನಮ್ಮ ಹಲವಾರು ಜನರನ್ನು ಇಲ್ಲಿ ಸನ್ಮಾನ ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದೀರಿ. ಖಂಡಿತವಾಗಲೂ ಅಷ್ಟೇ ಇದು ಪಕ್ಷದ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯ ವಿಚಾರಗಳು. ಈ ಪಕ್ಷಕ್ಕಾಗಿ ದುಡಿದು ಹೊಸ ಹೊಸ ಹುದ್ದೆಗಳನ್ನು ಪಡೆಯುತ್ತಿರುವವರನ್ನು ನಾವು ಅವರನ್ನು ಅಭಿನಂದಿಸಿ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ಮಂದಿಗೆ ಇಲ್ಲಿ ಅಭಿನಂದನಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರತಿಭಾ ಕುಳಯ ಅವರಿಗೆ ಇಲ್ಲಿ ಕರೆದು ಅಭಿನಂದಿಸ್ತಿರುವುದು ಖಂಡಿತವಾಗ್ಲೂ ತಾವೆಲ್ಲರೂ ಗಮನಿಸ್ತಾ ಬಂದರೆ ಕಳೆದ 5-6 ವರ್ಷಗಳಲ್ಲಿ ಅಲ್ಲ ಅದಕ್ಕಿಂತ ಹಿಂದಿನಿಂದಲೂ ಅವ್ರ ಪಕ್ಷದಲ್ಲಿದ್ದರು. ಬಹಳ ಒಂದು ಸಕ್ರಿಯವಾಗಿ ಪಕ್ಷದಲ್ಲಿ ದುಡಿದುಕೊಂಡು ಆ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಹೋರಾಟವನ್ನು ಮಾಡಿಕೊಂಡಂಥ ಒಬ್ಬ ದಿಟ್ಟ ಮಹಿಳೆ. ಎಲ್ಲರೂ ಹೇಳ್ತಾರೆ ಅವರಿಗೆ ಸೀಟ್ ಪಕ್ಷದಲ್ಲಿ ಇನ್ನಷ್ಟು ಮಂದಿ ಇದ್ದಾರೆ, ಆದರೆ ಎಲ್ರಿಗೂ ಒಂದೇ ಸಲ ಅವಕಾಶಗಳು ಸಿಗುವುದಿಲ್ಲ. ನಮಗೇನು ಪೇಷನ್ಸ್ ಬೇಕಾಗುತ್ತೆ. ಆ ಪೇಷನ್ಸನ್ನು ನಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಕೆಲಸ ಮಾಡುವಂಥವರಿಗೆ ಉತ್ತಮವಾದಂಥ ಹುದ್ದೆಗಳು ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಒಂದು ಪ್ರತಿಭಾ ಕುಳಾಯ್ ಅವರೇ ಒಂದು ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಎಲ್ಲರೂ ಇವತ್ತು ಹಿಂದುಳಿದ ಆಯೋಗದ ಒಬ್ಬರು ಸದಸ್ಯರಾಗಬೇಕನ್ನುವಂಥದ್ದಾದ್ರೆ ಅದು ಚಿಕ್ಕ ವಿಚಾರ ಅಲ್ಲ, ಒಂದು ದೊಡ್ಡ ವಿಚಾರವೇ. ಬಹುಶಃ ಪ್ರತಿಭಾ ಕುಳಾಯ್ ಅವರು ಅದನ್ನು ನಿರೀಕ್ಷಿಸಿದ್ರೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಕೊನೆ ಗಳಿಗೆಯಲ್ಲಿ ಅವರ ಹೆಸರು ಬಂತು ಅವರನ್ನು ಆಯ್ಕೆ ಕೂಡ ಆಯಿತು. ಖಂಡಿತವಾಗ್ಲೂ ನಾನು ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಬಹುಶಃ ಇದು ಅವರಿಗೆ ಸಿಕ್ಕಿರುವಂಥ ಒಂದು ಒಳ್ಳೆಯ ಅವಕಾಶಗಳು ಕೂಡ. ತಾವು ಈಗ ಕೇಳ್ತಾ ಇರ್ಬೋದು ಜಾತಿ ಗಣತಿಗಳ ಬಗ್ಗೆ ಬಹಳಷ್ಟು ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳಿಗೆ ಒಂದು ಅಂತಿಮ ರೂಪ ಕೊಡಬೇಕು ಅಂತಾದರೆ ಹಿಂದುಳಿದ ಆಯೋಗದ ಒಂದು ಜವಾಬ್ದಾರಿ ಬಹಳಷ್ಟು ದೊಡ್ಡದಿದೆ. ಆ ಒಂದು ಆಯೋಗದಲ್ಲಿ ಒಬ್ಬ ಸದಸ್ಯೆಯಾಗಿ ನಮ್ಮಲ್ಲಿಂದ ಅವರನ್ನು ಕಳಿಸಿಕೊಟ್ಟದಕ್ಕೆ ನಮಗೆ ಹೆಮ್ಮೆ ಇದೆ. ಯಾಕೆಂತ ಹೇಳಿದರೆ ಇದನ್ನು ಒಳ್ಳೆಯ ರೀತಿಯಿಂದ ಅವರು ನಿರ್ವಹಿಸ್ತಾರೆ ಅನ್ನುವಂತಹ ಒಂದು ನಿರ್ವಹಣೆ ಬಗ್ಗೆ ನಮಗೆ ಯಾರಿಗೂ ಕೂಡ ಸಂಶಯ ಇಲ್ಲ. ಅವರಿಗೆ ನಾನು ಅಭಿನಂದಿಸಿ ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೂಡ ಕೋರ್ತಾ ಇದ್ದೇನೆ. ಅದರೊಟ್ಟಿಗೆ ಇವತ್ತು ಬೇರೆ ಬೇರೆ ಘಟಕಗಳಿಗೆ ನೇಮಕಗೊಂಡಂಥ ಎಲ್ಲರನ್ನೂ ಸನ್ಮಾನ ಮಾಡಲಿಕ್ಕಿದ್ದಾರೆ. ಇದು ಹೆಸರು ಸುಮಾರು 18-19 ಹೆಸರಿದೆ. ಬಹುಶಃ ಒಮ್ಮೆ ಅವರು ಹೇಳಿ ಆಯಿತು, ಬಹಳಷ್ಟು ನಾಯಕರು ವೇದಿಕೆಯ ಮೇಲೆ ಇದ್ದಾರೆ. ಎಲ್ಲರೂ ಮಾತಾಡ್ಲಿಕ್ಕೆ ಹೋದ್ರೆ ಹೆಸರು ಹೇಳ್ತಾ ಹೋದ್ರೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಅದರಿಂದ ನಮ್ಮ MC ಅವರು ಒಳ್ಳೆಯ ರೀತಿಯಿಂದ ಎಲ್ಲರ ಹೆಸರನ್ನು ಒಮ್ಮೆ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಕೂಡ ಎಲ್ಲರ ಹೆಸರುಗಳನ್ನು ಹೇಳಿದ್ದಾರೆ. ಎಲ್ರಿಗೂ ಕೂಡ ನಾನು ನಿಮ್ಮ ಸಾಮರ್ಥ್ಯವನ್ನು ಅರಿತು ಪಕ್ಷ ನಿಮಗೆ ಈ ಜವಾಬ್ದಾರಿಗಳನ್ನು ಕೊಟ್ಟಿದೆ. ನಿಮ್ಮ ಮೇಲೆ ಬಹಳಷ್ಟು ನಂಬಿಕೆಗಳನ್ನು ಇಟ್ಟುಕೊಂಡಿದೆ. ಆ ನಂಬಿಕೆಗಳು ಹುಸಿಯಾಗದಂತೆ ನೀವು ಕೆಲಸಗಳನ್ನು ನಿರ್ವಹಿಸಿ ಈ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡ್ತೀರಿ ಅನ್ನುವಂಥ ಧೈರ್ಯ ಪಕ್ಷದ ನಾಯಕರುಗಳಿಗೆ ಇದೆ. ಅದನ್ನು ನೀವು ಖಂಡಿತವಾಗಿ ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸಿ ನಿಮಗೆ ಶುಭ ಹಾರೈಸುತ್ತಿದ್ದೇನೆ. ಹಾಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದವರನ್ನು ಕೂಡ ಇವತ್ತು ಅವರನ್ನು ಅವರು ಆ ಹುದ್ದೆಯನ್ನು ಬಿಟ್ಟು ಕೊಟ್ಟಿದ್ದವರಿಗೆ ನೀವು ಕೂಡ ಬೇಸರ ಪಡುವಂಥದ್ದಿಲ್ಲ. ಖಂಡಿತವಾಗ್ಲೂ ನೀವು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ಪಕ್ಷದ ನಾಯಕರುಗಳು ಗಮನಿಸಿದ್ದಾರೆ. ನಿಮಗೆ ಇನ್ನೊಂದು ಒಳ್ಳೆಯ ರೀತಿಯ ಇದಕ್ಕಿಂತ ದೊಡ್ಡ ಹುದ್ದೆಗಳು ಮುಂದಿನ ದಿವಸದಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಯಾವುದೇ ಪಕ್ಷದ ಕಾರ್ಯಕರ್ತರು ಈ ಪಕ್ಷಕ್ಕಾಗಿ ಯಾರು ಪ್ರಾಮಾಣಿಕವಾಗಿ ದುಡಿತಾರೆ ಅವರು ಯಾವುದೇ ಚಿಂತೆ ಮಾಡೋದು ಬೇಡ. ಪಕ್ಷದ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಕೂಡ ಗುರುತಿಸುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಲು ನನಗೆ ಕರೆ ಮಾಡಿ ಹೇಳಿದಂತ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹಾಗೆ ನಮ್ಮ ಅಶ್ರಫ್ ಅವರಿಗೆ ಹಾಗೆ ಎಲ್ಲ ಪಕ್ಷದ ನಾಯಕರುಗಳಿಗೆ ತಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಕಾಂಗ್ರೆಸ್. ಕಾಂಗ್ರೆಸ್ಸಿನ ಕಾರ್ಯವೈಖರಿಯನ್ನು ಮೆಚ್ಚಿ ಕೊಂಡಾಡಿದ ನಮ್ಮೆಲ್ಲರ ನಾಯಕರು ಕಳೆದ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀಯುತ ಪದ್ಮರಾಜ ಪೂಜಾರಿ ಅವರಿಗೆ ಧನ್ಯವಾದಗಳು. ಇನ್ನು
ಮಾಜಿ ಶಾಸಕಿ ಪುತ್ತೂರಿನ ದಿನೇಶ್ ಕುಂಬಳ ಜಿಲ್ಲಾ ಕಾಂಗ್ರೆಸ್ಸಿನ ವಕ್ತಾರರು ಅವರು ವೇದಿಕೆ ಬರಬೇಕು. ಅದೇ ರೀತಿ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ದೇವಣ್ಣ ಶೆಟ್ಟಿ, ಅದೇ ರೀತಿ ಗ್ಯಾರಂಟಿ ಸಮಿತಿಯ ಮಂಗಳೂರು ತಾಲೂಕಿನ ಅಧ್ಯಕ್ಷರಾದಂಥ ಉಳ್ಳಾಳ ತಾಲೂಕಿನ ಅಧ್ಯಕ್ಷರಾದಂಥ ರಫೀಕ್ ಅಮ್ಲಮುಗೇರ್, ಅದೇ ರೀತಿ ನಗರ ಸಭಾ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಅವರಿಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಶಕುಂತಲನವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಸಮಾರಂಭದ ಅಧ್ಯಕ್ಷರು ರಮೇಶ್ ಶೆಟ್ರೆ, ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, 10 ನಿಮಿಷ ಅದಕ್ಕೆ ಬೇಕು. ಆದ ಕಾರಣ ಸ್ವಲ್ಪ ಕಡಿಮೆ ಅದರಲ್ಲಿ. ಆದರೆ ರಮೇಶಣ್ಣ ಬಂದ ಮೇಲೆ ಬಹುಶಃ ಹೆಚ್ಚಿನ ಎಲ್ಲ ಕಾರ್ಯಕ್ರಮಕ್ಕೆ ಹೇಳ್ತಾ ಇದ್ದಾರೆ. ಅದರ ಅಗತ್ಯವಿದ್ದರೆ ಅವರು ಕರೆದದ್ದಕ್ಕೆ ಬಂದಿದ್ದೇನೆ. ನಾನು ಪುತ್ತೂರು, ನನಗೆ ಟ್ರೇಡ್ ಮಾರ್ಕ್ ಇರೋದು ಶಕುಂತಲಾ ಶೆಟ್ಟಿ ಪುತ್ತೂರು ಅಂತ. ಆದರೆ ನನ್ನ ಓಟ್ ಇರುವುದು ಕಾದರ್ಗೆ. ನಾನೀಗ ಆಫೀಸಲ್ಲಿ ಕೂತ್ಕೊಂಡು ಹೇಳಿದೆ, ನಾನು ಎಷ್ಟು ಬಾರಿ ಕಂಟೆಸ್ಟ್ ಮಾಡಿದ್ದೇನೆ, ಬಂಟ್ವಾಳದಿಂದ ಶುರು ಆಗಿ ಪುತ್ತೂರಿನವರೆಗೆ ನನ್ನ ಓಟು ನನಗೆ ಇರಲಿಲ್ಲ. ಕಾರ್ಯಕರ್ತರಿಂದಾಗಿ ನಾನು MLA ಆದ್ದು ಅಂತ. ಯಾಕಂದರೆ ನನ್ನ ಓಟಲ್ಲಿ ನಾನು ಗೆದ್ದದ್ದು ಅಂತ ಹೇಳಲಿಕ್ಕಿಲ್ಲ. ನನ್ನ ಓಟು ಇಲ್ಲಿ ಕಾದರಿಗೆ, ಅಲ್ಲಿ ಸುಳ್ಯಕ್ಕಿತ್ತು. ಆದ ಕಾರಣ ಆದರೆ ಒಂದು ಹೆಮ್ಮೆ ಪದ್ಮರಾಜರೇ, ಏನಂತ ಹೇಳಿದರೆ, ನಮ್ಮ ಉಳ್ಳಾಲ ಕ್ಷೇತ್ರ ಮಂಗಳೂರಿನ ಕಾದರ್ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಬಹುಶಃ ಇಡೀ ಭಾರತದ ಎಲ್ಲ ಸ್ಪೀಕರ್ಗಳಿಗಿಂತ ಹೆಚ್ಚು ಗೌರವ ಪಡೆದಂಥ ವ್ಯಕ್ತಿ ನಮ್ಮ ಕಾದರ್ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ. ಯಾಕಂದರೆ ಅಲ್ಲಿ ಎಲ್ಲಿ ಇಟಲಿಗೆ ಕರೀತಾರೆ, ಇಲ್ಲಿ ಪ್ರಯಾಗಕ್ಕೆ ಕರೀತಾರೆ, ಎಲ್ಲ ಕಡೆಗೆ ಹೋದರೆ ಜಾತ್ಯತೀತ ಅಂತ ಹೇಳುವಂಥದ್ದಕ್ಕೆ ಹಾಗೂ ನಮ್ಮ ಜನಾರ್ದನ ಪೂಜಾರಿಗಳ ಶಿಷ್ಯ ಅಂತ ಹೇಳುವುದಕ್ಕೆ ನಂಬರ್ 1 ಕಾದರ್. ಅವರ ಈಗ ಕೆಲವರು ಅವರನ್ನೇ ಅನುಸರಿಸಲಿಕ್ಕೆ ನೋಡ್ತಾ ಇದ್ದಾರೆ, ಯಾನ್ಲ ಕಾದರ್ ಲೆಕ್ಕನೆ ಆವಡು ಅಂತೇಳಿ. ಆದರೆ ಅದು ನಾಟಕ ಆಗಿ ಕಾಣ್ತದೆ. ಆದರೆ ಕಾದರ್ರವರು ಸ್ಪೀಕರ್ ಆಗಿ ಹೋಗಿ ಕಾರು ದುಡ್ಲಿಕ್ಕೆ ಹೋದ್ರು ಅದು ನೈಜವಾಗಿರ್ತದೆ, ಒಳಗಿಂದ ಬಂದಂಥ ಗುಣ ಆಗಿರ್ತದೆ. ಅಂಥ ಕಾದರ್ರ ಕ್ಷೇತ್ರ. ಯಾಕೆಂತ ಹೇಳಿದರೆ, ನಾನು ಸ್ವಲ್ಪ ಸಮಯ ಫರೀದ್ರನ್ನು ನೋಡಿದ್ದೆ. ಅವರೊಂದು ಗಂಭೀರ UT ಫರೀದ್ರು. ಯಾಕಂದ್ರೆ ನೋಡಿದ್ದಂದರೆ ನೋಡಲಿಕ್ಕೆ ತುಂಬ ನೋಡಿದ್ದೇನೆ. ಅವರು MLA ಆಗಿ ಬಹುಶಃ ನನ್ನ ಜೊತೆ ಒಟ್ಟಿಗೆ 2.5 ವರ್ಷ ಏನಾಯಿದ್ರೆ ಅದರಲ್ಲಿ 1.5 ವರ್ಷ ಬಂದಿದ್ದಾರೆ. ಮತ್ತೆ ಬರಲಿಲ್ಲ ಅವರು, ಮತ್ತೆ ಕಾದರೆ ಬರ್ತಾಯಿದ್ರು, ಮತ್ತೆ ಇವರೇ ಎಲೆಕ್ಷನ್ನಲ್ಲಿ ಗೆದ್ದರು. ಅಂತ ಫರೀದ್ರನ್ನು ಮೀರಿಸುವಂತಹ ಮಗ, ಅದು ಬಹುಶಃ ಮಂಗಳೂರಿಗೆ ಬಹುದೊಡ್ಡ ಕೊಡುಗೆ. ಅವರ ಕಾದರ್ ಇರುವವರೆಗೆ ನಮ್ಮ ಕ್ಷೇತ್ರ ಸದ್ಯದಲ್ಲಿ ಯಾರಿಗೂ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಥಮವಾಗಿ ನಾನು ಅವರಲ್ಲಿ ಉಲ್ಲೇಖ ಮಾಡಿದ್ದು. ಯಾಕಂದರೆ ಅವರು ಬಂದ ಮೇಲೆ ಹೊಗಳಿದ್ರೆ ಮೋನಿಗೆ ತಕ್ಕ ಮಾತೇರಿ ಏನಂತ ಬೇಡ ಅಂತ. ಕಾದರ್ ಏರಿಯಾ ಮತ್ತು ಕಾದರ್ ಅಂತ ಹೇಳಿದರೆ, ಯಾಕೆ ಇಡೀ ನಮ್ಮ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತ ಬರೋದು ಕಾದರ್ ಹತ್ರ ಬಂದು ಅಲ್ಲಿಂದ ನಮಗೆ ಫೋನ್ ಮಾಡಿದ್ದು, ಕಾದರಲ್ಲಿ ಹೇಳಿದರೆ ಕೆಲಸ ಆಗ್ತದೆ ಅಂತ ಹೇಳುವಂಥ ಒಂದು ವಿಶ್ವಾಸ ಸಾಮಾನ್ಯನಿಗೂ ಹೋಗಿ. ಬೇರೆ ಕ್ಷೇತ್ರದ MLA ಆಗಿದ್ದರು, ಸ್ಪೀಕರ್ ಬಿಡಿ MLA ಆಗಿದ್ದು ಅವರಲ್ಲಿ ಮಾತನಾಡಬಹುದು ಅಂತ ಹೇಳುವಂಥ ಧೈರ್ಯ ಇರುವ ಜನರಿಗೆ ಕೊಟ್ಟಿರುವಂಥ ಕಾದರಿಂದಾಗಿ ಇವತ್ತು ಇಷ್ಟು ಜನ ನೀವು ಅವರ ಪ್ರೀತಿಯ ಆ ಒಂದು ಇದರಲ್ಲಿ ಸೇರಿಕೊಂಡು ನಾಯಕತ್ವವನ್ನು ವಹಿಸಿಕೊಟ್ಟಿದ್ದೇನೆ. ಇವತ್ತು ಕಾರ್ಯಕ್ರಮವನ್ನು
ಪ್ರತಿಭೆ ಇರುವುದು ಎಲ್ಲಿ? ಸುರತ್ಕಲ್ಲಲ್ಲಿ. ಅವರನ್ನು ಇಲ್ಲಿ ಕರೆದು ಎಲ್ಲೂ ಮಾಡಲಿಲ್ಲ, ಬಹುಶಃ ಜಿಲ್ಲೆಯಲ್ಲೂ ಮಾಡಲಿಲ್ಲ ಕಾಣ್ತದೆ ಅಲ್ವಾ ಪ್ರತಿಭಾ? ಅದರ ಮೊದಲು ಇಲ್ಲಿ ಯಾಕೆ ಮಾಡಬೇಕು? ಆದರೆ ಒಂದು ಹೆಣ್ಣು ಮಗಳಿಗೆ ಅವಕಾಶ ಸಿಕ್ಕಿದೆ, ಆಯೋಗದಲ್ಲಿ ಸಾರ್ವಜನಿಕರಿಗೆ ಉಪಯೋಗಕಾರ ಆಗುವ ಕೆಲಸ ಹಾಗೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂಥ ಅವಕಾಶ ನಮ್ಮ ಜಿಲ್ಲೆಯ ಒಂದು ಮಹಿಳೆಗೆ ಬಂದಿದೆ. ಆಕೆಯನ್ನು ನನ್ನ ಕ್ಷೇತ್ರದಲ್ಲೇ ಮೊದಲು ಗೌರವಿಸಬೇಕು ಅಂತ ಹೇಳುವಂಥ ಆ ಮನಸ್ಸು ಕಾದರಲ್ಲಿದ್ದ ಕಾರಣ ಆ ಒಂದು ಒಳ್ಳೆಯತನಕ್ಕೆ ಕಾದರಿಗೆ ಮೊದಲು ಅಭಿನಂದನೆ ಹೇಳಿ ಆ ಸ್ಥಾನಕ್ಕೆ ಆಯ್ಕೆಯಾದಂತಹ ಪ್ರತಿಭಾ, ನಿಮ್ಮ ಯೋಗ್ಯತೆ ಸ್ಪೀಕರ್ ಕ್ಷೇತ್ರದಲ್ಲೇ ಅಭಿನಂದನೆ ಪಡೆಯುವಲ್ಲಿಂದ ಪ್ರಾರಂಭ ಆದ ಕಾರಣ ನೀವು ಮಂಗಳೂರು ಬಿಟ್ಟಾಯಿತು, ಬೆಂಗಳೂರು ಸೇರಿ ಆಯಿತು. ಮುಂದೊಂದು ದಿನ ಒಳ್ಳೆ ಅವಕಾಶ ಬರಲಿ ಅಂತ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಾಂಗ್ರೆಸ್ಸು ಜಾತ್ಯತೀತ ಎಲ್ಲ ಹೇಳ್ತೇವೆ. ಈಗ ನಾನು ಇಷ್ಟೆಲ್ಲ ಹೇಳಿದ್ದು ಕಾದರನ್ನು. ಆದರೆ ಪದ್ಮಣ್ಣ, ನೀವು ವಾಟ್ಸಪ್ ನೋಡಿದರೆ ಬೈಯುವುದು ಯಾರು? ನೀವು ಅಲ್ಪಸಂಖ್ಯಾತರು, ಅವರ ನಮ್ಮ ವೋಟರ್ ಹೇಳ್ತೀರಿ, ಬೈಯುವುದು ಪಾಪ ಅವರೇ ಅವರನ್ನು ಬೈತಾರೆ. ಯಾರು ಏನೇ ಬೈಲಿ ಎಲ್ಲವನ್ನು ಮೀರಿ ಜನರನ್ನು ಮುಟ್ಟುವಂತಹ ಕೆಲಸ ಅವರು ಮಾಡಿದ ಹಾಗೆ ನಾವುಗಳು ನೀವುಗಳು ಎಲ್ಲ ಮಾಡಿದರೆ ಮಾತ್ರ ಪಕ್ಷ ಉಳಿತದೆ, ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬರ ಈ ಕೋಮು ಸೌಹಾರ್ದದ್ದು ಮೊನ್ನೆ ಮೀಟಿಂಗ್ ಮಾಡಿದರು, ಕೆಲವರಲ್ಲಿ ಬಂದಿರ್ಬೋದು, ಯಾರು ಪರಮೇಶ್ವರ್ ಬಂದು. ಈ ಸೌಹಾರ್ದತೆ ಹೃದಯದಿಂದ ಬರಬೇಕು, ಮನಸ್ಸಿಂದ ಬರಬೇಕು. ಅವನು ನನ್ನ ಹಾಗೆ ಮನುಷ್ಯ ಅಂತ ಕಾಣಬೇಕು. ಆ ಮನುಷ್ಯತ್ವದ ನಾನು ಮೊನ್ನೆಬ್ಬರಿಗೆ ಹೇಳಿದೆ, ಯಾರೋ ಒಬ್ಬರು ನಮ್ಮ ಅಲ್ಲಿ ಪುತ್ತೂರಲ್ಲಿ ಯಾರಿಗೋ ಸೌಖ್ಯ ಇಲ್ಲ ಅಂತ ಅವರ ನಂಬರ್ ಕೊಟ್ಟು ಹಣ ಹಾಕಿದ್ರು, ಏನು ಬರಲಿಲ್ಲ ಕಾಣ್ತದೆ, ಸುದ್ದಿಲ್ಲ. ನಾನು ಹೇಳಿದೆ, ಏನು ಫಯಾಜ್ ಮಾಡೋರು ಅಂತಲ್ಲ ಒಬ್ಬರು 15 ಗಂಟೆಯಲ್ಲಿ 75 ಲಕ್ಷ ಮಾಡಿ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಹ್ಯಾಟ್ಸಪ್ ಹೇಳ್ಬೇಕಂತವರಿಗೆ. ಒಂದು ಅವ ಮುಸ್ಲಿಮ್, ಆ ಮಗು ಅದು ಬ್ರಾಹ್ಮಣರ ಮಗು, ಹಿಂದೂ ಮಗು, ಅಂಥ ಮಗುವಿಗೆ 15 ಗಂಟೆಯಲ್ಲಿ ತರ್ತಾನೆ ಅಂತ ಹೇಳಿದರೆ ಹಿಂದೂ ಮುಸ್ಲಿಂ ಅಂತ ನಾವು ಭೇದ ಮಾಡುವವರು ಅದನ್ನು ಆಲೋಚನೆ ಮಾಡಬೇಕಲ್ಲ. ಅವರು ಮಾಡಿಕೊಟ್ಟ ಆ ಒಂದು ಮಗುವನ್ನು ಬದುಕಿಸ್ಲಿಕ್ಕೆ ಯಾರ್ಯಾರೆಲ್ಲ ಬೇಡ್ತಾರೆ. ನಾವು ಹಿಂದೂಗಳು ಏನು ಮಾಡಿದ್ದೇವೆ ಅಂತ ಅವರು ಕೇಳುವುದಿಲ್ಲ. ಹಿಂದೂ ಮುಸ್ಲಿಂ ಅಂತ ಮಾಡಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿ ಸಮಾಜವನ್ನು ಕೆಡಿಸುವುದರ ಜನರ ಬಗ್ಗೆ ನಾವು ಜಾಗೃತರಾಗಬೇಕು. ಆದರೂ ಸುಹಾಸ್ ಶೆಟ್ಟಿ ಸತ್ತಾಗ ಅವರು ನೆನೆಸಿದ್ರು, ಭಾರೀ ಒಳ್ಳೆ ಬೆಳೆ ಬಂತು ಈ ಸಲ ಅಂತ. ಈ ಬೆಳೆ ಬಂದದರಲ್ಲಿ ಎಲ್ಲ ಇಲ್ಲಿಂದ ಪುತ್ತೂರಿಗೆ ಹೊಡೆದು ಎಲ್ಲೆಲ್ಲ ಏನೆಲ್ಲ ಆಗಿ ಅವರ ಬೆಲೆ ಕಡಿಮೆ ಆಯಿತು. ಈ ಬೆಳೆ ಬೆಳೆಸಲಿಕ್ಕೆ ಹೋಗಿ ಯಾವತ್ತೂ ಯಾವುದೇ ಒಂದು ದುಷ್ಟತನ ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವುದಿಲ್ಲ. ನಮ್ಮ ಕಾಂಗ್ರೆಸ್ಸಿಂದ ತಪ್ಪೇನು ಅಂತ ಹೇಳಿದರೆ ನಾವು ಮಾಡಿದ್ದನ್ನು ಯಾರೂ ಹೇಳುವುದಿಲ್ಲ. ನಾವು ಈ ಕಾಂಗ್ರೆಸ್ ಆವತ್ತಿಂದ ಇವತ್ತಿನವರೆಗೆ ನನಗೆ ಯಾವತ್ತೂ ನೆನಪಾಗೋದು, ಉದಾಹರಣೆಗೆ ನಾನೇ ಅಂತ ಇಟ್ಕೊಳ್ಳಿ, ಪ್ರತಿಭನೂ ಇರ್ಬೋದು, ಯಾರು ಆ ಕಾಲದಲ್ಲಿ ಬ್ಯಾಂಕಲ್ಲಿ ಹೋಗಿ ಅಕೌಂಟ್ ಮಾಡ್ತಾ ಇರಲಿಲ್ಲ. ಆ ಪೂಜಾರಿಗಳೊಂದು ಫೈನಾನ್ಸ್ ಮಿನಿಸ್ಟರ್ ಆದರು, ಇದ್ದವರಿಗೆಲ್ಲ ಸಾಲ ಮೇಳ ಮಾಡಿ ಸಾಮಾನ್ಯ ವ್ಯಕ್ತಿಯನ್ನು ತಗೊಂಡು ಹೋಗಿ ಬ್ಯಾಂಕಲ್ಲಿ ಗುರುತಿಸುವ ಹಾಗೆ ಅಕೌಂಟ್ ಓಪನ್ ಮಾಡುವುದಕ್ಕೆ ಕಾರಣ ಕಾಂಗ್ರೆಸ್ಸಿನ ಪೂಜಾರಿಗಳು. ಅಷ್ಟವರೆಗೆ ಯಾರು ಮಾಡಲಿಲ್ಲ. ಯಾರು ಗೇಣಿಗೆ ದುಡಿತಾ ಇದ್ರ ಅವರನ್ನು ದನಿಯಾಗಿ ಪರಿವರ್ತನೆ ಮಾಡಿದ್ದು ಕಾಂಗ್ರೆಸ್ಸು. ಯಾರೂ ಆಲೋಚನೆ ಮಾಡುವುದಿಲ್ಲ.
ನಮ್ಮ ಮಕ್ಕಳು ಡಾಕ್ಟ್ರು ಇಂಜಿನಿಯರ್ ಆದರು. ಅದನ್ನು ಮಾಡಲಿಕ್ಕೆ ಕಾರಣ CET ತಂದವರು ಯಾರು? ಮೊಯ್ಲಿಯವರು. ಯಾರಿಗೂ ನೆನಪಿಲ್ಲ. ನಮ್ಗೆ ಗೊತ್ತುಂಟಾಗ ಇಷ್ಟು ಜನ ಇದ್ದೇವೆ, ನಮಗೆ ಒಮ್ಮೊಮ್ಮೆ ಗೊತ್ತಿಲ್ಲ CET ತಂದದ್ದೇ ನಮ್ಮವರು ಅಂತ. ಕೃಷಿಕರ ಪಂಪಿಗೆ ಫ್ರೀ ಕರೆಂಟ್ ಈಗೆಲ್ಲ ಬೈತಾರಲ್ಲ, ಲಾಗಾಡಿದೆ ಕರ್ನಾಟಕ ಗೌರ್ಮೆಂಟ್ ಫೋನ್ ಅಂತ ಹೇಳ್ತಾರೆ. 91ರಿಂದ ಬಂಗಾರಪ್ಪ ಕೃಷಿಕರಿಗೆ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ. ಸರ್ಕಾರ ಏನೂ ಹೋಗಲಿಲ್ಲ. BJPಯೂ ಬಂದಿತ್ತು, ಆದರೂ ಹೋಗಲಿಲ್ಲ. ಸರ್ಕಾರ ಇವತ್ತಿಗೂ ಉಳಿದಿದೆ. ಯಾಕಂದರೆ ಈಗ ನಮ್ಮ ಗ್ಯಾರಂಟಿಗಳು, ನಮ್ಮ ಗ್ಯಾರಂಟಿ ಇಲ್ಲ ಹೇಳ್ತಾರೆ. ನಾನು ಹೇಳೋದು, ನಮ್ಮ ವಿಚಾರಗಳನ್ನು ನಮ್ಮದ ಪಕ್ಕದ ಮನೆಗೆ ನಾವು ಹೇಳಿದ್ದೇವಾ? ನಮ್ಮ ಜೊತೆಯಲ್ಲಿರುವವರಿಗೆ ನಾವು ಹೇಳಿದ್ದೇವ? ಅದನ್ನು ಹೇಳಿದಾಗ ಎಲ್ರಿಗೂ ಇದು ಸ್ವಲ್ಪ ಸ್ವಲ್ಪ ಹೌದು, ಈ ಕೋಮು ಸೌಹಾರ್ದತೆ ಮುರಿಯುವ ಉದ್ದೇಶ ಏನು ಅಂತ ಹೇಳಿ ಅವರು ನಮಗಾಗಿ ಮಾಡಿದ್ದು ಏನು ಅಂತ ಕೇಳ್ತಾ ಹೋದರೆ ನಾವು ಗಟ್ಟಿಯಾಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯಾಗಿ ಬಹಳ ಹೋರಾಟ ಮಾಡಿ ಆ ಟೋಲ್ಗೇಟಲ್ಲಿ ನಾನು ಹೋಗಿದ್ದೆ. ಫೈಟ್ ಮಾಡಿ ಏನೇನೋ ಮಾಡಿ ಎಲ್ಲ ಕಡೆ ಯಾರಿಗೂ ಅನ್ಯಾಯ ಆದಾಗ ನೇರ ಹೋಗಿ ಮಾತನಾಡುವಂತಹ ನನ್ನ ಪ್ರೀತಿಯ ಸೋದರಿ ಅವರಿಗೆ ಈ ಅವಕಾಶ ಒದಗಿ ಬಂದದ್ದು ಆ ದೇವರು ನಿಮಗೆ ಕೊಟ್ಟಂಥ ವರ. ಯಾರಿಗೋ ಬಂದದ್ದನ್ನು ನಮ್ಮ ಹೆಣ್ಣು ಮಕ್ಕಳು ಹೋರಾಟ ಮಾಡಿದ ಕಾರಣ ನೆನೆಸದೆ ಬಂದ ಭಾಗ್ಯ. ಅದಕ್ಕಾಗಿ ಪ್ರತಿಭಾ ಕುಳಾಯಿಗೆ ವಂದನೆಗಳು, ಅಭಿನಂದನೆಗಳು. ನಿಮ್ಮನ್ನು ಗುರುತಿಸಿ ಇಲ್ಲಿಗೆ ಕರೆದ ಎಲ್ಲ ರಮೇಶ್ ಶೆಟ್ಟಿ ಮತ್ತು ಇಡೀ ಬಳಗ ಅವರಿಗೂ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಮತ್ತು ಅದರಲ್ಲಿ 18 ಹೆಸರಿದೆ, ಮತ್ತೆ ಅವರ ಅಲ್ಲದೆ ಆ 18 ಜನರ ಎಲ್ಲರ ಹೆಸರು ಗೊತ್ತಿಲ್ಲ ನನಗೆ. ಕೆಲವರದ್ದೆಲ್ಲ ಹೇಳಿದರು, ಕೆಲವರನ್ನು ಹೇಳಿ ಇನ್ನು ನಾನು ಒಂದು ಜಾತೀಯವಾದಿ ಆಗೋದು ಬೇಡ. ಆದ ಕಾರಣ ಎಲ್ರಿಗೂ ಯಾವ ಹಿಂದುಳಿದ ವರ್ಗ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಮಹಿಳಾ ಇರ್ಬೋದು, ಎಲ್ಲ ಘಟಕಗಳು ಒಂದಾಗಿ ಹೀಗೆ ದುಡಿದರೆ ಮಾತ್ರ ನಾವು ಯಾವತ್ತೂ ಗಟ್ಟಿಯಾಗಿರ್ತೇವೆ. ಗಟ್ಟಿ ಆಗಬೇಕು. ಯಾವುದೇ ಕಾರಣಕ್ಕೆ ಯಾರು ಇವತ್ತು ಸ್ಥಾನವನ್ನು ಬಿಟ್ಟು ಕೊಡ್ತೀರಾ, ಯಾರು ಇದನ್ನು ಪಡ್ಕೊಳ್ತೀರಾ, ಜೊತೆಯಾಗಿದ್ದು ಹಿರಿಯರು ಅಣ್ಣ ತಮ್ಮಂದರ ಹಾಗೆ ಅಕ್ಕ ತಂಗಿಯರ ಹಾಗೆ ಜೊತೆಯಾಗಿ ಇದ್ದು ಪಕ್ಷವನ್ನು ಕಟ್ಟಿ ಯಾರು ಬಂದರೂ ಮಂಗಳೂರನ್ನು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪರ್ಮನೆಂಟ್ ನಮ್ಮದು ಅಂತ ಮಾಡುವಂತಹ ತಾಕತ್ತು ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಇರುವಂಥದ್ದು. ದಯಮಾಡಿ ಯಾವುದೇ ಪದ್ಮರಾಜರು ಹೇಳೋ ಖಂಡಿತ ನನಗೆ ಒಮ್ಮೊಮ್ಮೆ ನಮಗೆ ಭಾಳಷ್ಟು ಎಲ್ಲರನ್ನು ನಾಮಿನೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಾನು ರಮೇಶ್ ಅಣ್ಣನಿಗೆ ಹೇಳಿದೆ, ನಮ್ಮ ಪುತ್ರರಲ್ಲಿ ಒಬ್ಬೊಬ್ಬರು 25 ವರ್ಷ ಅಡಕ್ಕ ಬೆಂದೊಂದೇ ಓಟು ಬಣ್ಣಗ ಬರ್ತೆ ಅಂತ ಹೇಳೋರು. ನಮ್ಮಿಂದ ತಪ್ಪಾಗ್ತದೆ, ನಾಯಕರಿಂದ ತಪ್ಪಾಗ್ತದೆ. ಗೆಲ್ಲುವವರೆಗೆ ಜೊತೆಗೆ ಇಲ್ಲದವರು ಗೆದ್ದ ತಕ್ಷಣ ಚೀಲ ಹಿಡ್ಕೊಂಡು ಬಂದು ನಮ್ಮಿಂದ ಮುಂದೆ ಹೋಗಿ ಆ MLA ಮಂತ್ರಿಯೋ ಸ್ಪೀಕರ್ ಎಲ್ಲ ಅವ್ರದ್ದೇ ಜನ, ಅವ ಓಟಿಗೆ ಒಂದು ದಿನ ಹೋಗಿರ್ಲಿಕ್ಕಿಲ್ಲ. ಅಂಥವರು ನಮ್ಮೊಟ್ಟಿಗೆ ಇದ್ದು ಲಾಭ ಪಡೀತಾರೆ. ಅದರ ಎಡೆಯಲ್ಲಿ ನಾಯಕರಾದವರು, ಆ ಹಿರಿಯರು ಪಕ್ಷಕ್ಕಾಗಿ ತ್ಯಾಗ ಮಾಡಿದವರನ್ನು ಗುರುತಿಸಿ ಕೊಡಬೇಕು. ಒಂದೊಂದು ತಪ್ಪ ಆದರೂ ನೀವೆಲ್ಲದನ್ನು ಮರೆತು ಪಕ್ಷ ನಮ್ಮದು, ಪಕ್ಷ ಇದ್ದರೆ ಸರ್ಕಾರ ಬರ್ತದೆ, ಸರ್ಕಾರ ಬಂದರೆ ನನ್ನ ಮಾತು ನಡೀತದೆ ಅಂತ ಅರ್ಥ ನೆನೆಸ್ಕೊಂಡು ಪಕ್ಷವನ್ನು ಉಳಿಸುವಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡುವ ಅಂತ ಹೇಳ್ತಾ ದೇವರು ಎಲ್ರಿಗೊಂಥ ಶಕ್ತಿಯನ್ನು ಕೊಡಲಿ ಅಂತ. ಹಾಗೆ ಮುಂದೆ ನಮ್ಮ ಪದ್ಮರಾಜರು ಒಂದು MP ಆಗಿ ಬರಲಿ. ಹಾಗೆಯೇ ಪ್ರತಿಭಾ
ಇನ್ನು ಎತ್ತರಕ್ಕೆ ಏರಲಿಂತ ಶುಭ ಹಾರೈಕೆಯೊಂದಿಗೆ ಎಲ್ರಿಗೂ ಧನ್ಯವಾದ. ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆಯನ್ನು ಆಯೋಜಿಸಿದ ಈ ಸಭಾ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಅವರನ್ನು ಒಳಗೊಂಡಂತೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಪಕ್ಷದ ಹಿರಿಯ ಕಿರಿಯ ಮುಖಂಡರೇ, ಜನಪ್ರತಿನಿಧಿಗಳೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂಥ ನಮ್ಮ ನಾಯಕಿಯಾದಂಥ ಶಕುಂತಲಾ ಶೆಟ್ಟಿ ಮತ್ತು ಪದ್ಮರಾಜ್ ಪೂಜಾರಿ ಅವರು ಜವಾಬ್ದಾರಿಯ ಬಗ್ಗೆ ಮತ್ತು ಪಕ್ಷದ ಉಳಿವಿಗಾಗಿ ನಾವೆಲ್ಲರೂ ಕೈಗೊಳ್ಳಬೇಕಾದಂಥ ಕರ್ತವ್ಯಗಳ ಬಗ್ಗೆ ಚುಟುಕಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ ಕರ್ನಾಟಕ ಗಣ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಂಡು ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ತನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇದೀಗ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಗುರುತಿಸುವ ಹಾಗೆ ಮಾಡಿದಂಥ ಸನ್ಮಾನ್ಯ UT ಖಾದರ್ ಅವರ ಒಂದು ಶ್ರಮದ ಫಲವಾಗಿ ಈ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲೇ ಕಾಣದಂಥ ಅಭಿವೃದ್ಧಿಯನ್ನು ಈ 2 ವರ್ಷದಲ್ಲಿ ಕಾಣ್ತಾ ಬರ್ತಾ ಇದೆ. ಇದರಿಂದಾಗಿ ನಮ್ಮ ಕಾರ್ಯಕರ್ತರಿಗೆ ಬೂತ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಬಹಳ ಸುಲಭವಾಗ್ತದೆ. ಈಗಾಗಲೇ ನಮ್ಮ ಶಕುಂತಲಾ ಶೆಟ್ಟಿ ಅವರು, ನಮ್ಮ ಮಾಜಿ MLA ಅವರು ಹೇಳಿದರು, ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನಾವು ನೋಡಿದ ಹಾಗೆ ಇಲ್ಲಿ 40 ವರ್ಷಗಳಿಂದಲೂ ಕೂಡ ದುಡಿದಂಥ ಕಾರ್ಯಕರ್ತರು ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಸಭೆಯಲ್ಲಿ ಇದ್ದಾರೆ. ಆದರೆ 40 ವರ್ಷಗಳಿಂದ ದುಡಿದರೂ ಕೂಡ ಪಕ್ಷದಲ್ಲಿ ಸಣ್ಣ ನಾಮನಿರ್ದೇಶನ ಸದಸ್ಯ ಸ್ಥಾನ ಸಿಗದವರು ಕೂಡ ಇದ್ದಾರೆ. ಆದರೂ ಕೂಡ ಅಂದಿನಿಂದ ಇಂದಿನವರೆಗೆ ಪಕ್ಷಕ್ಕೆ ಚ್ಯುತಿ ಬರುವಂಥ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಅವರು. ಈಗಾಗಲೇ ಪಕ್ಷದಲ್ಲಿ ಕೇವಲ 1-2 ವರ್ಷ ದುಡಿದವರಿಗೂ ಕೂಡ ಇನ್ನೂ ಉನ್ನತವಾದಂಥ ಸ್ಥಾನವನ್ನು ಇಲ್ಲಿ ನಮ್ಮಲ್ಲಿ ಸಿಕ್ಕಿದ್ದು ಕೂಡ ನಾವು ನೋಡಿದ್ದೇವೆ. ಆದರೆ ನಾವು ಹೇಳುವುದಿಷ್ಟೇ, ಪಕ್ಷ ಸ್ಥಾನಮಾನ ಕೊಡುವಾಗ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ಒಂದಲ್ಲ ಒಂದು ದಿನ ನಿಷ್ಠಾವಂತರಾಗಿ ದುಡಿದಂಥ ಕಾರ್ಯಕರ್ತರಿಗೆ ಖಂಡಿತವಾಗಿ ಅವರನ್ನು ಗುರುತಿಸುವಂಥ ಕೆಲಸವನ್ನು ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರಾದಂಥ UT ಖಾದರ್ ಅವರು ಮಾಡಿಯೇ ಮಾಡ್ತಾರೆ ಎಂಬ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ. ಆದರೆ ಇಲ್ಲಿ ನಾವು ವ್ಯಕ್ತಿಗಿಂತ ಪಕ್ಷ ನಮ್ಮ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮ ಶಾಸಕರು ಈ ಒಂದು ಭಾಗದಲ್ಲಿ 5 ಬಾರಿ ವಿಜೇತರಾಗಬೇಕಾದ್ರೆ ಇದರಲ್ಲಿ ಬಹಳಷ್ಟು ದೊಡ್ಡ ಕೊಡುಗೆ ನಾಯಕರಿಗಿಂತಲೂ ಕಾರ್ಯಕರ್ತರು ಅಂತ ಹೇಳಿ ನಾವೆಲ್ಲರೂ ನಾಯಕರಾದಂಥ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾವತ್ತು ಕಾರ್ಯಕರ್ತರು ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿಯುವುದಿಲ್ಲ, ಅವತ್ತು ನಾವು ಬೂತ್ ಮಟ್ಟದಿಂದ ದೇಶ ಮಟ್ಟದವರೆಗೂ ಕೂಡ ನಮ್ಮ ಪಕ್ಷ ಸೋತದ್ದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ನಮ್ಮ ನಾಯಕರಲ್ಲಿ, ಜನಪ್ರತಿನಿಧಿಗಳಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ, ಅದೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಅಥವಾ ಕಾರ್ಪೊರೇಟರ್ ಇರ್ಬೋದು, ನಮಗೆ ಪಕ್ಷ ಕೊಟ್ಟಂತ ಒಂದು ಜವಾಬ್ದಾರಿ, ಪಕ್ಷ ಕೊಟ್ಟಂತ ಒಂದು ಸ್ಥಾನಮಾನದಿಂದ ನಾವು ಇವತ್ತೊಂದು ಪಂಚಾಯತ್ ಸದಸ್ಯನಾಗಲಿಕ್ಕೆ ಅಥವಾ ಒಂದು MLA ಆಗಲಿಕ್ಕೆ ಅಥವಾ MP ಆಗಲಿಕ್ಕೆ ಸಾಧ್ಯವಾಗಿದೆ ಎಂಬುದಾಗಿದ್ರೆ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ನಮ್ಮ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಅವರು 1 ಬಾರಿ ವಿಜೇತನಾಗ್ತಾನೆ, 2 ಬಾರಿ ಆಗ್ತಾನೆ, 3 ಬಾರಿ ಆಗ್ತಾನೆ, 4 ಬಾರಿ ಆಗ್ತಾನೆ, 5 ಬಾರಿ ಕೂಡ ಆಗ್ತಾನೆ. ಅದಕ್ಕೆ ಕಾರಣ ಇಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಮ ಮುಂದೆ ಇರುವಂತಹ ನಿದರ್ಶನ ಸನ್ಮಾನ್ಯ UT ಖಾದರ್ ಅವರು. UT ಖಾದರ್ ಅವರು ಬೈ ಎಲೆಕ್ಷನ್ ನಲ್ಲಿ ಗೆಲ್ಲುವಾಗ ಇಲ್ಲಿ 8,000 ಮತಕ್ಕೆ ಗೆದ್ರು.
ಅಲ್ಲಿ ಅವನು ದೊಡ್ಡ ಮಟ್ಟಕ್ಕೆ ಹೋದಾಗ ಅವರು 30,000 ಕೂಡ ಗೆದ್ದಂತಹ ನಿದರ್ಶನವನ್ನು ನಾವಿಲ್ಲಿ ನೋಡಿದ್ದೇವೆ. ಯಾಕೆ ಕಾರಣ ಆಯ್ತು ಅಂತ ಹೇಳಿದರೆ, ಕಾರ್ಯಕರ್ತರನ್ನು ವಿಶ್ವಾಸದಲ್ಲಿ ಇಟ್ಟದ್ರಿಂದ, ಯಾವುದೇ ಗುಂಪುಗಾರಿಕೆಗೆ ಇಲ್ಲಿ ಅವಕಾಶ ಕೊಡೋದ್ರಿಂದ, ಎಲ್ಲರನ್ನು ಕೂಡ ಸಮಾನ ಮಟ್ಟದಲ್ಲಿ ನೋಡಿದ್ರಿಂದ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಅವರನ್ನು ಸೋಲಿಸಲಿಕ್ಕೆ ಯಾವ ಶಕ್ತಿಗೂ ಕೂಡ ಇವರು ಕೂಡ ಸಾಧ್ಯವಾಗಿಲ್ಲ ಎಂಬುದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳುವಂತಹ ಒಂದು ಮನಸ್ಸನ್ನು ನಾವು ಇವತ್ತು ಮಾಡಬೇಕಾಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ನಾವು ನಮ್ಮ ಕಾರ್ಯಕರ್ತರನ್ನು ವಿಶ್ವಾಸದಲ್ಲಿ ಇಡದಿದ್ರೆ ನಾವು ಒಮ್ಮೆ 2 ಬಾರಿ ಗೆಲ್ಬಹುದು, 3ನೇ ಬಾರಿ ನಮಗೆ ಗೆಲ್ಲಲಿಕ್ಕೆ ಬಹಳ ಕಷ್ಟ ಸಾಧ್ಯ. ನಾವು ಜನಪ್ರತಿನಿಧಿಯಾದಂತಹ ನೆಲದಲ್ಲಿ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದರ ಮೂಲಕ ನಮಗೆ ಯಾರು ಮತದಾನ ಮಾಡಿದ್ದಾರೆ ಅವರಿಗೂ ಕೂಡ ಗೌರವವನ್ನು ಕೊಡಬೇಕು. ಜನಪ್ರತಿನಿಧಿಯಾದಂತಹ ನೆಲೆಯಲ್ಲಿ ಕ್ಷೇತ್ರಾದ್ಯಂತ ಅವರ ಕ್ಷೇತ್ರ ವ್ಯಾಪ್ತಿ ಯಾವುದು ಬರ್ತದೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದಿಂದ ಸಿಗುವಂತಹ ಸವಲತ್ತನ್ನು ಎಲ್ರಿಗೂ ಕೂಡ ಹಂಚುವಂತಹ ಕೆಲಸವನ್ನು ನಾವು ಮಾಡಿದಾಗ ಈ ಸಲ ನಮಗೆ ಓಟ್ ಆಗದಿದ್ರೆ ಮುಂದಿನ ಸಲ ಖಂಡಿತವಾಗಿ ಅವನು ನಮಗೆ ಓಟನ್ನು ಹಾಕುವುದರ ಮೂಲಕ ನಮ್ಮನ್ನು ಗೆಲ್ಲಿಸುವಲ್ಲಿ ಶ್ರಮ ಪಡ್ತಾನೆ ಎಂಬಂತಹ ಮಾತನ್ನು ಕೂಡ ಜನಪ್ರತಿನಿಧಿಯಾದಂತಹ ನಾವುಗಳು ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡುವಂತಹ ಒಂದು ಅನಿವಾರ್ಯತೆ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಇವತ್ತು ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದ್ದಾರೆ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದ್ದಾರೆ, ಗ್ರಾಮ ಮಟ್ಟದಲ್ಲೂ ಕೂಡ ಕೆಲವೊಂದು ಗ್ರಾಮಗಳ ಅಧ್ಯಕ್ಷರುಗಳನ್ನು ಬದಲಾವಣೆ ಮಾಡಿದ್ದಾರೆ, ಬೇರೆ ಬೇರೆ ಜವಾಬ್ದಾರಿಯನ್ನು ಇವತ್ತು ಕೊಟ್ಟಿದ್ದಾರೆ. ಇದರ ಅರ್ಥ ಹಿಂದೆ ಮಾಡಿದವರು ಒಳ್ಳೆಯ ಕೆಲಸ ಮಾಡಲಿಲ್ಲ ಅಂತ ಹೇಳಿ ಅಲ್ಲ, ಅವರ ಅವಧಿ ಪೂರ್ಣಗೊಂಡ ನಂತರ ಪಕ್ಷದ ಉನ್ನತಿಗಾಗಿ ಇನ್ನೊಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟು ನೋಡುವ ಎಂಬ ನೆಲೆಯಲ್ಲಿ ನಮ್ಮ ಬ್ಲಾಕಿನ ಅಧ್ಯಕ್ಷರು ನಮ್ಮ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳುವುದು ಇಷ್ಟೇ, ಯಾರೆಲ್ಲ ಇವತ್ತು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಅಶ್ರಫ್ ಕೇಸರಿಯವರು ಇರ್ಬೋದು, ಅಥವಾ ನಮ್ಮ ಹಿಂದುಳಿದ ಘಟಕದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ವಿವೇಕಾನಂದ ಇರಬಹುದು, ಅಥವಾ ನಮ್ಮ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಅಶ್ರಫ್ ಅವರು ಇರ್ಬೋದು, ಅಥವಾ ಗ್ರಾಮ ಸಮಿತಿಯ ಬೇರೆ ಬೇರೆ ಸದಸ್ಯರು ಇರ್ಬೋದು. ನಾವು ಹೇಳುದು ನೀವು ಬ್ಲಾಕ್ ಕಾಂಗ್ರೆಸ್ನ ಒಂದು ಮಾರ್ಗದರ್ಶನದಲ್ಲಿ ಬ್ಲಾಕ್ ಕಾಂಗ್ರೆಸ್ಗೆ ಶಕ್ತಿಯನ್ನು ತುಂಬಬೇಕಾದ್ರೆ ಶಕ್ತಿಯನ್ನು ತುಂಬುವಂತ ಸಲುವಾಗಿ ನೀವು ಬ್ಲಾಕ್ ಕಾಂಗ್ರೆಸ್ನ ಆದೇಶದಂತೆ ಪ್ರತಿಯೊಂದು ಬೂತ್ ಮಟ್ಟದಿಂದಲೂ ಕೂಡ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಘಟಕ ಎಲ್ಲಾ ವರ್ಗದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಯೊಂದು ಬೂತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಬರುವ ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ತಾವು ಇಂದಿನಿಂದ ಕೆಲಸವನ್ನು ಮಾಡಬೇಕಾಗಿದೆ. ನಿಮ್ಗೆ ಇವತ್ತು ಅವಕಾಶ ಸಿಕ್ಕಿರ್ಬೋದು, ಇದನ್ನು ನಿಮ್ಗೆ ಇವತ್ತು ಸನ್ಮಾನ ಮಾಡಬಹುದು. ಸನ್ಮಾನ ಸಿಕ್ಕಿದಂತ ಈ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಲು ಈ ಸನ್ಮಾನವನ್ನು ಮಾಡಿದ್ದಾರೆ ಎಂಬುದಾಗಿ ತಾವು ಭಾವಿಸಿಕೊಂಡು ಇಂದಿನಿಂದ ತಮ್ಮ ಕರ್ತವ್ಯದಲ್ಲಿ ತಾವು ತೊಡಗಿಸಿಕೊಳ್ಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಮೊನ್ನೆ ಒಂದು ತಿಂಗಳ ಹಿಂದೆ 2 ಗ್ರಾಮ ಪಂಚಾಯತ್ ನಮ್ಮ ಕ್ಷೇತ್ರದಲ್ಲಿ ಉಪಚುನಾವಣೆ ಆಯಿತು ನಮ್ಮ ಬ್ಲಾಕಿನಲ್ಲಿ. ಅದು ಒಂದು ಸ್ಥಾನ ಮುನ್ನೂರಿನಲ್ಲಿ, ಒಂದು ಸ್ಥಾನ ಕಿನ್ಯದಲ್ಲಿ. 2 ಜಾಗದಲ್ಲೂ ಕೂಡ ನನಗೆ ಇನ್ಚಾರ್ಜ್ ಹಾಕಿದ್ರು, 2 ಕಡೆಗೂ ಕೂಡ ಹೋಗಿದೆ. ಅದರಲ್ಲಿ ಕಿನ್ಯದಲ್ಲಿ ಅವರನ್ನು ಎಲ್ಲರೂ ಕೂಡ ಒಗ್ಗೂಡಿಸಿಕೊಂಡು ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಎಂಬಂತ ಮಾರ್ಗದರ್ಶನ ಕೊಟ್ಟುಕೊಳ್ಳುವ ಮೂಲಕ ಕಿನ್ಯ ವಾರ್ಡ್ನಲ್ಲಿ ನಾವು 500ರಷ್ಟು ಮತದ ಮೂಲಕ ಆ ಸ್ಥಾನವನ್ನು ಗೆಲ್ಲುವಂತಾಯಿತು. ಮುನ್ನೂರಿನಲ್ಲಿ ಸಣ್ಣ ಅಂತರದಿಂದ ಗೆದ್ರೂ ಕೂಡ ಆ ಸ್ಥಾನವನ್ನು ಕೂಡ ನಾವು ಉಳಿಸಿಕೊಳ್ಳುವ ಮೂಲಕ UT ಖಾದರ್ ಅವರ ಶಕ್ತಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಉಳಿದಿದೆ ಎಂಬುದನ್ನು ಕೂಡ ನಾವು ಆ ಸಂದರ್ಭದಲ್ಲಿ ತೋರಿಸುವಂತ ಕೆಲಸವನ್ನು ಅಲ್ಲಿನ ಮತದಾರರು ಮಾಡಿಕೊಟ್ಟಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅತಿ ಶೀಘ್ರದಲ್ಲಿ ತಾಲೂಕ್ ಪಂಚಾಯತಿಗೆ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತಿಗೆ ಚುನಾವಣೆ ಬರ್ತದೆ, ನಗರ ಪಂಚಾಯತಿಗೆ ಚುನಾವಣೆ ಬರ್ತದೆ. ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಇರಬಹುದು, ನಮ್ಮ ಶಾಸಕರು ಇರಬಹುದು, ಇವರೆಲ್ಲರೂ ಕೂಡ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕರ್ತರ ಮಾರ್ಗದರ್ಶನದ ಮೂಲಕ ಅವರಿಗೆ ಬೇಕಾದಂತಹ ಅಭ್ಯರ್ಥಿಗಳನ್ನು ಕೊಡಬೇಕಾದ ಅಲ್ಲದೆ ಸ್ವಾರ್ಥಕ್ಕಾಗಿ ಯಾರೋ ಹೇಳ್ತಾರಂತ ಹೇಳುವಂತ ನಿಟ್ಟಿನಲ್ಲಿ ಯಾವುದೋ ಒಂದು ಆಮಿಷಕ್ಕೆ ಆಘೋಷಕ್ಕೆ ಒಳಗಾಗದೆ ಅಭ್ಯರ್ಥಿಯನ್ನು ನೀಡಬಾರದು ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೊಂಡು ನಿಮ್ಮ ಜವಾಬ್ದಾರಿ ಇವತ್ತು ಏನು ಸನ್ಮಾನ ಮಾಡ್ತಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬ್ಲಾಕಿನ ಅಧ್ಯಕ್ಷರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಶಾಸಕರು ಸ್ಪೀಕರ್ ಅವರ ಮಾರ್ಗದರ್ಶನಕ್ಕೆ ಮಾಡಿದ್ದಾರೆ. ನಾನು ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ಪ್ರತಿಭಾ ಕುಳಾಯಿ ಅವರ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳಲೇಬೇಕಾಗ್ತದೆ. ನಾನು ಬಹಳಷ್ಟು ವರ್ಷಗಳಿಂದ ಪ್ರತಿಭಾ ಕುಳಾಯಿ ಅವರು ನೋಡ್ತಾ ಇದ್ದೇನೆ. ಕಳೆದ ಕಾರ್ಪೊರೇಷನ್ ಈ ಸಲ ಹಿಂದಿನ 5 ವರ್ಷಗಳ ಹಿಂದೆ ಪ್ರತಿಭಾ ಕುಳಾಯಿ ಅವರು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಳಗೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿದ್ದೆ. ಖಂಡಿತವಾಗಿ ನಿಮ್ಗೆ ಯಾವತ್ತು ಅವಕಾಶ ಸಿಕ್ಕಿದ್ರೆ
ನಮ್ಮ ಆವತ್ತು ಯಾರು ಮೇಯರ್ ಆಗಿದ್ದಾರೆ ಅವರ ನಂತರ ಪಾರ್ಟಿಯನ್ನು ಬಿಟ್ಟು ಹೋದ್ರು. ಅಂಥವರಿಗೆ ನಮ್ಮ ಪಕ್ಷದ ನಾಯಕರು ಅವಕಾಶ ಮಾಡಿಕೊಡ್ತಾರೆ. ಮುಂದಕ್ಕೆ ಅದನ್ನು ಅದರಿಂದ ನಮ್ಮ ಪಾಠ ಕಲಿಯಲಿಕ್ಕೆ ತುಂಬಾ ಇದೆ, ನಮ್ಮ ಪಕ್ಷಕ್ಕೆ ಕಲಿಯಲಿಕ್ಕೆ ತುಂಬಾ ಇದೆ. ಅಂತ ಒಂದು ಸಂದರ್ಭವನ್ನು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಆವತ್ತು ನೀವು ಮೇಯರ್ ಆಗಿದ್ದರೆ ತದನಂತರ ನಡೆದಂಥ ಚುನಾವಣೆಯಲ್ಲಿ ಇನ್ನೂ ಕೆಲವೊಂದು ಸೀಟ್ಗಳು ಜಾಸ್ತಿ ಸಿಗ್ತಾ ಇತ್ತು. ನನಗೆ ಮೊಹಮ್ಮದ್ ಕುಂಜತ್ವರನ್ನು ಈಗಲೂ ಕೂಡ ನೆನಪಾಗ್ತಾ ಇದೆ. ಮೊಹಮ್ಮದ್ ಕುಂಜತ್ರವರು ನಮ್ಮ ನಾಯಕರು, ನಮಗೆ ಮಾರ್ಗದರ್ಶಕರು ಯಾವಾಗಲೂ ಸಿಗ್ತಾರೆ, ಒಳ್ಳೆ ಮಾತನ್ನ ಹೇಳ್ತಾರೆ, ಒಳ್ಳೆ ಗೈಡ್ಲೈನ್ಸ್ ಹೇಳ್ತಾರೆ. ಅವರು ಆವತ್ತು ನಿಮ್ಮ ಹಿಂದೆ ನೀವು ಮೇಯರ್ ಆಗ್ಬೇಕು ಅಂತೇಳಿ ಬಹಳ ದುಡಿದವರು ಹೊರತವರು. ನಿಮ್ಗೆ ಮೇಯರ್ ಆಗ್ಲಿಲ್ಲ, ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ತಪ್ಪಿ ಹೋಯ್ತು ಅಂತೇಳಿ ಬಹಳ ಬೇಸರ ಪಟ್ಟದ್ದು ಕೂಡ ಇದೆ. ಅದಕ್ಕಾಗಿ ನೀವು ತಾಳ್ಮೆಯನ್ನು ವಹಿಸಿದ್ರಿಂದ ಇವತ್ತು ಆಯೋಗದ ಸದಸ್ಯರಾಗಿ ನೀವು ಆಯ್ಕೆಯಾಗಿದ್ದೀರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಕ್ಕೆ ಇನ್ನೂ ಕೂಡ ನಿಮಗೆ ಒಳ್ಳೆಯ ಅವಕಾಶಗಳು ಬರ್ತದೆ. ನೀವು ಮಹಿಳಾ ನಾಯಕಿಯಾಗಿ ಕೇವಲ ಪಕ್ಷದ ಚಟುವಟಿಕೆಯಲ್ಲಿ ಮಾತ್ರ ದುಡಿಯುವುದಲ್ಲ, ಎಲ್ಲ ಹೋರಾಟಗಳಲ್ಲಿ ಕೂಡ ತಾವು ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡ್ತೀರಿ. ಇನ್ನೂ ಕೂಡ ಹೋರಾಟಗಳಲ್ಲಿ ಭಾಗವಹಿಸಿ ಮುಂಚೂಣಿಯಲ್ಲಿ ನಿಂತಲ್ಲಿ ನಿಮ್ಮ ಹಿಂದೆ ನಾವೆಲ್ಲರೂ ಕೂಡ ಇದೆ, ಪಕ್ಷ ಕೂಡ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮನೆಯವ್ರ ಹತ್ರ ರಾಜಕೀಯ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ನೀವೆಲ್ಲ ನನ್ನ ಮನೆಯವರು. ಹಾಗಾಗಿ ಈ ಉಳ್ಳಾಲ ಬ್ಲಾಕಲ್ಲಿ ಮೊದಲನೇದಾಗಿ ನೀವೆಲ್ಲ ಪ್ರೀತಿಯಿಂದ ನನ್ನನ್ನು ಕರೆದು ನನಗೆ ಅಭಿನಂದನೆ ಮಾಡಿದ್ದಕ್ಕೆ ನಾನೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಹೇಳಬೇಕು. ಖಾದರ್ ಸರ್ ಇಲ್ಲ, ಆದರೆ ನಾನು ಹೇಳಿದ್ದೆ ಅಂತ ಅವರಿಗೆ ಖಂಡಿತ ನೀವೆಲ್ಲ ಹೇಳಬೇಕು. ನನಗೆ ಈ ಆಯೋಗ ಸಿಕ್ಕಿದಾಗ ನೀವು ನಂಬ್ತೀರಾ ಬಿಡ್ತೀರಾ, ಮೊದಲನೇದಾಗಿ ನಾನು ಕಾಲ್ ಮಾಡಿ ತಿಳಿಸಿದ್ದು ಖಾದರ್ ಸರಿಗೆ. ಅದಕ್ಕೆ ಒಂದು ಕಾರಣ ಇದೆ. ನಾನು ನನ್ನ ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ತುಂಬ ಜನ ಲೀಡರ್ಸ್ ಇದ್ದಾರೆ ಮಂಗಳೂರಲ್ಲಿ. ನಾನು ಯಾರನ್ನು ದೂರುವುದಿಲ್ಲ, ಎಲ್ಲರೂ ನನಗೆ ತುಂಬ ಬೇಕಾದವರು, ತುಂಬ ಆತ್ಮೀಯರು, ತುಂಬ ಸಪೋರ್ಟ್ ಮಾಡಿದವರು, ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದವರು. ಆದರೆ ನಮ್ಮ ಕ್ಷೇತ್ರದಲ್ಲಿ MLA ಇದ್ದರೂ ನಾನು ಮಾತ್ರ ಆ ದಿನದಿಂದ ಈ ದಿನದವರೆಗೆ ಫೋನ್ ಮಾಡೋದು ಖಾದರಿಗೆ. ನಾನೊಂದು 1000ಕ್ಕಿಂತ ಜಾಸ್ತಿ ಸಲ ಫೋನ್ ಮಾಡಿರ್ಬೋದು. ಅದರಲ್ಲಿ ಒಂದು 10 ಸಲ ಫೋನ್ ತೆಗ್ದಿರ್ಲಿಕ್ಕಿಲ್ಲ. ಆದರೆ 10 ನಿಮಿಷದಲ್ಲಿ ವಾಪಸ್ ನನಗೆ ಫೋನ್ ಬಂದಿದೆ. ಸೊ ನಂದು ಒಂದೇ ಒಂದು ಕಾಲ್ ಇಲ್ಲಿವರೆಗೆ ಖಾದರ್ ಸರ್ ಮಿಸ್ ಮಾಡಲಿಲ್ಲ. ಸಾವಿರಾರು ಕೆಲಸಗಳನ್ನು ನಾನು ಜನರದ್ದು ಹೇಳಿರ್ಬೋದು. ಆ ಸಾವಿರಾರು ಕೆಲಸದಲ್ಲಿ 2 ಕೆಲಸ ಮಾತ್ರ ಅವ್ರು ನಂದು ಮಾಡಲಿಲ್ಲ. ಬರೀ 2 ಕೆಲಸ. ದೇವರ ಹತ್ರ ಬೇಡುವಾಗ ಸಹ ದೇವರು ಎಷ್ಟೋ ಒಂದು ನಮಗೆ ಕೊಡೋದಿಲ್ಲ. ಸೊ ಖಾದರ್ ಮನುಷ್ಯನಾಗಿ ನಮ್ಮದು ಸಾವಿರಾರು ಕೆಲಸಗಳಲ್ಲಿ 2 ಕೆಲಸ, ಅದು ಯಾವ ಕೆಲಸ ಅಂತ ನನಗೆ ಗೊತ್ತುಂಟು, ಯಾಕೆ ಆಗಲಿಲ್ಲ ಅಂತ ಸಹ ಗೊತ್ತುಂಟು. ನಂದಲ್ಲ, ಪರ್ಸ್ನಲ್ ಯಾವತ್ತೂ ನಾನು ಕೇಳಿಲ್ಲ. ನಾನು ರಾಜಕೀಯಕ್ಕೆ ಬರಬೇಕು ಅಂತ ಆದಾಗ ನನಗೆ ಬೇಕಾದಷ್ಟು ಪಕ್ಷಗಳಿಗೆ ಸೇರುವಂಥ ಅವಕಾಶಗಳಿತ್ತು. ಯಾಕೆಂದರೆ ನಮ್ಮ ಮನೆಯವರು ಎಲ್ಲ ಇನ್ನೊಂದು ಪಕ್ಷದಲ್ಲಿದ್ದರು. ಆದರೆ ನಾನು ಯಾವತ್ತೂ ಇಂದಿರಾ ಗಾಂಧಿಯನ್ನು ರೋಲ್ ಮಾಡೆಲ್ ಆಗಿ ತಗೊಂಡದ್ದು. ಯಾಕೆಂದರೆ ಆ ಕಾಲದಲ್ಲಿ ಒಬ್ಬಳು ಮಹಿಳೆ ಅಷ್ಟು ಗಟ್ಟಿಯಾಗಿ ನಿಂತು ಒಂದು ದೇಶವನ್ನು ಆಳುವಷ್ಟು ಒಂದು ಇದೆ ಅಂತಾದರೆ, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನನಗೂ ಒಂದು ಭವಿಷ್ಯ ಇದೆ ಆ ಪಕ್ಷದಲ್ಲಿ ಅಂತ ಹೇಳಿ ನಾನು ಆ ಪಕ್ಷವನ್ನು ಆಯ್ಕೆ ಮಾಡಿದೆ. ನೀವು ಯಾರು ಲೀಡರ್ಸ್ ಹತ್ರ ಬೇಕಿದ್ರೆ ಕೇಳಿ. ಇವತ್ತಿನವರೆಗೆ ಈ ಆಯೋಗ ಆಗಿದೆ, ಇವತ್ತಿನವರೆಗೆ ಯಾರ ಹತ್ರನೂ ನಾನು ನನ್ನನ್ನು ಅದು ಮಾಡಿ ಇದು ಮಾಡಿ ಅಂತ ನಾನು ಕೇಳಲಿಲ್ಲ, ಯಾವತ್ತೂ ಕೇಳಲಿಲ್ಲ. ಯಾಕೆಂದರೆ ನನಗೆ ಗೊತ್ತಿತ್ತು ಪಕ್ಷಕ್ಕೆ ನಿಷ್ಠಾವಂತಳಾಗಿದ್ದರೆ ಒಂದು ದಿನ ಅವಕಾಶ ನನ್ನ ಕಾಲು ಬುಡಕ್ಕೆ ಬರ್ತದೆ ಅಂತ. ನಿಜವಾಗಿ ದೇವರು ಕೊಟ್ಟ ವರ ಇದು. ಇದಕ್ಕೆ ತುಂಬ ಜನ ಶ್ರಮಿಸಿದ್ದಾರೆ. ಎವ್ರಿಬಡಿ ಹ್ಯಾಸ್ ವರ್ಕ್ ಫಾರ್ ಇಟ್. ಆದರೆ ಪಕ್ಷದಲ್ಲಿ ಖಂಡಿತವಾಗಿ ಮಹಿಳೆಯರಿಗೆ ತುಂಬ ಅವಕಾಶ ಇದೆ. ಇಲ್ಲಿ ಇದ್ದಂಥ ಒಂದು ಅವಕಾಶ ಯಾವ ಬೇರೆ ಪಕ್ಷದಲ್ಲೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಈ ಫ್ರೀಡಮ್ ಆಗಿರ್ಬೋದು. ಯಾಕೆಂದರೆ ನಾನು ಏನಾದರೂ ಮಾತಾಡಬೇಕು ಅಥವಾ ಏನಾದರೂ ಮಾಡಬೇಕು ಅಂತಾದರೆ ನನಗೆ ಇಲ್ಲಿ ಯಾರ ಹತ್ರ ಕೇಳುವ ಅಗತ್ಯ ಇಲ್ಲ. ನನಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ನಾನು ಯಾರ ಹತ್ರ ಅದರ ನಂತರ ನಾನು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಾದರೆ ಯಾವತ್ತೂ ಎಲ್ಲರೂ ನನ್ನ ಜೊತೆ ನಿಂತಿದ್ದಾರೆ. ಪಕ್ಷದ ಋಣ ಖಂಡಿತವಾಗಿ ನನಗೆ ತುಂಬ ಇದೆ. ಅದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.
ಹಾಗೆ ಎಷ್ಟೋ ಜನ 40 ವರ್ಷದಿಂದ, ಎಷ್ಟೋ ಜನ 30 ವರ್ಷಗಳಿಂದ ದುಡಿತಾ ಇದ್ದೀರಿ. ಆದರೆ ಇನ್ನೂ ನಿಮಗೆ ಅವಕಾಶ ಸಿಕ್ಕಲಿಲ್ಲ. ಸಮಯ ಬರ್ತದೆ, ಎಲ್ಲರಿಗೂ ಅವಕಾಶ ಖಂಡಿತವಾಗಿ ಸಿಗ್ತದೆ. ಅದರಲ್ಲೂ ಮಹಿಳೆಯರಿಗಂತೂ ಇನ್ನೂ ಅವಕಾಶಗಳು ಜಾಸ್ತಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ 33% ರಿಸರ್ವೇಷನ್ ಬರ್ತಾ ಇದೆ. 50 ಇಲ್ಲ, ಫಸ್ಟಿಗೆ 33, MLAಗೆ 33, MLA MP-ಗೆಲ್ಲ 33% ಬರ್ತಾ ಇದೆ. ಸೊ ನಿಮಗೆಲ್ಲರಿಗೂ ಅವಕಾಶ ಇದೆ. ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್ ಎಲ್ಲ ಕಡೆ 50% ಇದೆ. ಸೊ ಅವಕಾಶಗಳು ತುಂಬ ಇದೆ. ಇನ್ನೊಂದು ಈ ವೇದಿಕೆಯಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಂತಾದರೆ ಲಿಬ್ಸಿಟಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರಂಥ ಒಂದು ವ್ಯಕ್ತಿ ಇದ್ದಕ್ಕೆ ಯಾವ ಕಾಲು ಮಿಸ್ ಆಗೋದಿಲ್ಲ, ಯಾವ ಕೆಲಸನೂ ಉಳಿಯೋದಿಲ್ಲ. ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾತ್ರಿ ಹಗಲು ದುಡಿದು ಕಾಂಗ್ರೆಸ್ಸಿಗೆ ಒಂದು ಇಲ್ಲಿ ರೂಪ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಹ್ಯಾಸ್ ಅ ಪರ್ಸನ್ ಬಿಹೈಂಡ್ ಹಿಮ್ ಅಂತ. ಸೊ ಐ ಸ್ಟ್ರಾಂಗ್ಲಿ ಫೀಲ್ ನಿಮ್ಮೆಲ್ಲರೊಟ್ಟಿಗೆ ಲಿಬ್ಸಿಟ್ ಇಸ್ ಒನ್ ಪರ್ಸನ್. ಸೊ ವಿ ನೀಡ್ ಟು ಅಪ್ರಿಷಿಯೇಟ್. ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಯಾವಾಗಲೂ. ಆ್ಯಂಡ್ ಖಾದರ್ ಸರ್ ಅವರು ಎಷ್ಟು ಸಿಂಪ್ಲಿಸಿಟಿ ಅಂದರೆ, ಎನಿ ಟೈಮ್ ಅವ್ರಿಗೆ ನೀವು ಕಾಲ್ ಮಾಡಿ, ಇವನ್ ನನ್ನ ಮೇಯರ್ ಎಲೆಕ್ಷನ್ ಟೈಮಲ್ಲಿ ಸಹ ಅವ್ರು ನನಗೆ ಸಪೋರ್ಟ್ ಮಾಡಿದರು. ಬಟ್ ನನಗೆ ಮೇಯರ್ ಆಗಲಿಲ್ಲ, ಯಾಕೆಂದರೆ ಅದು ಟೈಮ್ ಬಂದಿರಲಿಲ್ಲ. ಮತ್ತು ಇಲ್ಲಿದ್ದವರು ತುಂಬ ಜನ ನನ್ನ ಹಲವಾರು ಹೋರಾಟಗಳಿಗೆ ಬೆಂಬಲ ಕೊಟ್ಟಿದ್ದೀರಿ, ನನ್ನ ಜೊತೆ ಸಾಥ್ ಕೊಟ್ಟಿದ್ದೀರಿ. ಇವತ್ತು ನಾನು ಪ್ರತಿಭಾ ಕುಳಾಯಿ ಆಗಲಿಕ್ಕೆ ಕಾರಣ ನೀವೆಲ್ಲ. ನಿಮ್ಮ ಬೆಂಬಲ, ಸಪೋರ್ಟ್, ಪ್ರೀತಿ ಇದ್ದ ಕಾರಣ ನಾನು ಪ್ರತಿಭಾ ಕುಳಾಯಿ ಆಗಿದ್ದೇನೆ. ನನಗೆ ಪಕ್ಷ, ಸರ್ಕಾರ ಒಂದು ಅವಕಾಶವನ್ನು ಕೊಟ್ಟಿದೆ. ಹಿಂದುಳಿದ ವರ್ಗ ಆಯೋಗದಲ್ಲಿ ಈ ಜವಾಬ್ದಾರಿ ಏನಿದೆ, ಖಂಡಿತವಾಗಿ ನಿಮ್ಮದೆಲ್ಲ ನಿರೀಕ್ಷೆ ಏನಿದೆ ಅದಕ್ಕೆ ಮೀರಿ ನಾನು ನನ್ನ ಕೆಲಸವನ್ನು ಮಾಡ್ತೇನೆ. ಹಿಂದುಳಿದ ಆಯೋಗದಲ್ಲಿ ಏನಾದರೂ ಕೆಲಸ ಆಗಬೇಕು ಅಂತಾದರೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿಕೊಂಡು ನನಗೆ ಈ ಸುಂದರವಾದ ವೇದಿಕೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಖಾದರ್ ಸರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ, ಎಲ್ಲ ನನ್ನ ಆತ್ಮೀಯ ಅಣ್ಣ ಅಕ್ಕಂದರಿಗೆ ನಾನು ಧನ್ಯವಾದವನ್ನು ಹೇಳುತ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರುವಂಥ ಕಾಂಗ್ರೆಸ್ ಕುಟುಂಬದ ಎಲ್ಲ ಮಿತ್ರರೇ, ಮೊದಲನೇದಾಗಿ ಉಳ್ಳಾಲ ಬ್ಲಾಕ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನವನ್ನು ಶಿಫಾರಸು ಮಾಡಿದಂಥ ನನ್ನ ಕ್ಷೇತ್ರದ ಶಾಸಕರು, ವಿಧಾನಸಭಾಧ್ಯಕ್ಷರು ಆದಂಥ ಶ್ರೀಯುತ UT ಖಾದರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಶೆಟ್ಟಿ ಬೋಲಿಯಾರ್ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪಕ್ಷಕ್ಕೆ ಬಂದು ಹೆಚ್ಚೇನು ಸಮಯ ಆಗಿಲ್ಲ. UT ಖಾದರ್ ಅವರ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಂದಂಥದ್ದು ನಾನು. ಆ ಸಮಯದಲ್ಲಿ ಅವರು ಕೊಟ್ಟ ಕೆಲಸವನ್ನು ನಿರ್ವಹಿಸಿದ್ದೇನೆ. ಕೆಲವೇ ಸಮಯದಲ್ಲಿ ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದಂತಹ ಒಂದು ಉನ್ನತ ಸ್ಥಾನವನ್ನು ಕೇಳಲೇ ಇಲ್ಲ, ಅವರೇ ಕರೆದುಕೊಟ್ಟಿದ್ದಾರೆ. ಇವತ್ತು ಬ್ಲಾಕ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನ ನಿರೀಕ್ಷಿಸೂ ಇರಲಿಲ್ಲ, ಕೇಳೂ ಇರಲಿಲ್ಲ, ಅವರೇ ಕರೆದುಕೊಟ್ಟಿದ್ದಾರೆ. ಕೆಲಸ ಮಾಡ್ತಾ ಹೋದರೆ ಅವರೇ ಕರೆದು ಕೊಡ್ತಾರೆ ಅನ್ನೋದಕ್ಕೆ ನಾನೇ ಒಂದು ಸ್ಪಷ್ಟ ಉದಾಹರಣೆ. ಹಾಗಾಗಿ ಇವತ್ತು ಜವಾಬ್ದಾರಿ ಅತ್ಯಂತ ದೊಡ್ಡದಾಗಿದೆ. ಪದ್ಮಣ್ಣ ಮಾತಾಡ್ತಾ ಹೇಳಿದರು, ಅಲ್ಪಸಂಖ್ಯಾತರ ಘಟಕ ಏನಿದೆ, ಈ ಘಟಕದೊಳಗೆ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು ಇದೇ ಸಮುದಾಯಕ್ಕೆ ಸೇರಿದವರು ಮಾಡ್ತಾ ಇದ್ದಾರೆ ಅಂತ. ಖಂಡಿತ ನಾವು ವಾಟ್ಸಪ್ ಫೇಸ್ಬುಕ್ಗಳಲ್ಲೆಲ್ಲ ಗಮನಿಸಿದ್ದೇವೆ. ಸಮುದಾಯ ಪ್ರೇಮಿಗಳು ಅನ್ನುವಂಥವ್ರು, ಸಮುದಾಯದ ರಕ್ಷಕರು ಅನ್ನುವಂಥವ್ರು ಇವತ್ತು ಸಮುದಾಯದ ಹೆಸರಿನಲ್ಲಿ ಗೊಂದಲವನ್ನು ಸೃಷ್ಟಿಸಿ BJPಗೆ ಲಾಭ ಮಾಡಿಕೊಡುವಂತಹ ಒಂದು ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇವರಿಗೇನು ಸಮುದಾಯದ ಮೇಲೆ ಪ್ರೀತಿಯಲ್ಲ, ಅವರ ಸಮುದಾಯ ಪ್ರೀತಿಯನ್ನು ನಾನು ಕಂಡು ಬಂದವನೇ. ಸುಮಾರು 8 ತಿಂಗಳು ಅವ್ರ ಜೊತೆಗಿದ್ದು ಅವರ ಶಾಲೆಯಲ್ಲಿ ಹೆಡ್ ಮಾಸ್ಟರಾಗೇ ಬಂದಂಥವನು. ನನಗೂ ಗೊತ್ತಿದೆ ಎಷ್ಟು ಸಮುದಾಯದ ಪ್ರೀತಿ ಇದೆ ಅಂತ. ಆದರೆ ಯಾರ ವಿರುದ್ಧ ನೀವು ಹೋರಾಟ ಮಾಡಬೇಕಾಗಿತ್ತು ಅವರ ವಿರುದ್ಧ ಮಾಡದೆ ಕೇವಲ ಕಾಂಗ್ರೆಸ್ ಮತ್ತು UT ಖಾದರ್ ವಿರುದ್ಧ ಯಾಕೆ ಹೋರಾಟ ಮಾಡ್ತಿದ್ದೀರಿ ಅನ್ನೋದಕ್ಕೆ ಅವ್ರ ಬಳಿ ಉತ್ತರ ಇಲ್ಲ. ಇವತ್ತು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಏನಾದರೂ ಮತೀಯ ಸಂಘರ್ಷಗಳಿಗೆ ಕಾರಣವಾಗಿದ್ದರೆ ಅದು BJP. ಆದರೆ ದೂಷಣೆ ಮಾಡೋದು ಏನಿದ್ರು ಕಾಂಗ್ರೆಸ್ನ ಮೇಲೆ, UT ಖಾದರ್ ಮೇಲೆ. ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿಕೊಡ್ಲಾಗ್ತಿದೆ. ಯಾಕಂದರೆ UT ಖಾದರನ್ನು ಸೋಲಿಸಬೇಕು, ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅನ್ನೋದೇ ಇವತ್ತು ಒಂದು ಪಕ್ಷದ ಸ್ಪಷ್ಟ ಉದ್ದೇಶ, BJP ಉದ್ದೇಶ. ಇಲ್ಲಿ SDP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು,
ಇವರ 3 ಜನರು ಏಕೈಕ ಉದ್ದೇಶ ಇವತ್ತು ಇಲ್ಲಿ ಕಾಂಗ್ರೆಸ್ಸನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅಂತ. ಆದರೆ ಕಾಂಗ್ರೆಸ್ಸನ್ನು ಸೋಲಿಸಿ ಯಾರನ್ನು ಕೂರಿಸಬೇಕು ಅಂತ ಅವರನ್ನು ಕೇಳಿದರೆ ಯಾರಿಗೂ ಉತ್ತರ ಇಲ್ಲ. ಅದು ಪರೋಕ್ಷವಾಗಿ ಬಿಜೆಪಿಗೆ ಲಾಭ ಮಾಡಿಕೊಡುವಂಥ ವ್ಯವಸ್ಥಿತ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಎಲ್ಲ ಒಂದಾಗಿದ್ದಾರೆ. ಆದರೆ ಬಿಜೆಪಿ ಬಂದರೆ ಯಾವ ರೀತಿ ಅಪಾಯಗಳಾಗುತ್ತೆ ಅನ್ನೋದನ್ನು ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಿದ್ದೇವೆ. ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ ಅಲ್ಪಸಂಖ್ಯಾತರ ಸ್ಥಿತಿ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಹೇಗಿತ್ತು? ಇವತ್ತು ಇಲ್ಲಿ ಅಲ್ಪಸಂಖ್ಯಾತರು ನೆಮ್ಮದಿಯಾಗೇ ಇದ್ದಾರೆ. ಇಲ್ಲಿ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ, ಆ ಮಟ್ಟದ ಸಂಕಷ್ಟ ಸ್ಥಿತಿಯನ್ನು ಬಂದಿಲ್ಲ. ಉಳ್ಳಾಲ ಕ್ಷೇತ್ರದಲ್ಲಿ ಒಂದೇ ಒಂದು ಕೋಮುಗಲಭೆ ನಡೆಯಲಿಕ್ಕೆ ಈ ಕ್ಷೇತ್ರದ ಶಾಸಕರಿಗೆ ಅವಕಾಶ ಕೊಡಲಿಲ್ಲ. ಪೊಲೀಸ್ ಇಲಾಖೆಯನ್ನು ಅಷ್ಟೊಂದು ಕಟ್ಟುನಿಟ್ಟಾಗಿ ಇಲ್ಲಿ ಇಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥಿತ ಹಕ್ಕುಗಳನ್ನು, ಅವರಿಗೆ ಬೇಕಾದಂಥ ವಸತಿ ಶಾಲೆಗಳಿರ್ಬೋದು, ಮತ್ತೊಂದಿರ್ಬೋದು, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಸ್ಕಾಲರ್ಶಿಪ್ ಇರ್ಬೋದು. ಇವತ್ತು ಇಲ್ಲಿಂದ ಒಂದು ಅಮೆರಿಕಕ್ಕೆ ಹೋಗಿ ಒಂದು ವಿದ್ಯಾರ್ಥಿನಿ ಕಲಿತಿದ್ದಾಳೆ ಅಂದರೆ ಅದಕ್ಕೆ ಈ ಸರ್ಕಾರ ಕೊಟ್ಟಂತಹ ಮತ್ತು ಇಲ್ಲಿನ ಶಾಸಕರು ಕೊಟ್ಟಂತಹ ಪ್ರೋತ್ಸಾಹ ಮತ್ತು ಸೇವೆ ಕಾರಣ. ಆದರೆ ಇದನ್ನೆಲ್ಲ ಮೆರೆಮಾಚಲಾಗ್ತಾ ಇದೆ. ಮೆರೆಮಾಚಿ ಯುಟಿ ಖಾದರ್ ವಿರುದ್ಧ ಎತ್ತಿ ಕಟ್ಟಲಾಗ್ತಾ ಇದೆ ಜನರನ್ನ. ಆದರೆ ಜನ ಇದಕ್ಕೆ ಸೊಪ್ಪು ಹಾಕೋದಿಲ್ಲ. ಕಳೆದ ಸಾರಿ ನೀವು ಇದೇ ರೀತಿ ಎತ್ತಿ ಕಟ್ಟಿ 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 ಫೇಸ್ಬುಕ್ಕಲ್ಲಿ ಬರೆದು, ವಾಟ್ಸಪ್ಪಲ್ಲಿ ಬರೆದು ವಾಟ್ಸಪ್ಪಲ್ಲಿ ಲೆಕ್ಕ ಹಾಕಿದ್ದು ಯುಟಿ ಖಾದರ್ ಇಷ್ಟು ಓಟಲ್ಲಿ ಸೋಲ್ತಾರೆ, ನಾವು ಇಷ್ಟು ಓಟಲ್ಲಿ ಗೆಲ್ತೀವಿ ಅಂತ. ರಿಸಲ್ಟ್ ಬಂದಾಗ ಏನು? ಠೇವಣಿನೇ ಇಲ್ಲ. SDPIಗೆ ಠೇವಣಿ ಇಲ್ಲ. ಯುಟಿ ಖಾದರ್ 22,000 ಮತಗಳ ಅಂತರದಿಂದ ಗೆದ್ದು ಬಂದರು. ಆ ಸಮಯದಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಬೆಂಗಳೂರಿನ ಒಂದು ಪತ್ರಕರ್ತರು ಬಂದಿದ್ರು. ಅವ್ರು ಕೇಳಿದ್ರು, ಇಲ್ಲಿ ಇಷ್ಟು ಮುಸ್ಲಿಂ ಮತ ಇದೆ, ಇಲ್ಲಿ ಇಷ್ಟು ಹಿಂದೂ ಮತ ಇದೆ, ಇಲ್ಲಿ ಇಷ್ಟು ಕ್ರಿಸ್ತ ಮತಗಳಿದೆ, ಯುಟಿ ಖಾದರ್ಗೆ ಮುಸಲ್ಮಾನರ ಮತ ಎಷ್ಟು ಸಿಗ್ಬೋದು ಅಂತ. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಯುಟಿ ಖಾದರ್ಗೆ ಮುಸಲ್ಮಾನರ ಮತ ಅಂತ ಸಿಗೋದಿಲ್ಲ. ಈ ಕ್ಷೇತ್ರದಲ್ಲಿ 2 ಮತಗಳು ವಿಂಗಡಣೆ ಆಗ್ತದೆ. ಒಂದು ಜಾತ್ಯತೀತವಾದಿ ಮತಗಳು, ಮತ್ತೊಂದು ಕೋಮುವಾದಿ ಮತಗಳು. ಜಾತ್ಯತೀತವಾದಿ ಹಿಂದೂಗಳ ಮತ ಇರ್ಬೋದು, ಮುಸ್ಲಿಮರ ಮತ ಇರ್ಬೋದು, ಕ್ರಿಶ್ಚಿಯನರ ಮತ ಇರ್ಬೋದು, ಇದು ಯುಟಿ ಖಾದರ್ಗೆ ಬೀಳ್ತದೆ. ಕೋಮುವಾದಿ ಹಿಂದೂಗಳ ಮತ ಇರ್ಬೋದು, ಕೋಮುವಾದಿ ಮುಸಲ್ಮಾನರ ಮತ ಇರ್ಬೋದು, ಕೋಮುವಾದಿ ಕ್ರೈಸ್ತರ ಮತ ಇರ್ಬೋದು, ಇದು ಬಿಜೆಪಿಗೆ ಮತ್ತು ಇತರ ಕೋಮುವಾದಿ ಪಕ್ಷಗಳಿಗೆ ಬೀಳ್ತದೆ. ಇದು ಇಲ್ಲಿನ ಸ್ಪರ್ಧೆ ಅಂತ. ಅದೇ ರೀತಿ ಆಗ್ತಾ ಇರುವಂತದ್ದು. ಯುಟಿ ಖಾದರ್ಗೆ ಎಲ್ಲಾ ಜಾತಿ ಜನಗಳ ಮತಗಳು ಇಲ್ಲಿ ಸ್ಪಷ್ಟವಾಗಿ ಸಿಗ್ತಾ ಇದೆ. ಇವರಿಗೆ ಅಜೆಂಡಾ ಏನೂ ಇಲ್ಲ. ಕಳೆದ ಒಂದು ಚುನಾವಣೆಯಲ್ಲಿ ಕಮ್ಯುನಿಸ್ಟರು ಒಂದು ಮುಸ್ಲಿಂ ಮಹಿಳೆಯನ್ನ ಅಲ್ಲಿ ತಿರುವನಂತಪುರದಲ್ಲಿ ಈ ಮಹಾನಗರ ಪಾಲಿಕೆ ಚುನಾವಣೆಗೆ ನಿಲ್ಲಿಸಿದ್ರು. ಆ ಒಮ್ಮ ಒಂದು 5, 6, 7 ಸತಿ ಗೆದ್ದಿತ್ತೆ. ನಾವು ಅಲ್ಲಿ ತಗೊಂಡೋಗಿ ಒಂದು ಕ್ಯಾಂಡಿಡೇಟ್ ಹಾಕಿದ್ರು ಇವರು, ಯಾರು ಈ ಸಮುದಾಯ ಪ್ರೇಮಿ SDPನವರು. ಕೇಳಿದ್ರು, ಅವರು ಎಷ್ಟು ವರ್ಷದಿಂದ ಗೆಲ್ತಾ ಇದ್ದಾರೆ ಮಾರ್ರೆ, ಅವರನ್ನ ಸೋಲ್ಸೋದು ಅವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ, ಅವ್ರ ವಿರುದ್ಧ ನಾವು ಒಂದು ಹೊಸ ಕ್ಯಾಂಡಿಡೇಟ್ ಹಾಕಿದ್ವಿ, ಅವ್ರನ್ನ ಗೆಲ್ಸಿ ಅಂತ. ಆದರೆ ಜನ ಮತ್ತೆ ಅದೇ ಒಮ್ಮನ್ನ ಗೆಲ್ಸಿದ್ರು. ಆ ಕೆಲಸ ಮಾಡ್ತಾ ಇತ್ತು ಆ ಮಹಿಳೆ, ಗೆಲ್ಸಿದ್ರು. ಗೆಲ್ಸಿ ಇನ್ನೇನು ಮೇಯರ್ ಕೊಡ್ಬೇಕಲ್ಲ, ಅದು ಕಮ್ಯುನಿಸ್ಟ್ ಯಾರೋ ಕರೆದುಬಿಟ್ಟು ಆರ್ಯ ರಾಜೇಂದ್ರನ್ ಅಂತ ಒಂದು ಚಿಕ್ಕ ವಯಸ್ಸಿನ ಹುಡುಗಿಗೆ ಮೇಯರ್ ಮಾಡಬೇಕು. ಆಗ ಇವ್ರು ಕೂಗಾಡೋದು, 9 ಸತಿ ಗೆದ್ದವರಿಗೆ ಮೇಯರ್ ಕೊಟ್ಟಿಲ್ಲ, ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ, ಚಿಕ್ಕ ವಯಸ್ಸಿನವರಿಗೆ ಮೇಯರ್ ಕೊಟ್ಟರು ಅಂತ. ಅಂದ್ರೆ ಅಲ್ಲಿ ಅವ್ರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಇನ್ನೊಂದು ಕಡೆ ಆದಾಗ ಇಲ್ಲಿ ಮತ್ತೆ ಅವರಿಗೆ ಮೇಯರ್ ಸ್ಥಾನ ಸಿಕ್ಕಿಲ್ಲ ಅಂತ ಅನುಕಂಪ ಗಿಟ್ಟಿಸುವಂತ ಪ್ರಯತ್ನ ಪಡುವಂಥದ್ದು. ಈ ರೀತಿಯ ರಾಜಕಾರಣವನ್ನ ಮಾಡಿಕೊಂಡು ಅಲ್ಪಸಂಖ್ಯಾತರ ಮಧ್ಯೆ ಗೊಂದಲವನ್ನು ತಂದ ಕಾರಣಕ್ಕಾಗಿಯೇ ಇವತ್ತು ಜಿಲ್ಲೆಯಲ್ಲಿ ರಾಜೀನಾಮೆ ಪ್ರವಾಸನಗಳು ಅವು ಇವು ಎಲ್ಲ ನಡೆದಿರುವಂಥದ್ದು. ಅವತ್ತು ನಮ್ಮ ಇಲ್ಲಿ ಸೋಷಿಯಲ್ ಫಾರೂಕ್ ಇರ್ಬೋದು, ಅವರು ಪಾಪ ನಿಷ್ಠಾವಂತ ಕಾಂಗ್ರೆಸ್ಸಿ ಕಾರ್ಯಕರ್ತ, ಕಾಂಗ್ರೆಸ್ಗಾಗಿ ಕೆಲಸ ಮಾಡುವಂಥವ್ರು, ಅವ್ರು ಪೋಸ್ಟರ್ ಹಾಕ್ಬಿಟ್ಟು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹಂಚಿದ್ರು. ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲಿ KC ರೋಡಲ್ಲಿ ಒಬ್ರು ಕಂಟ್ರಾಕ್ಟ್ರು, ಅವ್ರು ಗೊತ್ತೇ ಇಲ್ಲ, ಪಕ್ಷದ ಕಾರ್ಯಕರ್ತರೇ ಅಲ್ಲ, ಅವ್ರು ಪೋಸ್ಟರ್ ಹಾಕ್ಬಿಟ್ಟು ಇವನು ಹುದ್ದೆಗೆ ರಾಜೀನಾಮೆ ಕೊಟ್ಟ. ಈ ರೀತಿ ಹಂಚಿದವರೆಲ್ಲ ಇವತ್ತು ನಿರಾಶೆ ಆಗಿದ್ದಾರೆ. ಯಾರು ರಾಜೀನಾಮೆ ಕೊಡ್ತೀನಿ ಅಂತಿದ್ದಾರೆ ಅವರು ಇವತ್ತು ಪಕ್ಷದ ವೇದಿಕೆಗಳಲ್ಲಿ ನಿಂತ್ಕೊಂಡು ಪಕ್ಷದ ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳನ್ನ ಕೊಡ್ತಾ ಇದ್ದಾರೆ. ಯಾರು ನಮ್ಮೊಳಗೆ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿಸಿ ಇಲ್ಲೊಂದು ಲಾಭ ಪಡಿಬಹುದು ಅಂತ ಕಾಯ್ತಾ ಇದ್ರು, ಅವರೆಲ್ಲರೂ ನಿರಾಶರಾಗಿದ್ದಾರೆ. ಹಾಗಾಗಿ ಈ ರೀತಿಯ ಗೊಂದಲಗಳನ್ನು ಮಾಡುವಂಥವ್ರ ಬಗ್ಗೆ ನಾವು ನೇರವಾಗಿ ಎಚ್ಚರಿಕೆಯನ್ನು ವಹಿಸಿರಬೇಕು. ಯಾಕಂದ್ರೆ ಬಿಜೆಪಿ ಬಂದ್ರೆ ಯಾರಿಗೆ ಅಪಾಯ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಬೇಕು. NRC ತರುವಂಥ ಪ್ರಯತ್ನಗಳಿರ್ಬೋದು, CAA ತರುವಂಥ ಪ್ರಯತ್ನಗಳಿರ್ಬೋದು, ವಕ್ಫ್ ಮಂಡಳಿಯಲ್ಲಿ ಇದ್ದಂಥ ಹಕ್ಕುಗಳನ್ನು ಕಸಿತಾ ಇರುವಂಥ ಪ್ರಯತ್ನಗಳಿರ್ಬೋದು, ಇದರ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತಾ ಇರುವಂಥ ಪಕ್ಷ ಇದ್ದಿರೋದು ಕಾಂಗ್ರೆಸ್. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಲ್ಲಿ ವಕ್ಫ್ ಮಂಡಳಿಯ ಏನು ನಿಷೇಧ ಕಾಯ್ದೆ, ಹಕ್ಕುಗಳನ್ನು ನಿಷೇಧ ಮಾಡೋ ಕಾಯ್ದೆ ಇತ್ತು, ಅದರ ವಿರುದ್ಧ ನಿಲುವಳಿಯನ್ನು ಮಂಡಿಸಿ ಆ ಬಿಲ್ಲನ್ನು ವಿರೋಧಿಸಿ ವಿಧಾನಸಭೆಯಲ್ಲಿ ಪಾಸ್ ಮಾಡಲಾಯಿತು. ಇದಕ್ಕೇನಾದರೂ ಕಾರಣರಾಗಿದ್ದರೆ ಅದು ಶಾಸಕರಾದ ಮತ್ತು ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು. ಅದ್ರ ಬಗ್ಗೆ ಮಾತಾಡಲಿ. ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ವಲ್ಲ ವಕ್ಫ್ ವಿಷಯದಲ್ಲಿ. ಇಲ್ಲಿ ವಿಧಾನಸಭೆಯಲ್ಲಿ ಇಡೀ ಸರ್ಕಾರವೇ ಆ ಬಿಲ್ಗೆ ವಿರೋಧವಾಗಿ ನಿಲ್ತಲ್ಲ, ಅದೇನು ಕಮ್ಮಿ ವಿಷಯ ಅಲ್ಲ. ಆಗ NRC ಬಂದಾಗ ಕೇರಳನೂ ಅದೇ ರೀತಿಯ ಒಂದು ನಿರ್ಣಯ ತೆಗೆದುಕೊಂಡಿತ್ತು. ಅವತ್ತು ಹೋಗ್ಲಿದ್ರು ಕೇರಳದವ್ರನ್ನ. ಇವತ್ತು ಯುಟಿ ಖಾದರ್ ಅವ್ರನ್ನ ಹೋಗ್ಲಿಕ್ಕೆ ಇವರಿಗೆ ನಾಲ್ಗೆ ತಿರ್ಗೋದಿಲ್ಲ. ಯಾಕಂದ್ರೆ ಪೂರ್ವಾಗ್ರಹ ಪೀಡಿತ ದೇಶ. ಈ ಪೂರ್ವಾಗ್ರಹ ಪೀಡಿತ ದ್ವೇಷ ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ. ಆಗ ಒಳ್ಳೆ ಕೆಲಸ ಕಾಣೋದಿಲ್ಲ. ನಮ್ಗೇನೆ ಒಂದು ವ್ಯಕ್ತಿಯ ಬಗ್ಗೆ ನಮಗೆ ಅಸಹನೆ ಇದ್ರೆ ಆತ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕಾಣೋದಿಲ್ಲ. ಹಾಗಾಗಿ ಕೆಲವರಿಗೆ ಅಸಹನೆ ತುಂಬಿ ತುಳುಕಿರೋದ್ರಿಂದ ಒಳ್ಳೆ ಕೆಲಸಗಳು ಕಾಣೋದಿಲ್ಲ. ಏನೇ ಇರಲಿ, ಮುಂದಿನ ಚುನಾವಣೆ
ಅತ್ಯಂತ ಸ್ವಲ್ಪ ಸಮಯದಲ್ಲೇ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಜೊತೆಗೆ ಉಳ್ಳಾಲ ನಗರಸಭೆಗೆ ಜೊತೆಗೆ ಕೆಲವು ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ಬರುತ್ತೆ. ಈ ಸಮಯದಲ್ಲಿ ಅಲ್ಪಸಂಖ್ಯಾತ ಮತದಾರರು, ವಿಶೇಷವಾಗಿ ಪಕ್ಷದ ಕಾರ್ಯಕರ್ತರು, ನಾವು ನಿಷ್ಠೆಯಿಂದ ಕೆಲಸ ಮಾಡಿ ಪಕ್ಷವನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಆ ಮೂಲಕ ಈ ಉಳ್ಳಾಲದಲ್ಲಿ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡೋಣ. ನಾನು ಮತ್ತೆ ರಮೇಶ್ ಶೆಟ್ಟಿ, ನಮ್ಮ ವಿವೇಕಾನಂದ ಇರ್ಬೋದು, ನಮ್ಮ ಅಶ್ರಫ್ ಉಳ್ಳಾಲ್ ಇರ್ಬೋದು, ಏನು ಹೊಸ ಪದಾಧಿಕಾರಿಗಳು ನೇಮಕವಾಗಿದ್ದೇವೆ ಹೊಸ ಹೊಸ ಘಟಕಗಳಿಗೆ, ಇವರೊಂದು ಪ್ಲಾನ್ ಅನ್ನು ಮಾಡಿದ್ದೇವೆ. ನಾವು ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡುವಂತಹ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಆ ಮೂಲಕ ಪ್ರತಿ ಗ್ರಾಮಗಳಿಗೆ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿ ಘಟಕಗಳನ್ನು ಪುನರ್ರಚನೆ ಮಾಡಿ ಪಕ್ಷವನ್ನು ಬಲಿಷ್ಠಗೊಳಿಸುವಂಥ ಕೆಲಸವನ್ನು ಅತಿ ಶೀಘ್ರದಲ್ಲೇ ಮಾಡ್ತೇವೆ. ಈ ಕಾರ್ಯಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಾನು ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಸೇರಿದವನಲ್ಲ. ಯುಟಿ ಖಾದರ್ ಅವರ ಅಭಿಮಾನಿಯಾಗಿ ನಮ್ಮ ತಂದೆಯವರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು. ನಾವು ಯಾವತ್ತೂ ಅಂದಿನಿಂದ ಇಂದಿನವರೆಗೆ ನಾವು ಕಾಂಗ್ರೆಸ್ನ ಕಾರ್ಯಕರ್ತರಂತ ಕಾಣಿಸಿಕೊಂಡದಿಲ್ಲ. ನನಗೆ ಒಂದೇ, ನನ್ನ ಚಿಕ್ಕಂದಿನಿಂದಲೂ ನನ್ನದು ಕ್ಷೇತ್ರ ಶ್ರೀ ರಾಜರಾಜ ಸಿದ್ಧಿವಿನಾಯಕ ದೇವಸ್ಥಾನ ಮಾತ್ರ. ಆ ದೇವಸ್ಥಾನವನ್ನು ಯಾವುದೇ ಬಿಜೆಪಿಯವರು ಮಾಡಿದ ದೇವಸ್ಥಾನ ಅಲ್ಲ ಅದು. ಅಂದಿನ ಕಾಲದಲ್ಲಿ ಕೃಷ್ಣ ಕೊಟ್ಟಾರಿ ಮತ್ತು ರಾಮಕೃಷ್ಣ ಕೈಗಳ ಕಾಂಗ್ರೆಸ್ ಕಾರ್ಯಕರ್ತರೇ ಮಾಡಿದ ದೇವಸ್ಥಾನ. ಅದನ್ನು ಹಿಂದೂಗಳಿಗೆ ರಾಜಕೀಯ ರಹಿತವಾಗಿ ಉಳಿಸ್ಲಿಕ್ಕೋಸ್ಕರ ಮಾತ್ರ ನಾವಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ, ಇವಾಗೆಲ್ಲ 2008ರ ಸಮಯದಲ್ಲಿ ಕೂಡ ಬಜರಂಗ ದಳದ ಕೈಗೆ ಹೋಗುವಂಥ ಸಮಯದಲ್ಲಿ ಕೂಡ ಗೋಪಾಲ್ ಗುತ್ತರ್ ಅಧ್ಯಕ್ಷರಾಗಿರುವಾಗ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಹಿಂದುತ್ವ ಮಾತ್ರ ಬಜರಂಗ ದಳಕ್ಕೆ ಆ ದೇವಸ್ಥಾನ ಬಿಟ್ಟುಕೊಡುವುದಿಲ್ಲ ಅನ್ನೋ ಒಂದು ಇದರಿಂದ ಆವಾಗ ಗೃಹ ಮಂತ್ರಿಯಾಗಿ MP ಪ್ರಕಾಶ್ ಇದ್ರು, SP ಆಗಿ ಸತೀಶ್ ಅವರು ಬಂದಿದ್ರು. ಈ ದೇವಸ್ಥಾನದಲ್ಲಿ ಬಜರಂಗ ದಳದ ಆಡಳಿತವನ್ನೇ ಮುಂದುವರಿಸಿಕೊಂಡು ಹೋಗ್ತದೆ ಅಂತ ಹೇಳುವಾಗ ಅವರಿಗೆ ಎದುರಾಗಿ ನಿಂತು ಜಯಂತ್ ಶೆಟ್ಟಿ ಸರ್ಕಲ್ ಆಗಿರುವಾಗ ಶಿವಪ್ರಕಾಶ್ ಅವರು SI ಆಗಿದ್ದರು. ದೇವಸ್ಥಾನ ಯಾವತ್ತೂ ಕೂಡ ಸರ್ವ ಧರ್ಮದ ಸರ್ವ ಪಕ್ಷದವರಿಗೆ ಕೂಡ ಅದು ಇರ್ತದೆ. ಅದರಲ್ಲಿ ಖಾಲಿ ಬಜರಂಗ ದಳಕ್ಕೆ ಮಾತ್ರ ಅಲ್ಲ ಅಂತ ವಿರೋಧ ಕಟ್ಟಾಗಿ ಗೋಪಾಲ್ ಗುತ್ತ ಅವರು ಅಂದು ರಾಜೀನಾಮೆ ಕೊಟ್ಟು ಇಂದಿನವರೆಗೆ ಅವರು ಅಲ್ಲಿ ಯಾವ ಅಧಿಕಾರವನ್ನು ವಹಿಸಿಕೊಳ್ಳಿಲ್ಲ. ಆದರೂ ನಮ್ಮ ಕ್ಷೇತ್ರಕ್ಕೆ ರೋಡ್ ಅಗಲಾಗುವಾಗ ಡಿವೈಡರ್ ಆಗಿ ಫುಲ್ ದೇವಸ್ಥಾನದ ಎದುರುಗಡೆ ಅಡ್ಡ ಇಟ್ಟು ಬಂದ್ ಮಾಡಿದರು. ಎಲ್ಲರೂ ಬಾಕಿ ಇನ್ನಿದವರೆಲ್ಲ ಇದ್ರಲ್ಲ ಅವರೆಲ್ಲ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಹೇಳಿದ್ರು ಇವರು ಅಲ್ಲಿ ಬಿಡಬೇಕು, ರೋಡ್ ಕಟ್ ಮಾಡಬೇಕಂತ, ಬಿಡಲೇ ಇಲ್ಲ. ಆವಾಗ ನಾವು ಯುಟಿ ಖಾದರ್ ಸರ್ಗೆ ನಮ್ಮ ಪ್ರವೀಣ್ ಸರ್ ಹತ್ರ ಹೇಳಿದೆ, ಒಮ್ಮೆ ಅವರಿಗೆ ತಿಳಿಸಿ ಆ ರೋಡ್ ನಮಗೆ ದೇವಸ್ಥಾನಕ್ಕೆ ಬೇಕು ಅಂತೇಳಿ. ಯುಟಿ ಖಾದರ್ ಹೇಳಿದ್ರು, ವಿವೇಕ್ ಈ ಅವನು ಕಟ್ಟ ಪಾದಿತ್ರಿಂದ ಪಿಕಾಸ್ ಬದ್ದು ಗರ್ತು ಬಿಡು ಬಕ್ಕ ಬಾಕಿದೆ ₹100 ಅಂತ ಹಾಗೆ ಕಟ್ಟಿದ್ರು. ಅದನ್ನು ಪಿಕಾಸ್ ಇಟ್ಕೊಂಡು ಹಾಗೆ ಹೇಳಿದೆ. ಆದರೆ PWD ಇಂಜಿನಿಯರ್ ಬಂದು ಅದು ಇಲ್ಲ, ಅದು ಹಾಗೆ ಆಗ್ಬೇಕಂತ. ಇಲ್ಲ, ಯುಟಿ ಖಾದರ್ ನೇರ ಅಲ್ಲಿ ಬಂದರು, ರಾಜ್ಯಕ್ಕೆ ಇಲ್ಲಿ ಮಾಡಬೇಡಿ ನೀವು, ಅದು ನನಗೆ ಗೊತ್ತುಂಟು, ಇಲ್ಲಿ ಕಟ್ಟಿರ್ಲಿ ಅಂತ ಹೇಳಿದ್ರು. ಅಲ್ಲಿಂದ ನಂತರ ನಮಗೆ ಅಷ್ಟು ಸಂಪರ್ಕ ಇಲ್ಲ. ಮತ್ತೆ ನಮ್ಮ ಬಬ್ಬುಕಟ್ಟೆ ಶಾಲೆಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಸಂಭ್ರಮ ಬಂತು. ನಮ್ಮ ಅಲ್ಲಿಯ ಟೀಚರ್ ಅವರು ಮುಂದೆ ಯುಟಿ ಖಾದರ್ ಸಾಹೇಬ್ ತಿಳಿಸದೇನೆ ಕಮಿಟಿ ಮಾಡಿದರು. ತುಂಬ ಜನ ಇದ್ರು ಅದರಲ್ಲಿ. ಒಂದು ದಿವಸ ಯುಟಿ ಖಾದರ್ ಸರ್ ಅಲ್ಲಿಗೆ ಬಂದರು. ಅವರು ಬರುವಾಗ ಇವರೆಲ್ಲ ಬಿಟ್ಟು ಹೋದರು, ಕಾರ್ಯಕ್ರಮ ಆಗುದಿಲ್ಲ ಅಂತ ಆಯಿತು. ನಮ್ಮ ನಿತೇಶ್ ಹೊಸಗದ್ದೆ ಅವರಿದ್ದರು, ಹೊಸಗದ್ದೆ ಮೆಸ್ಕಾಂ JE ಆಗಿದ್ದವರು. ಅವರಿಂದ ಅವರ ಬ್ರದರ್ಸ್ ಅವರೆಲ್ಲ ಆಗ ಅಧ್ಯಕ್ಷ ಆಗಿದ್ದರು. ಅವರಿಂದ ಬೇಕನ್ನ ನಮ್ಮ ಕಾರ್ಯಕ್ರಮ ಬುಡಿಯರೆ ಬಲ್ಲಿ ನಡಪಕ ಅಂತ ಅದನ್ನು ಚಾಲೆಂಜ್ ಆಗಿ ತಗೊಂಡು ನಾವು 50ನೇ ವರ್ಷವನ್ನು ಬಬ್ಬುಕಟ್ಟೆಯಲ್ಲಿ ವಿಜೃಂಭಣೆಯಾಗಿ ನಡೆಸಿಕೊಟ್ಟೆವು. ನಂತರ ಖಾದರ್ ಯಾಕೆ ಇನ್ನೇನು ಹೇಳ್ತೀಯ, ಪಕ್ಷಕ್ಕೆ ಬಂದು ನೀನು ನಿನ್ನ ಚಟುವಟಿಕೆಯನ್ನು ತೋರಿಸು. ಆಗ ನನಗೆ ಹೇಳಿದ್ರು, ನಾನು ಯಾವ ಅಧಿಕಾರಕ್ಕಾಗಿ ಬಂದದವಲ್ಲ, ನನಗೆ ಗೊತ್ತೇ ಇರಲಿಲ್ಲ ಹಿಂದುಳಿದ ವರ್ಗದ ಅಧ್ಯಕ್ಷತೆ ನನಗೆ ಸಿಗ್ತದೆ ಅಂತಲೂ ಗೊತ್ತಿರಲಿಲ್ಲ. ಮತ್ತೆ ಫೋನ್ ಮಾಡಿ ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು, ಮನ್ಸೂರ್ ಅವರು ಹೇಳಿದ್ರು, ನಿಮಗೆ ಇಂಥೊಂದು ಸ್ಥಾನ ಇಟ್ಟಿದ್ದೇವೆ ನಾವು, ನೀವು ಅದನ್ನು ಇದು ಮಾಡಬೇಕು, ಜವಾಬ್ದಾರಿ ವಹಿಸ್ಕೊಳ್ಬೇಕಂತೇಳಿ. ಆಗ ನಾವು ನೋಡ್ಕೋಬೇಕು, ಯಾಕೆ ಹಿಂದುಳಿದ ವರ್ಗದಲ್ಲಿ ಏನು ನನಗೇನೇ ಗೊತ್ತಿಲ್ಲ. ನಾವು 2A ಯಲ್ಲಿ ಬರ್ತೇವೆ ಅನ್ನೋದು ಮಾತ್ರ ಗೊತ್ತು. ಹಿಂದುಳಿದ ವರ್ಗ ಹೇಗೆ ಇತ್ತು, ಹಿಂದುಳಿದ ವರ್ಗಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಏನೇನು ಸಮಿತಿ ಆಗಿದೆ. 1848ರಲ್ಲಿ ಜ್ಯೋತಿಬಾಬಾ ಫುಲೆ ಅವರು ಹಿಂದುಳಿದ ವರ್ಗಕ್ಕೆ ಹೋರಾಟ ಮಾಡಿದವರು. ಗಂಡ ಹೆಂಡತಿ ಕೂಡ ಸಾವಿತ್ರಿಬಾಯಿ ಫುಲೆ ವಿದ್ಯೆಯಿಂದ, ನಾರಾಯಣ ಗುರುಗಳು ಹೇಳಿದಾಗೆ ವಿದ್ಯಾವಂತರಾಗಿ ತಿಳ್ಕೊಳ್ಳಿ, ಎಲ್ಲ ಧರ್ಮದ ಬಗ್ಗೆ ತಿಳ್ಕೊಳ್ಳಿ. ಎಲ್ಲ ಧರ್ಮವನ್ನು ಒಳ್ಳೆಯದನ್ನೇ ಹೇಳಿದ್ದು.
ನಾನು ಹೆಚ್ಚಾಗಿ ಇರುವುದು ನನ್ನ ಮುಸ್ಲಿಂ ಸಹಪಾಠಿಗಳ ಜೊತೆಗೆ. ನಾನು ವರ್ಕ್ ಮಾಡೋದು ಕೂಡ ಮೀನಿನ ದಕ್ಕಿಯಲ್ಲಿ, ಅದು ಮುಸ್ಲಿಮರ ಜೊತೆಗೇನೆ. ಎಲ್ಲರೂ ಕೂಡ ಒಂದೊಂದು ಹೇಳ್ತಾರೆ, ಅವರು ಮಾತಾಡುವಾಗ ಸಿಗ್ತದೆ. ಪ್ರವಾದಿಯವರು ಹೇಳಿದ್ದನ್ನೇ, ಇಲ್ಮು ಏನಂತೆ ವಿದ್ಯೆಯಿಂದ ತಿಳುವಳಿಕೆ. ಎಲ್ಲ ಧರ್ಮದಲ್ಲೂ ಹೆಂಗಸರಿಗೆ ಗೌರವವನ್ನು ಕೊಟ್ಟಂತ ಧರ್ಮವೇ. ಯಾರು ಕೂಡ ಹೆಂಗಸರನ್ನು ಕೀಳಾಗಿ ಕಂಡವರಲ್ಲ. ಪ್ರವಾದಿಯವರು ಆವಾಗಲೂ ಹೇಳಿದ್ದಾರಂತೆ, ನಮಾಜ್ ಮಾಡೋ ಟೈಮಲ್ಲಿ ಕೂಡ ತಾಯಿ ಕರೆದರೆ ಎದ್ದು ಹೋಗುವ ಅಂತ ಹೇಳಿ. ಆವಾಗ ಮುಸ್ಲಿಂ ಸಮಾಜ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಿಲ್ವಾ? ತಾಯಿ ಅಂತ ಹೇಳಿದ್ರೆ ಈಗಲೂ ನನ್ನ ಸ್ನೇಹಿತರಿದ್ದಾರೆ, ತಾಯಿಯನ್ನು ಮುಸ್ಲಿಮರು ಯಾರನ್ನು ಬೇಕಾದ್ರೆ ತಾಯಿಯ ಮಾತನ್ನು ಅಷ್ಟು ಚಾಚುತ ಪದ ಬಳಸ್ತಾರೆ, ತಾಯಿಗೆ ಅಷ್ಟು ಓಡಾಡ್ತಾರೆ. ಹಾಗಾದ್ರೆ ನಾವು ಯಾವುದು ಮಾಡಬೇಕು? ಹಿಂದುಳಿದವರಿಗಾಗಲಿ, ಈಗ ನಮ್ಮ ಸಿದ್ದರಾಮಯ್ಯನವರು ಒಂದು ಅಹಿಂದ ಅಂತ ಒಂದು ಮಾಡಿದ್ರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಕಾಂಗ್ರೆಸ್ ದೂರ ಆಗಬಾರದು, ಅದರ ಉದ್ದೇಶಗಳನ್ನು ತಿಳ್ಕೋಬೇಕು, ಅದನ್ನು ನಾವು ಪ್ರಚಾರ ಮಾಡುವ. ಈಗ ನಾನು ಹೊಸಬಾಗಿರ್ಬೋದು, ನನಗೆ ಈಗ ಗುರು ಇವರೆಲ್ಲ ಮಾರ್ಗದರ್ಶನ ಬೇಕು, ಹಾಗೆ ನನ್ನ ಸ್ನೇಹಿತರು ಬೇಕು, ನನ್ನ ಕಿರಿಯರು ಬೇಕು. ಜೊತೆಗೆ ಇದ್ದುಕೊಂಡು ಸಂಘಟನೆಯನ್ನು ಬೆಳೆಸ್ಕೊಂಡು, ಸದಸ್ಯರು ಹೇಳಿದ್ರು ಯಾವತ್ತೂ ಆಸೆ ಪಡಬೇಡ, ಅವರ ಪಾರ್ಟಿಗೆ ಓಟ್ ಹಾಕಲಿ ಓಟ್ ಹಾಕದೇ ಇರಲಿ, ಯಾರಿಗೂ ಸಹಾಯದ ಅವಕಾಶ ಇರ್ತದ ಅಲ್ಲಿ ನೀವು ಸಹಾಯ ಮಾಡಿ. ಅದು ಆಟೋಮೆಟಿಕ್ ಆಗಿ ಅವರಿಗೆ ನಾವು ಏನು ಮಾಡಿದರೆ ಅದು ತಿಳಿತದೆ. ನನಗೆ ಇನ್ನೊಂದು ಹೇಳಿದೆ, ವಿದ್ಯೆಗೆ ನಾರಾಯಣ ಗುರು ಹೇಳಿದಾಗ ವಿದ್ಯೆ ಏನಾದ್ರೆ ಅಧಿಕಾರವನ್ನು ಯಾವ ರೀತಿ ನಾವು ಉಪಯೋಗ ಮಾಡಬೇಕು, ಆಶೆ ಎಲ್ಲಿವರೆಗೆ ಇರಬೇಕು. ತಮಿಳುನಾಡಿನ ಪ್ರಥಮ ಮುಖ್ಯಮಂತ್ರಿಯಾಗಿ ಕಾಮರಾಜನಾಡು ಅವರು 2 ವರ್ಷ 2 ಟರ್ಮಿಗೆ ಮಾತ್ರ ಮುಖ್ಯಮಂತ್ರಿ ಆದರು. ಮುಂದಿನ ಟರ್ಮಿಗೆ ಕೂಡ ಅವರೇ ಮುಖ್ಯಮಂತ್ರಿ ಆಗ್ಬೋದಿತ್ತು ಅಂದಿನ ಕಾಲಕ್ಕೆ. ಇಲ್ಲ, ಇನ್ನೂ ಕೂಡ ಅವಕಾಶ ಪಡೆಯುವವರು ಇದ್ದಾರೆ, ಅವರಾಗ್ಲಿಂದ ಬಿಟ್ಟುಕೊಟ್ರು. ಅದು ಈಗ ಅಲ್ಲಿ ಪರಿಸ್ಥಿತಿ ಬೇರೆಯಾಗಿದೆ. ಅದೇ ರೀತಿ ಹಿಂದುಳಿದ ವರ್ಗಕ್ಕೆ ದೇವರಾಜ ಅರಸು ಹಿಂದುಳಿದ ವರ್ಗವನ್ನು ಡೆವಲಪ್ ಮಾಡಲಿಕ್ಕೆ ಸರ್ಕಾರದ ಕಾಂಗ್ರೆಸ್ನಲ್ಲೇ ಬೆಳೆಸಿದ್ದು ವಿಷಯ ನಾವು ಹೇಳ್ಕೊಂಡು ಹೋದ್ರೆ ತುಂಬಾ ಇರ್ತದೆ. ಇಂದಿರಾ ಗಾಂಧಿ ಅವರು ರೋಟಿ ಕಪಡ ಮಕಾನ್ ಅಂತ ಮಾಡಿದ್ರು. ದೇವರಾಜ ಅರಸು ಅವರು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗವನ್ನು ಡೆವಲಪ್ ಮಾಡಬೇಕಂತೇಳಿ ತುಂಬಾ ಅವಕಾಶಗಳನ್ನು ಕೊಟ್ಟಿದ್ರು, ಅದಕ್ಕೆ ಸಂಘಟನೆಗಳನ್ನು ಬೆಳೆಸಿದ್ರು. ಇಂದಿರಾ ಗಾಂಧಿ ಅವರು ತುರ್ತುಪಡಿಸಿದ ನಂತರ ಚುನಾವಣೆ ಸೋತಾಗಲೂ ಕೂಡ ದೇವರಾಜ ಅರಸು ಅವರೇ ಕರೆದು ಚಿಕ್ಕಮಗಳೂರಿನಲ್ಲಿ ಅವರು ಗೆಲ್ಲಿಸಿಕೊಟ್ಟವರು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗ ತುಂಬಾ ವಾಸ್ಟ್ ಆಗಿ ಬೆಳೆದಿದೆ. ಅದನ್ನು ಕಾಂಗ್ರೆಸ್ನಲ್ಲಿ ಉಳಿಸುವಂತ ಕೆಲಸ ನಾವು ಮಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ಅದಕ್ಕೆ ನಮ್ಮ ಯುಟಿ ಸರ್ ಮಾರ್ಗದರ್ಶನ ಬೇಕು. ಹಾಗೂ ಗುಲ್ಲಾಳ ಬ್ಲಾಕಿನ ಎಲ್ಲ ಹಿರಿಯರು ಮತ್ತು ಅನುಭವಿ ರಾಜಕಾರಣಿಗಳ ಮಾರ್ಗದರ್ಶನ ನನಗೆ ಬೇಕಂತ ಕೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಬ್ಲಾಕ್ ಕಾಂಗ್ರೆಸ್ಸಿಗೂ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳು ಸಲ್ಲಿಸ ನನ್ನ 2 ಮಾತನ್ನು ಮುಗಿಸನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವೀಕಾರ ಮಾಡಿರತಕ್ಕಂಥ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಿರ್ಬೋದು, ಹಿಂದುಳಿದ ವರ್ಗದ ಅಧ್ಯಕ್ಷರಿರ್ಬೋದು, ಇನ್ನಿತರ ಯಾವೆಲ್ಲ ಪದಗ್ರಹಣ ಇವತ್ತು ನಡೆಯಲಿಕ್ಕಿದೆಯೋ ಅವರಿಗೆಲ್ರಿಗೂ ಕೂಡ ನನ್ನ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಷ ಅನ್ನುವಂಥದ್ದು ಬಹಳಷ್ಟು ಅರ್ಥ ಮಾಡಿಕೊಳ್ಬೇಕು. ಕೇವಲ ಅಧಿಕಾರಕ್ಕಾಗಿ ಪಕ್ಷವನ್ನು ಬಯಸಿಕೊಂಡು ಬೇರೆ ಪಕ್ಷದಿಂದ ಬರುವಂತಹ ಕೆಲವರು ಇರಬಹುದು. ಆದರೆ ಅದಕ್ಕೆ ತಮಗೆ ಸಿಕ್ಕಿರತಕ್ಕಂಥ ಅವಕಾಶದ ಸಂದರ್ಭದಲ್ಲಿ ಹಿಂದಿನಿಂದಲೂ ದುಡಿದುಕೊಂಡು ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಒಟ್ಟುಗೂಡಿಸಿಕೊಂಡು ಆ ಮುಖಾಂತರ ಸಂಘಟನೆಯನ್ನು ಮಾಡುವುದರ ಜೊತೆಯಲ್ಲಿ ಯುಟಿ ಖಾದರ್ ಅವರ ಕೈಯನ್ನು ಬಲಪಡಿಸಬೇಕು ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ನಾನು ಕೂಡ ಅನೇಕ ಅನುಭವವನ್ನು ಪಟ್ಟಿದ್ದೇನೆ, ಅನೇಕ ಅವಕಾಶಗಳನ್ನು ಕಳೆದುಕೊಂಡಿದ್ದೇವೆ. ಆದರೆ ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದರೆ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವುಗಳು ನಮಗೆ ವಿರೋಧ ಪಕ್ಷದವರು ಯಾರು ಅಂತೇಳಿ ಗೊತ್ತು. ಯುಟಿ ಖಾದರ್ ಅವರ 5 ಚುನಾವಣೆಯ ಮೊದಲು ಯುಟಿ ಫರೀದ್ ಅವರ ಚುನಾವಣೆ ಇದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡಿ ಅನುಭವವನ್ನು ಇದ್ದವರು ನಾವೆಲ್ಲರೂ ಕೂಡ. ನಮಗೆ ವಿರೋಧ ಪಕ್ಷದವರು ಯಾರು, ನಮ್ಮ ವಿರೋಧಿಗಳು ಯಾರು ಅಂತೇಳಿ ಖಂಡಿತ ಗೊತ್ತಿದೆ. ಆದರೆ ಪಕ್ಷದ ಕಾರ್ಯಕರ್ತರಿಗೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪಕ್ಷದಲ್ಲಿ ಇದ್ದುಕೊಂಡು ಹಿತಶತ್ರುಗಳಾಗಿ ಪಕ್ಷ ವಿರೋಧದ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿನದಲ್ಲಿ ಅಂತವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಯಾವತ್ತೂ ಕೂಡ ದಿನೇಶ್ ಮೇಲೆ ಕೋಪ ಇರಬಹುದು,
ದಿನೇಶ್ ರೈ ಚುನಾವಣೆಗೆ ನಿಂತಾಗ ದಿನೇಶ್ ರೈಯನ್ನು ಸೋಲಿಸಬೇಕು ಅನ್ನುವಂಥದ್ದು ಇರ್ಬೋದು. ಆದರೆ ದಿನೇಶ್ ರೈ ಮಾತ್ರ ಸೋಲುವುದಲ್ಲ, ಕಾಂಗ್ರೆಸ್ ಪಕ್ಷ ಸೋಲುತ್ತದೆ ಅನ್ನುವಂಥದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಗರಸಭೆ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತದೆ, ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತದೆ. UT ಖಾದರ್ ಅವರು ಒಂದು ಮಾತನ್ನು ಯಾವತ್ತೂ ಕೂಡ ಹೇಳಿರ್ತಾರೆ, ದಿನೇಶ್ ರೈ ಅವರೇ ಯಾವತ್ತೂ ಕೂಡ ರಾಜಕೀಯದಲ್ಲಿ ತಾಳ್ಮೆ ಬೇಕು ಅಂತೇಳಿ. ಖಂಡಿತವಾಗಿಯೂ ಸತ್ಯ. ಪ್ರತಿಭಾ ಕುಲಾಯಿ ಅವರು ಇವತ್ತು ಉದಾಹರಣೆಯಾಗಿದ್ದಾರೆ. ಅವತ್ತು ಮೇಯರ್ ಅವರಾಗಬೇಕಿತ್ತು. ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದವರು ಯಾರು ಅಂತ ಕೇಳಿದ್ರೆ ಆವತ್ತಿನ ದಿನ ನಾನು ಕೂಡ ಇದ್ದೆ. ಪ್ರತಿಭಾ ಕುಲಾಯಿ ಅವರು, ಮುಸ್ತಾಫರ್ ಅವರು ಪ್ರಸ್ತಾಪವನ್ನು ಮಾಡಿದ್ರು. ಆದರೆ ಪಕ್ಷದ ನಾಯಕರ ನಿರ್ಧಾರ ಕೆಲವೊಂದು ಸಲ ತಪ್ಪಿದಾಗ ಪಕ್ಷಕ್ಕೆ ಅದು ಧಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಮುಂದಿನ ಚುನಾವಣೆಯಲ್ಲಿ ನಾವು ಮಹಾನಗರ ಪಾಲಿಕೆಯಲ್ಲಿ ಕಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಗರಸಭೆ ಚುನಾವಣೆ ಆಯಿತು ಕಳೆದ ಬಾರಿ. ಪಕ್ಷದ ಒಳಗಡೆ ಇದ್ದು 3-4 ಜನ ಸೀಟ್ ಕೇಳುವಂಥದ್ದು ಸಹಜ. ಒಬ್ಬ ಕೌನ್ಸಿಲರ್ ಸ್ಥಾನದ ಚುನಾವಣೆಗೆ 4 ಜನ ಅಭ್ಯರ್ಥಿಗಳು ಇದ್ರೆ 4 ಜನರಿಗೆ ಸೀಟನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳಿ ನಾವು ಕೆಲಸವನ್ನು ಮಾಡಬೇಕು. ದಿನೇಶ್ ರೈಗೆ ಸೀಟು ಸಿಕ್ಕಿದ್ದ ತಕ್ಷಣ ಮಾತ್ರ ದಿನೇಶ್ ರೈ ಕಾಂಗ್ರೆಸ್? ಸೀಟು ಸಿಗದೇ ಇದ್ರೆ ದಿನೇಶ್ ರೈ ಕಾಂಗ್ರೆಸ್ ಅಲ್ವಾ? ಹಾಗಾಗಿ ನಾನು ಹೇಳುವಂಥದ್ದು, ಅಧಿಕಾರ ಶಾಶ್ವತ ಅಲ್ಲ. ಈ ಭೂಮಿಯ ಮೇಲೆ ನಾವು ಹುಟ್ಟಿರುವಂಥದ್ದು 3 ದಿನದ ಸಂತೆಯಾಗಿ ಜೀವನವನ್ನು ಮಾಡಲಿಕ್ಕೆ. ಆ ಜೀವನವನ್ನು ನಾವು ನಗಾಡಿಕೊಂಡು ಸಂತೋಷದಿಂದ ಕಳೆಯಬೇಕೇ ಬಿಟ್ಟರೆ ಪಕ್ಷದೊಳಗಡೆ ಇದ್ದುಕೊಂಡು ಯಾರ ಮೇಲೋ ದೇಶದಲ್ಲಿ ಯಾವುದೋ ಕಾರಣಕ್ಕಾಗಿ ಯಾವುದೋ ಗುಂಪನ್ನು ಕಟ್ಟಿಕೊಂಡು ಅಲ್ಲಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ದೆ. ಆದರೆ UT ಖಾದರ್ ಅವರಂತ ನೇರ ನಡುನುಡಿ ಅಂತ ಒಬ್ಬ ನಾಯಕನಿದ್ದ ಕಾರಣ ನಮ್ಮ 14 ಗ್ರಾಮಗಳಲ್ಲಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ 14 ಗ್ರಾಮಗಳಲ್ಲೂ ಕೂಡ ನಡೆದಂತಹ ಚುನಾವಣೆಯಲ್ಲಿ ತಲಪಾಡಿಯಲ್ಲಿ ಮಾತ್ರ ನಾವು ಕೇವಲ 1 ಸ್ಥಾನವನ್ನು ಪಡೆದಿದ್ದೇವೆ. ಉಳಿದದೆಲ್ಲವೂ ಕೂಡ ಅಲ್ಲಿ SDPI ಆಗಿತ್ತು. ಯಾರು ಕಾರಣರು? ನಾವಲ್ಲಿ ಉಸ್ತುವಾರಿ ಆಗಿದ್ದೆವು. ಯಾರು ಕಾರಣರಾದ್ರು? ಆದರೆ ಆ ವಿಚಾರವನ್ನು ಎತ್ತಲಿಕ್ಕೆ ಹೋಗಲ್ಲ ಹೆಚ್ಚು. ಪಾವೂರು ಅರೇಕಳದಲ್ಲಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಕೆಲವೊಂದ್ಸಲ ಅನೇಕ ಸಲ ಉಸ್ತುವಾರಿ ಹಾಕಿದ್ರು ನನಗೆ. ಅಮ್ಲಮಗಲು ಚುನಾವಣೆಯ ಸಂದರ್ಭದಲ್ಲಿ ಉಸ್ತುವಾರಿ ಹಾಕಿದ್ರು. ಕಿನ್ಯಾ ಚುನಾವಣೆಯಲ್ಲಿ ಉಸ್ತುವಾರಿ ಹಾಕ್ತಾರೆ. ಸೋಮೇಶ್ವರದಲ್ಲಿ ಉಸ್ತುವಾರಿ ಹಾಕಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ನಾವು ಕೆಲಸವನ್ನು ಮಾಡಿದ್ದೇವೆ. ಯಾವ ಕಾರ್ಯಕರ್ತ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ. ಹಗಲು ಕಾಂಗ್ರೆಸ್, ರಾತ್ರಿ ಬಿಜೆಪಿ ಅವರು ಕೆಲವಿದ್ದಾರೆ. ಹಗಲು ಹೊತ್ತಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ರಾತ್ರಿ ಹೊತ್ತಲ್ಲಿ ಬಿಜೆಪಿ ಸೇರಿಕೊಂಡು ಕೆಲಸ ಮಾಡಿ ಪಕ್ಷಧಿಕಾರ ಮಾಡತಕ್ಕಂಥ ಕೆಲಸವನ್ನು ಮಾಡಿದವರನ್ನು ಕೂಡ ದಿನೇಶ್ ರೈ ನೋಡಿದ್ದಾನೆ. ನಾನು ಯಾವತ್ತೂ ಕೂಡ ನೇರವಾಗಿ ಮಾತನಾಡು, ನನಗೆ ಅದಕ್ಕೆ ಯಾರ ಭಯನೂ ಇಲ್ಲ. ಪಕ್ಷಕ್ಕೆ ನಾನು ಧಕ್ಕೆ ಮಾಡುವ ಕೆಲಸ ಮಾಡುವುದೇ ಇಲ್ಲ. ಪಕ್ಷ ನಿಷ್ಠೆಯ ಕೆಲಸವನ್ನು ಮಾಡುವಾಗ ಪಕ್ಷದೊಳಗೆ ಕೆಲಸವನ್ನು ಮಾಡುವವರಿಗೆ ನಾವು ಪಕ್ಷಕ್ಕೆ ಅವರ ವಿರುದ್ಧ ಬರೆದುಕೊಟ್ಟರೆ ತಪ್ಪೇನು ಅನ್ನುವಂಥದ್ದು ನನ್ನ ಪ್ರಶ್ನೆ. ಅಧಿಕಾರ ಸಿಕ್ಕಿದಾಗ ಮಾತ್ರ ನಮಗೆ ಎಲ್ಲವೂ ಬೇಕು. ಮತ್ತೊಂದು ವಿನಂತಿ ಇದೆ ನನ್ನದು. ಒಂದು ಬಾರಿ ನಗರಸಭೆ ಚುನಾವಣೆಯಲ್ಲಿ ನಗರಸಭೆ ಅಧ್ಯಕ್ಷನಾದ ಮೇಲೆ ಮತ್ತೆ ಅವರಿಗೆ ಸೀಟನ್ನು ಕೊಡಬಾರದು ಅನ್ನುವಂಥ ನಿರ್ಧಾರವೂ ಕೂಡ ಇವತ್ತು ಆಗ್ತಾ ಇದೆ. ಯಾವತ್ತು ನಾನು ದಿನೇಶ್ ರೈ ಆದರೂ ಕೂಡ ಒಮ್ಮೆ ನಗರಸಭೆ ಅಧ್ಯಕ್ಷನಾದ್ರೆ ಮತ್ತೆ ನಾನು ಕೌನ್ಸಿಲರ್ ಆಗಿ ಪುನಃ ನಿಲ್ಲುವಂಥದ್ದು ಇದು ತಪ್ಪಬೇಕು ಅನ್ನುವಂಥದ್ದು ನನ್ನ ನಿಲುವು. ಹಾಗಾಗಿ ಬಂಧುಗಳೇ, ಹೆಚ್ಚೇನು ಮಾತನಾಡುವುದಿಲ್ಲ. ಸೇರಿರುವಂತ ಅನೇಕ ಜನ ಸೇರಿದ್ದೀರಾ, ಬಹಳಷ್ಟು ಸಂತೋಷ ಆಗ್ತಾ ಇದೆ. ಜಾತ್ಯತೀತ ಸಿದ್ಧಾಂತ ಈ ದೇಶದಲ್ಲಿ ಒಂದು ಬಲಿಷ್ಠವಾಗಿ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವುದನ್ನು ತಿಳ್ಕೊಳ್ಬೇಕು. ವಿವೇಕರವರು ಮಾತನಾಡುವಾಗ ಹೇಳಿದ್ರು ರಾಜರಾಜೇಶ್ವರಿ ದೇವಸ್ಥಾನದ ವಿಚಾರ. ರಾಜರಾಜೇಶ್ವರಿ ದೇವಸ್ಥಾನ ಮಾತ್ರ ಅಲ್ಲ ವಿವೇಕಣ್ಣನವರೇ, ಈ ನಮ್ಮ ದೇವಳಗಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರಬಹುದು, ತಲಪಾಡಿಯ ದುರ್ಗ ಪರಮೇಶ್ವರಿ ದೇವಸ್ಥಾನ ಇರಬಹುದು, ಇನ್ನಿತರ ಅನೇಕ ದೇವಸ್ಥಾನಗಳಲ್ಲಿ ನಾವು ಕೂಡ ಕೆಲಸ ಮಾಡಿದ್ರೆ ಅಲ್ಲೂ ಕೂಡ ಅಲ್ಲಿ ಅವರ ವಿಭಜನೆ. ಹಾಯ್ ಕಾಂಗ್ರೆಸ್ ದಯ ಮಾರಾಯ, ಆನೊಟ್ಟಿಗೆ ಹೆಚ್ಚಬೇನಿಯರೆ ಬಲ್ಲಿ, ಆನ ಪುದರಿ ಬಿಟ್ಟು ಬರದೆ ಬಲ್ಲಿ. ಆದ್ರೆ ನಾನು ಬಿಜೆಪಿ ಅವರಿಗೆ ಯಾವತ್ತೂ ಕೂಡ ಹೇಳಿದ್ದೆ, ಯಾವುದೇ ದೈವಸ್ಥಾನದ ಕೆಲಸವನ್ನು ಮಾಡುವಾಗ ರಾಜಕೀಯವನ್ನು ನಾವಲ್ಲಿ ತರುವುದಿಲ್ಲ ಅನ್ನುವುದನ್ನು ನಾವು ಹೇಳುವಂಥದ್ದು ನಮ್ಮ ಧರ್ಮ. ಕೆಲವೊಂದು ಧಾರ್ಮಿಕ ಉಪನ್ಯಾಸ ಸಭೆಗಳಿಗೆ ನಾವು ಹೋಗ್ತಾ ಇರ್ತೇವೆ. ಯಾವುದೇ ಮತೀಯವಾದಂತಹ ಶಕ್ತಿಯನ್ನು ಇಟ್ಟುಕೊಂಡಿರುವುದು ರಾಜಕೀಯ ಮಾಡಬೇಕಂತ ಯಾವ ಪಕ್ಷದವರೇ ಇರಲಿ ಶಾಶ್ವತವಾಗಿ ಅವರ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ 135 ಸ್ಥಾನವನ್ನು ಕರ್ನಾಟಕದಲ್ಲಿ ಕೊಟ್ಟು ಕರ್ನಾಟಕದಲ್ಲಿ ಸಾಮಾನ್ಯ ಜಾತ್ಯತೀತ ನಿಲುವಿನ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತರು ಎಲ್ಲರನ್ನ ಸೇರಿಸಿಕೊಂಡು ಮುಂದೆ ತರತಕ್ಕಂಥ
ಇರ್ತಕ್ಕಂಥ ಅವರ ಕೈ ಹಿಡಿದು ಮೇಲಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಒಂದು ಜಾತ್ಯತೀತವಾಗಿ ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ನಾನು ಹೇಳುವಂತದ್ದಿಷ್ಟೇ, ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡನಾಗಿ ಕೆಲಸ ಮಾಡುವುದಂತ ಹೇಳಿದ್ರೆ ನನಗೆ ಸಂತೋಷ. ಯಾಕೆ ಸಂತೋಷ ಅಂತ ಹೇಳಿದ್ರೆ, ನಮ್ಮ ಇತಿಹಾಸವನ್ನು ನೋಡಬಹುದು. ನಮ್ಮ ತಂದೆ ತಾಯಿಗಳು, ನಮ್ಮ ತಾತನ ಕಾಲದಿಂದಲೂ ಕೂಡ ಈ ಪ್ರದೇಶಗಳಲ್ಲಿ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಧರ್ಮದ ಜನರು ಕೂಡ ನಮ್ಮ ಮನೆಯಲ್ಲಿ ಒಂದು ಸೇರ್ತಾ ಇದ್ರು. ತಾತ ಪಟೇಲರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಜಾತ್ಯಾತೀತ ನಿಲುವಿನಲ್ಲಿ ನಾವು ಬೆಳೆದು ಬಂದವರು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಯಾವ ಅಧಿಕಾರವನ್ನು ಕೂಡ ನಾನು ಕೇಳಲಿಕ್ಕೆ ಬಯಸುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಅಧಿಕಾರವನ್ನು ಕೂಡ ವಿದೇಶದಲ್ಲಿ ಕೇಳಲಿಕ್ಕೆ ಬಯಸುವುದೇ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಯಾರಾದರೂ ನಮ್ಮ ಎದುರಿನಲ್ಲಿ ಮೋಸ ಮಾಡಿದ್ರೆ ಪಕ್ಷದ ಒಟ್ಟಿಗೆ ಇದ್ದುಕೊಂಡು ಅವರನ್ನೇ ಸೋಲಿಸಬೇಕು ಅಂತ ಹೇಳಿ ಈತ ಶತ್ರುಗಳಾಗಿ ಕೆಲಸ ಮಾಡುವವರನ್ನು ಮಾತ್ರ ನಮಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ನಾನು UT ಖಾದರ್ ಹತ್ರ ಹೇಳಿದ್ದುಂಟು, ಸನ್ಮಾನ್ಯ ರಮಣಾಥ ರೈ ಅವರು ಜಿಲ್ಲಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಹೇಳಿದ್ದುಂಟು, ಸರ್ ನಮಗೆ ಅಧಿಕಾರದ ಆಸೆ ಇಲ್ಲ, ಜಾತ್ಯತೀತ ನಿಲುವಿನಲ್ಲಿ ಬದುಕತಕ್ಕಂಥ ಒಂದು ಪಕ್ಷ ಇದೆ ಅಲ್ವಾ, ಅಲ್ಲಿ ಸೇವೆ ಮಾಡುವಂಥ ಅವಕಾಶ ನಮಗೆ ಬೇಕು ಅನ್ನುವಂಥದ್ದನ್ನು ಹೇಳಿದ್ದೆ. ಇವತ್ತು ಕೂಡ ನಾನು ಹೇಳುವಂಥದ್ದು ಇಷ್ಟೇ, ಯಾರಿಗೆ ಅಧಿಕಾರ ಸಿಕ್ಕಿದೆ, ತಮ್ಮೊಟ್ಟಿಗೆ ನಾವುಗಳಿದ್ದೇವೆ, ರಮೇಶ್ ಶೆಟ್ಟಿ ಅವರಿದ್ದಾರೆ, ಪಕ್ಷದ ಹಿರಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ. ಇವರನ್ನೆಲ್ಲ ಸೇರಿಸಿಕೊಂಡು ಪಕ್ಷವನ್ನು ಕಟ್ಟುವ ಕೆಲಸ ಮಾಡಿ. ನಗರದ ನಮ್ಮ ಮುಸ್ತಾಫಾ ಅಬ್ದುಲ್ ಅವರು ಬಂದಿಲ್ಲ, ನಗರಸಭೆ ವ್ಯಾಪ್ತಿಯಲ್ಲಿ ಅವರು ಮಹಿಳಾ ಅಧ್ಯಕ್ಷರಾಗಿ ಅಮಿತಾರವರು ಆಯ್ಕೆಯಾದ್ರು. ಎಲ್ಲರನ್ನೂ ಸೇರಿಸಿಕೊಂಡು 31 ವಾರ್ಡ್ಗಳಲ್ಲಿ ಸಭೆಯನ್ನು ಮಾಡುವ ಮುಖಾಂತರ ಸಂಘಟನೆಯನ್ನು ಗಟ್ಟಿ ಮಾಡಿ ಕಾಂಗ್ರೆಸ್ ಪಕ್ಷ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವುದಕ್ಕೆ ಪ್ರಯತ್ನ ಮಾಡಬೇಕು. ಕಾಂಗ್ರೆಸ್ ಇಲ್ಲದಿದ್ರೆ ನಾವು ಯಾರೂ ಇಲ್ಲ. ಕಾಂಗ್ರೆಸ್ ಪಕ್ಷ ಇಲ್ಲದೇ ಇದ್ರೆ ನಾವು ಕಾರ್ಯಕರ್ತರಿಗೆ ಏನು ಬೆಲೆ ಇಲ್ಲ. ನಿಮ್ಗೆ ಗೊತ್ತಿದೆ, ಉಳ್ಳಾಲದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದವರಿಗೆ ತೊಂದರೆ ಇಲ್ಲ. ಸೋತ ಮಂಗಳೂರು ನೋಡಬೇಕು, ಸೋತ ಬಂಟ್ವಾಳ ನೋಡಿ, ಸೋತ ನಮ್ಮ ಇದು ನೋಡಿ, ಮುಲ್ಕಿ ಮೂಡಬಿದ್ರೆ, ಸೋತ ಕಾರ್ಕಳ ನೋಡಿ, ಎಲ್ಲ ಪ್ರದೇಶದಲ್ಲೂ ನೋಡಿ ಕಾಂಗ್ರೆಸ್ ಪಕ್ಷದವರಿಗೆ ಏನಾದರೂ ಅನ್ಯಾಯ ಆದರೆ ಕೇಳುವ ಗತಿ ಇಲ್ಲದಂತ ಪರಿಸ್ಥಿತಿ ಇರುವಂತಹ ಕಾರ್ಯಕರ್ತರು ಕೂಡ ಇದ್ದಾರೆ. ಹಾಗಾಗಿ ನಮ್ಮೊಳಗಿನ ಒಗ್ಗಟ್ಟಿನಿಂದ ಮತ್ತೆ UT ಖಾದರ್ ಅವರು ಎಷ್ಟು ಸಲ ಈ ಚುನಾವಣೆಗೆ ನಿಲ್ತಾರೋ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಎಷ್ಟರವರೆಗೆ ಇರ್ತಾರೋ ಅಲ್ಲಿಯವರೆಗೆ ಈ ಕ್ಷೇತ್ರದಲ್ಲಿ UT ಖಾದರ್ನ ಬಿಟ್ಟರೆ ಯಾವ ಬಿಜೆಪಿಯೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. SDP ಬಗ್ಗೆ ನಮ್ಮ ಅಶ್ರಫ್ ಅವರು ಹೇಳಿದ್ರು. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ, SDP ಅವರಿಗೆ ಮುಸಲ್ಮಾನ್ ಸಮುದಾಯದವರ ಮತವನ್ನು ವಿಂಗಡಣೆ ಮಾಡಿಕೊಂಡು ಆ ಮುಖಾಂತರವಾಗಿ ಸನ್ಮಾನ UT ಖಾದರ್ ಅವರನ್ನು ಸೋಲಿಸುವ ಅಂತೇಳಿ ಬಯಸಿದ್ರೆ ನಿಮ್ಮ ಜನ್ಮದಲ್ಲೂ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಕಾರ್ಯಕರ್ತರು ತೋರಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಏನು ಬಯಸ್ತೀರಿ ನೀವು? ಬಹುಸಂಖ್ಯಾತ ಹಿಂದೂಗಳನ್ನು ಬಿಜೆಪಿ ಒಟ್ಟುಗೂಡಿಸುತ್ತದೆ, ಅಲ್ಪಸಂಖ್ಯಾತರನ್ನು ನಾವು ವಿಭಜಿಸಿದ್ರೆ ಕಾಂಗ್ರೆಸ್ ಸೋಲುತ್ತೆ. ನಿಮ್ಮ ಅನೇಲು ಬರೆಯದಂತ ವಿಚಾರ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ಪಕ್ಷದ ಮುಖಂಡರಿಗೂ ಕೂಡ ನಾನು ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಮಾಜಿ ಶಾಸಕರು ಶಕುಂತಳಾ ಶೆಟ್ಟಿ, ಮುಸ್ತಫಾ ಮಲಾರ್, ದಿನೇಶ್ ರೈ ಪಾತಿಲೀರು. ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ರಾಜ್ಯ ಸದಸ್ಯರಾದ ನೇಮಕ ಆಯ್ನ ಪ್ರತಿಭಾ ಕುಳ್ಳಾಯೇರನ್ನು ಈ ಪೊರ್ತು ಮಾನದಿಗೆ ಮಾಡ್ತೇರು. ಅಂಚನೆ ಗ್ರಾಮ ಪಂಚಾಯತ್ ಸದಸ್ಯರಾದ ಆಯ್ಕೆಯಾಯಿನ ಮೊಹಮ್ಮದ್ ಕುಂಜಿ, ಮುಸ್ತಫಾ ಮುನ್ನೂರು, ಕಾಂಗ್ರೆಸ್ನ ಬೇತೆ ಬೇತೆ ಘಟಕಲೆಗೆ ಅಧ್ಯಕ್ಷರಾದ ಹೊಸತಾದ ಆಯ್ಕೆಯಾಯಿನ ಅಶ್ರಫ್ ಕೇಸಿರೋಡ್, ವಿವೇಕಾನಂದ ಎಸ್ ಅನಿಲ್, ಅಶ್ರಫ್ ಉಳ್ಳಾಲ್, ಅಮಿತಾ ಅಶ್ವಿನ್, ಪರ್ವೀನ್ ಸಾಜಿದಾ, ಶಾಲಿನಿ ಶೆಟ್ಟಿ, ತುಳಸಿ ಗಟ್ಟಿ, ಆತಿಕಾ, ಲತಾ ವಿಶ್ವನಾಥ್, ಆಯೇಷಾ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಸಫಿಯಾ, ಮ್ಯಾಥ್ಯೂಸ್ ಡಿಸೋಜಾ ಮೊಕ್ಲೆನ್ ಗೌರವಿಸಾಯರು.